हरे हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ವಿಭಾವರಿ ಶೇಷ ಶ್ರೀಲ ಭಕ್ತಿ ವಿನೋದ ಠಾಕೂರರ ಕಲ್ಯಾಣ. ವಿಭಾವರಿ ಶೇಷ ಹಾಡ್ತೇನೆ ಮಾತಾಜಿ. ವಿಭಾವರಿ ಶೇಷ ಆಲೋಕ ಪ್ರವೇಶ ನಿದ್ರಾಚಾರಿ ಉಠೋ ಜೀವಾ बोलो हरि हरि मुकुंद मुरारी राम कृष्ण हयग्रीवा नरसिंह वामन श्रीमधुसूदन ब्रजेन्द्र नंदन श्यामा पूथन गाथन कैठव शाथन जय दशरथि राम यशोदा धूलला गोविंद गोपाल वृंदावन पुरंदरा गोपी प्रिया जना राधिका रमण भुवन सुंदर बारा रमणांतकर मकन तस्कर गोपी जना वस्त्रहारी ब्रजेंद्र राखला गोपा वृंदाफला चित्तहारी भंशीधारी योगींद्रनंदन श्रीनंदनंदन व्रज जना भयहारी नवीन नीरधारूप मनोहर मोहन वंशी बिहारी यशोदानंदन कंसनिसूदन निकुंज रास विलासी कदंब कानन रसपरायण बृंद विपिन निवासी आनंदवर्धन प्रेम निकेतन उल्लासरा जोजक कामा गोपांगना गण चित्त विनोदन समस्त गुण गण धामा जमुना जीवन केली पारायण मनस चंद्र चकोरा नाम सुधारसा गावो कृष्ण जशा राखो वचन मन मोरा विभावरी शेषालोक प्रवेश निद्राचारी उठो जीवा बोलो हरि हरि मुकुंद मुरारी राम कृष्ण हयग्रीवा राम कृष्ण हयग्रीवा. हरे कृष्ण माता जी. हरे कृष्ण 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 हरे 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 राम 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 हरे 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 कृष्ण
कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम राम ನರೇಶ್, राम ಹರೇ हरे ಕೃಷ್ಣ ಉಷಾ ಮಾತಾಡಿ. ಧನ್ಯವಾದಗಳು ಮಾತಾಡಿ ತುಂಬಾ. ಹರೇ धन्यवाद माता ಕೃಷ್ಣ, जी। ಹರೇ कृष्ण ಕೃಷ್ಣ. हरे कृष्ण। ಜ್ಯೋತಿ ಮಾತಾಜಿ, ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಬಂದಿದ್ದೀರಾ? ಹರೇ ಮಾತಾಜಿ ಕೃಷ್ಣ. ಅವರಿಲ್ಲ, ಮಾತಾಜಿ ಅವರಿಲ್ಲ. ಹೌದಾ? ಬಂದೆ ಓಕೆ. ಮಾತಾಜಿ ನೀವು ಹ್ಯಾಂಡ್ ರೈಸ್ ಮಾಡಿದಿರಲ್ಲ, ಸುಮ್ಮನೆ ಮಾಡಿರೋದ? ಹಾನರ್ ಅಂತ ಇದೆಯಲ್ಲ ಅದು. ಹರೇ ಕೃಷ್ಣ. ಅವರು ಯಾವಾಗ್ಲೂ ಮಾಡ್ತಾರೆ ಮಾತಾಜಿ, ಅವರು ಡೈಲಿ ಮಾಡ್ತಾರೆ ಅವರು. ಹೌದಾ? ಓಕೆ ಆಯ್ತು, ಸರಿ. ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ, ಲೇಟ್ ಆಗೋಯ್ತು, ಸಾರಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಶಾಸ್ತ್ರ ಪೂಜೆಗಳು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्रीराधा कृष्णपादान् सहगण ललिता श्री विशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्त नमोस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वते देवे
ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗಳು, ಪ್ರಭುಜಿಗಳು, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿಯನ್ನ ನನಗೆ ಗುರು ಪರಂಪರೆಯ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾವು ನಿನ್ನೆ 10ನೇ ಅಧ್ಯಾಯವನ್ನ ನಾವು ತಿಳ್ಕೊಂಡಿವಿ ಅಲ್ವಾ? 10ನೇ ಅಧ್ಯಾಯದ ಹೆಸರನ್ನ ಜ್ಞಾಪಕ ಇಟ್ಕೊಂಡಿದೀರಾ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ವಿಭೂತಿ ಯೋಗ. ವಿಭೂತಿ ಯೋಗ ಅಲ್ವಾ? ಸೊ ಅದ್ರಲ್ಲಿ 42 ಶ್ಲೋಕಗಳಿತ್ತು. ಸೊ ಕೃಷ್ಣ ಹೇಳಿದ್ರು ಅವರು ಅಜ್ಞಾತ, ಅಂದ್ರೆ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವರೇ ಎಲ್ಲರ ಮೂಲ ಅಲ್ವಾ? ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಸಹ ಕೃಷ್ಣನಿಂದ ಬಂದವರು. ಅದಕ್ಕೆ ಕೃಷ್ಣನ ಬಗ್ಗೆ ಎಲ್ಲರಿಗೂ ಪರಿಪೂರ್ಣವಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಕೃಷ್ಣ ನಾನು ಅಜ್ಞಾತ ಅಂತ ಹೇಳ್ತಾರೆ. ಮತ್ತೆ ನಮ್ಗೆ ತುಂಬಾ ಮುಖ್ಯವಾಗಿ 4 ಶ್ಲೋಕಗಳಲ್ಲಿ ಅಲ್ವಾ, 10.8, 9, 10, 11 ಈ 4 ಶ್ಲೋಕದಲ್ಲಿ ನಮ್ಗೆ ಇಡೀ ಭಗವದ್ಗೀತೆಯ ಸಾರವನ್ನ ನಮ್ಗೆ ತಿಳಿಸಿಕೊಟ್ರು. ಅದನ್ನ ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ಬಿಟ್ಟು ಕರೆದ್ರು. ಮತ್ತೆ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಅರ್ಜುನ ಕೃಷ್ಣನ ಆ ಸರ್ವೋಚ್ಚ ಸ್ಥಾನವನ್ನ ಅವ್ರು ಒಪ್ಕೋತಾ ಇದ್ದಾರೆ. ಹೌದು, ನೀನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೋತಾ ಇದ್ದಾರೆ. ಅದಾದ್ಮೇಲೆ ಅರ್ಜುನನಿಗೆ ಇನ್ನ ಕೃಷ್ಣನ ಬಗ್ಗೆ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಎಷ್ಟು ಕೇಳಿದ್ರು ಸಮಾಧಾನ ಆಗ್ತಾ ಇಲ್ಲ. ಅದಕ್ಕೆ ಅರ್ಜುನ ಕೃಷ್ಣನನ್ನ ಕೇಳ್ತಾರೆ, ನನಗೆ ನಿನ್ನ ವಿಭೂತಿಗಳನ್ನ ವಿವರಿಸಿ ಕೃಷ್ಣ ಅಂತ. ಮತ್ತೆ ನೀನು ಹೇಳ್ತೀಯಾ ನೀನ್ ಎಲ್ಲ ಕಡೆ ವ್ಯಾಪಿಸಿದ್ಯಾ ಅಂತ, ನೀನು ಅಂದ್ರೆ ಮತ್ತೆ ನಾನು ನಿನ್ನ ಸ್ಮರಣೆ ಬೇರೆ ಮಾಡ್ಬೇಕು ಯಾವಾಗ್ಲೂ ಅನವರತ. ಮತ್ತೆ ನಾನು ನಿನ್ನ ಹೇಗೆಲ್ಲ ನೋಡ್ಬೋದು ನಾನು ನಿನ್ನನ್ನ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊತಾರೆ. ಆಗ ಕೃಷ್ಣ ಅವರ ಸಿರಿಗಳನ್ನ ಹೇಳ್ತಾರೆ. ಅವರ ಸಿರಿಗಳು ಅಗಾಧವಾಗಿದೆ ಅಲ್ವಾ? ಸೊ ಅದಕ್ಕೆ ಕೃಷ್ಣ ಹೇಳ್ತಾರೆ, ನಾನು ಬರೀ ಪ್ರಾಧಾನ್ಯವಾದದನ್ನ ಮಾತ್ರ ನಿನ್ಗೆ ಹೇಳ್ತೀನಿ, ತುಂಬಾ ಮುಖ್ಯವಾಗಿರೋದನ್ನ ಮಾತ್ರ ನಾನು ನಿನ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರ ಸಿರಿಗಳನ್ನ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಸೊ ನಾನು ನಿನ್ಗೆ ಏನಂತ ಹೇಳಿ, ನಿನಗೆ ತುಂಬಾ ಉಜ್ವಲವಾದದ್ದು, ತುಂಬಾ ಸುಂದರವಾದದ್ದು ಏನೇ ಕಂಡ್ರು ಸಹ ಅದು ನನ್ನಿಂದ ಬಂದಿದೆ ಅಂತ ನೀನ್ ತಿಳ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ನನ್ನ ಒಂದೇ ಒಂದು ಕಿಡಿಯಿಂದ ನಾನು ಇಡೀ ಒಂದು ವಿಶ್ವವನ್ನೇ ವ್ಯಾಪಿಸಿ ಧರಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಿಡಿ ನೋಡಿ, ಭಗವಂತನ ಒಂದು ಕಿಡಿದೆ ಇಷ್ಟು ಅಗಾಧವಾದ ಒಂದು ಸಿರಿ ಇದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಭಗವಂತನ ಪರಿಪೂರ್ಣ ಶಕ್ತಿ ಹೇಗಿರುತ್ತೆ ಅಂತ ಅಲ್ವಾ? ನಮ್ಗೆ ಅದನ್ನ ಊಹೆಗೂ ಸಹ ನಮ್ಗೆ ಸಿಗೋದಿಲ್ಲ ಅಲ್ವಾ? ಅದನ್ನ ನಾವು ತಿಳ್ಕೊಂಡ್ವಿ. ಸೊ ಇವತ್ತು 11ನೇ ಅಧ್ಯಾಯನ ನಾವು ತಿಳ್ಕೊತಾ ಇದೀವಿ, ವಿಶ್ವರೂಪ ದರ್ಶನ ಯೋಗ. ಸೊ ಇವತ್ತಿನ ದಿವಸ ಈ ವಿಶ್ವರೂಪದ ಈ ಒಂದು ಜ್ಞಾನವನ್ನ ತಿಳ್ಕೊಂಡು ನಾವು ಹೇಗೆ ಈ ಭಗವಂತನ ಸಂಪರ್ಕಕ್ಕೆ, ನಮ್ಮ ಆತ್ಮವನ್ನ ಹೇಗೆ ನಾವು ಭಗವಂತನ ಸಂಪರ್ಕಕ್ಕೆ ನಾವು ತಗೊಂಡು ಹೋಗ್ಬೋದು ಅಂತ ಅನ್ನೋದನ್ನ ನೋಡೋಣಂತೆ. ಸೊ ಈ ಅಧ್ಯಾಯದಲ್ಲಿ 55 ಶ್ಲೋಕಗಳಿದೆ. ಸೊ ಇದ್ರಲ್ಲಿ ಅರ್ಜುನ ವಿಶ್ವರೂಪವನ್ನ ತೋರಿಸ್ಬೇಕಂತ ಹೇಳ್ಬಿಟ್ಟು ಕೃಷ್ಣನಿಗೆ ವಿನಂತಿಯನ್ನ ಮಾಡ್ಕೋತಾ ಇದ್ದಾನೆ. ಸೊ ಕೃಷ್ಣ ಏನ್ ಮಾಡ್ತಾರೆ, ಮೊದ್ಲು ಅವರು ವಿಶ್ವರೂಪದಲ್ಲಿ ಏನೆಲ್ಲ ಕಾಣುತ್ತೆ ಅನ್ನೋದನ್ನ ವಿವರಿಸ್ತಾರೆ. ವಿವರಿಸಿದ್ಮೇಲೆ ಅವರು ತಮ್ಮ ವಿಶ್ವರೂಪವನ್ನ ಅವರು ತೋರಿಸ್ತಾರೆ. ಅದಾದ್ಮೇಲೆ ಅರ್ಜುನ ವಿಶ್ವರೂಪವನ್ನ ನೋಡ್ತಾರೆ. ವಿಶ್ವರೂಪವನ್ನ ನೋಡಿದ್ಮೇಲೆ ಅವರು ಏನೆಲ್ಲ ನೋಡಿದ್ರು ಆ ವಿಶ್ವರೂಪದಲ್ಲಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅದಾದ್ಮೇಲೆ ಅವರು ಆ ವಿಶ್ವರೂಪದಲ್ಲಿ ಕಾಲರೂಪವನ್ನ ನೋಡ್ತಾರೆ. ಅದನ್ನ ನೋಡಿ ಭಯಭೀತರಾಗ್ತಾರೆ ಅರ್ಜುನ. ಅದಕ್ಕೆ ಅವನು ಕೃಷ್ಣನಿಗೆ ಕೇಳ್ತಾರೆ, ಯಾರ್ ನೀನು ಅಂತ ಹೇಳ್ಬಿಟ್ಟು. ಆಗ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ಕೊನೆಗೆ ಅರ್ಜುನ ಪ್ರಾರ್ಥನೆಯನ್ನ ಮಾಡ್ಬಿಟ್ಟು ಅವನು ವಿನಂತಿಯನ್ನ ಮಾಡ್ಕೋತಾನೆ. ಅದಾದ್ಮೇಲೆ ಈ ಕೃಷ್ಣ ಹೇಳ್ತಾರೆ, ಇದೇನು ನನ್ನ ರೂಪವನ್ನ ನೋಡಿದ್ಯಲ್ಲ, ಇದು ತುಂಬಾ ಅಪರೂಪವಾದದ್ದು, ಸುದುದರ್ಶನಂ ಅಂತ ಹೇಳ್ತಾರೆ. ದೇವತೆಗಳಿಗೂ ಸಹ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೋಡ್ಬೇಕು ಅಂತಂದ್ರೆ ಶುದ್ಧ ಭಕ್ತಿ ಬೇಕು ಅಂತ ಹೇಳ್ಬಿಟ್ಟು
ಹೇಳ್ತಾರೆ. ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಿಮ್ಗೆ. ಓಕೆ, ಸೊ ಕೃಷ್ಣ ವಿಶ್ವರೂಪವನ್ನ ಅವರು ಯಾವಾಗ ತೋರಿಸ್ತಾರೆ? ಅವರು ವಿಶ್ವರೂಪವನ್ನ. ಹರೇ ಕೃಷ್ಣ. ಯಾರು ಹೊಸದಾಗಿ ಬಂದಿದ್ದೀರೋ ಅವ್ರು ಮಾತ್ರ ಹೇಳಿ. ಹರೇ ಕೃಷ್ಣ. ತಾಯಿ ಯಶೋದೆಗೆ ತೋರಿಸ್ತಾರೆ. ಓಕೆ, ಸೊ ತಾಯಿ ಯಶೋಧ ಮಾತೆಗೆ ಅವ್ರು ತಮ್ಮ ಬಾಯಲ್ಲಿ ಅವರು ವಿಶ್ವರೂಪವನ್ನ ತೋರಿಸ್ತಾರೆ. ಮತ್ತೆ ಇನ್ನೆಲ್ಲಿ ತೋರಿಸ್ತಾರೆ? ಅರ್ಜುನನಿಗೆ ತೋರಿಸ್ತಾರೆ ಮಾತಾಜಿ. ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ತೋರಿಸ್ತಾರೆ ವಿಶ್ವರೂಪವನ್ನ. ಮತ್ತೆ ಇನ್ಯಾವಾಗಾದ್ರೂ ತೋರಿಸ್ತಾರ ಕೃಷ್ಣ ತಮ್ಮ ವಿಶ್ವರೂಪವನ್ನ? ಅವರು ಕುರು ಸಭೆಯಲ್ಲಿ ತೋರಿಸ್ತಾರೆ ಅಲ್ವಾ? ಅವರು ಶಾಂತಿ ದೂತನಾಗಿ ಹೋದಾಗ, ಸೊ ಅವಾಗ ಅಟ್ಲೀಸ್ಟ್ ನನ್ನ ಮಾತಿಗೆ ಇವರು ಒಂದ್ ಸ್ವಲ್ಪ ಬೆಲೆನಾದ್ರೂ ಕೊಡ್ಲಿ, ಅವರು ಒಪ್ಕೊಳ್ಳಿ, ಘನಘೋರ ಯುದ್ಧವನ್ನ ನಿಲ್ಲಿಸ್ಲಿ ಅಂತ ಹೇಳ್ಬಿಟ್ಟು ಅವರು ತಮ್ಮ ವಿಶ್ವರೂಪವನ್ನ ತೋರಿಸಿದಾಗ ಆ ದುರ್ಯೋಧನಾದಿಗಳು ಏನಂತ ಅನ್ಕೋತಾರೆ, ಓ ಈ ಕೃಷ್ಣ ಮಾಯಾವಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಅಪ್ಪಣೆ ಮಾಡ್ತಾರೆ ತನ್ನ ರಾಜಭಟರಿಗೆ, ಬನ್ನಿ ಇಲ್ಲಿ ಸೆರೆ ಹಿಡಿರಿ, ಇವನು ಮಾಯಾವಿ ಅಂತ ಹೇಳ್ಬಿಟ್ಟು ಅಲ್ವಾ? ಅವರು ವಿಶ್ವರೂಪವನ್ನ ತೋರಿಸಿದ್ರು ಸಹ ದುರ್ಯೋಧನ ಅದನ್ನ ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವರು ಸಾಮಾನ್ಯರಾದವರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಳ್ಲಿಕ್ಕೆ ರೆಡಿ ಇರೋದಿಲ್ಲ ಅಲ್ವಾ? ಮತ್ತೆ ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣನಿಗೆ ಕೃಷ್ಣ ಮಣ್ಣನ್ನ ತಿಂತಾರಲ್ವಾ? ಅವಾಗ ಬಲರಾಮ ಕರ್ಕೊಂಡು ಹೋಗ್ತಾರೆ, ಅಮ್ಮನ ಹತ್ರ ಹೇಳ್ತಾರೆ, ಅಮ್ಮ ನೋಡಿ ಇಲ್ಲಿ ಕೃಷ್ಣ ಮಣ್ಣನ್ನ ತಿನ್ಬಿಟ್ರು ಅಂತ. ಅವಾಗ ಯಶೋಧ ಮಾತೆಗೆ ಸರಿ, ನಾನ್ ಹಾಗಾದ್ರೆ ಕೃಷ್ಣನ ಕೇಳ್ತಾರೆ ಅಲ್ವಾ, ನಿನ್ ಮಣ್ಣನ್ನ ತಿಂದ್ಯಾ ಅಂತ. ಕೃಷ್ಣ ಏನ್ ಹೇಳ್ತಾರೆ, ಅವರು ತಲೆ ಅಲ್ಲಾಡಿಸ್ತಾರೆ, ಇಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಯಶೋಧ ಮಾತೆ ಏನ್ ಹೇಳ್ತಾರೆ, ಸರಿ ನೀನ್ ತಿಂದಿದ್ಯಾ ಇಲ್ವಾ ಅಂತ ಗೊತ್ತಾಗ್ಬೇಕಂದ್ರೆ ನೀನು ನನಗೆ ಬಾಯನ್ನ ಅಗಲ ಮಾಡಿ ತೋರ್ಸು, ಆಗ ನನಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಕೃಷ್ಣ ತನ್ನ ಪುಟ್ಟ ಬಾಯನ್ನ ಅಗಳಿಸಿ ತೋರಿಸ್ತಾರೆ. ಅವಾಗ ಏನಾಗುತ್ತೆ, ಆ ಪುಟ್ಟ ಬಾಯಲ್ಲಿ ಯಶೋಧ ಮಾತೆಗೆ ಎಲ್ಲವೂ ಕಾಣುತ್ತೆ ಅಲ್ವಾ? ಇಡೀ ವಿಶ್ವವೇ ಕಾಣುತ್ತೆ. ಅದ್ರ ಜೊತೆ ಏನ್ ಕಾಣುತ್ತೆ, ತನ್ನನ್ನು ಸಹ ಅವಳು ನೋಡ್ಕೋತಾಳೆ. ನೋಡಿ ಇಲ್ಲಿ ಯಶೋಧ ಮಾತೆ ತನ್ನನ್ನ ತಾನು ನೋಡ್ಕೋತಾ ಇದ್ದಾಳೆ ಕೃಷ್ಣನ ಪುಟ್ಟ ಬಾಯಲ್ಲಿ. ಗೋಪ ಬಾಲಕರೆಲ್ಲ ಇದ್ದಾರೆ, ಹಸು ಎಲ್ಲನೂ ಸಹ ಇದೆ, ಎಲ್ಲವನ್ನು ಸಹ ಅವಳು ಕೃಷ್ಣನ ಬಾಯಲ್ಲಿ ಅವಳು ನೋಡ್ತಾಳೆ ಅಲ್ವಾ? ಇದು ಅಂದ್ರೆ ಇದು ಒಂದು ಚಿಕ್ಕ ವಿಶ್ವರೂಪವನ್ನ ತೋರಿಸ್ತಾರೆ. ಮತ್ತೆ ಇಲ್ಲಿ ಕುರು ಸಭೆಯಲ್ಲೂ ಸಹ ಒಂದು ಮಿನಿ ವಿಶ್ವರೂಪ ಅಥವಾ ಚಿಕ್ಕ ವಿಶ್ವರೂಪವನ್ನ ಅವರು ತೋರಿಸ್ತಾರೆ. ಆದ್ರೆ ಈ ಒಂದು ಯುದ್ಧ ಭೂಮಿಯಲ್ಲಿ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅವರು ಪರಿಪೂರ್ಣವಾದ ವಿಶ್ವರೂಪವನ್ನ ಅವರು ತೋರಿಸ್ತಾರೆ. ಇವಾಗ ಈ ಒಂದು ಅಧ್ಯಾಯ ಅರ್ಜುನನ ಪ್ರಶ್ನೆಯಿಂದ ಶುರುವಾಗ್ತಾ ಇದೆ. ಅರ್ಜುನ ಇವಾಗ ಏನ್ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಎಲ್ಲ ಸಿರಿಗಳನ್ನ ನೋಡಿದ್ಮೇಲೆ ಎಷ್ಟೆಲ್ಲ ಸಿರಿಗಳನ್ನ ಹೇಳ್ತಾರಲ್ವಾ? ಸೊ ಎಲ್ಲ ನಾನೇ, ಇವರಲ್ಲಿ ಇರೋದು ಅಂದ್ರೆ ಯಾವ್ದೆಲ್ಲ ತುಂಬಾ ಪ್ರಧಾನವಾಗಿದೆ ಅದೆಲ್ಲನೂ ಸಹ ನಾನೇ, ನನ್ನ ಅಂಶ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಸೊ ನಾವು ಮುಖ್ಯವಾಗಿ ಏನನ್ನ ಅರ್ಥ ಮಾಡ್ಕೋಬೇಕು, ಆ ವಿಭೂತಿಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಅಂದ್ರೆ ಅದೇ ಇವಾಗ ನನ್ನ ಪಾಂಡವರಲ್ಲಿ ನಾನು ಅರ್ಜುನ ಅಂತ ಹೇಳ್ತಾರೆ ಅಂದ್ರೆ ಅರ್ಜುನನೇ ಪಾಂಡವ ಅಂದ್ರೆ ಸಾರಿ, ಅರ್ಜುನನೇ ಕೃಷ್ಣ ಅಲ್ಲ. ಅಂದ್ರೆ ಯಾವುದು ಅಲ್ಲಿ ತುಂಬಾ ಶ್ರೇಷ್ಠವಾಗಿದೆಯೋ ಅದು ಕೃಷ್ಣನನ್ನ ಪ್ರತಿನಿಧಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಸೊ ಕೃಷ್ಣನೇ ಅಂದ್ರೆ ಅವರೇ ಕೃಷ್ಣ ಅಂತ ಅಲ್ಲ ಅಲ್ವಾ? ನಾನು ಇವಾಗ ಪ್ರಾಣಿಗಳಲ್ಲಿ ನಾನು ಸಿಂಹ ಅಂತಂದ್ರೆ ಸಿಂಹನೇ ಕೃಷ್ಣ ಅಲ್ಲ. ಸೊ ಆ ಸಿಂಹ ಕೃಷ್ಣನನ್ನ ಪ್ರತಿನಿಧಿಸುತ್ತೆ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ಏನ್ ಗೊತ್ತಾಯ್ತು ನಮ್ಗೆ, ಭಗವಂತಂದು ಅಸಾಧಾರಣ ಸಿರಿ ಇದೆ ಅಲ್ವಾ? ಅದನ್ನೆಲ್ಲ ನೋಡಿದ್ಮೇಲೆ ಇಲ್ಲಿ ಅರ್ಜುನನಿಗೆ ಒಂದು ಪ್ರಶ್ನೆ ಬರ್ತಾ ಇದೆ. ಏನ್ ಪ್ರಶ್ನೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಗೀತಂ ಯತ್ವಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ ಅಲ್ವಾ? ಇವಾಗ ಅರ್ಜುನ ಏನ್ ಹೇಳ್ತಾ ಇದ್ರೆ, ಅನುಗ್ರಹ ನೋಡಿ, ನಮ್ಗೆ ಈ ಜ್ಞಾನ ಸಿಗ್ಬೇಕಂದ್ರೆ ಅದು ಅಷ್ಟು ಈಸಿಯಾಗಿ ಸಿಗ್ತಾ ಇದೆ ಅಂತ ನಾವು ಅನ್ಕೋಣೋ ಹಾಗಿಲ್ಲ. ನೋಡಿ ಇಲ್ಲಿ ಅರ್ಜುನನೇ ಅವನು ಹೇಳ್ತಾ ಇದ್ದಾನೆ, ಈ ಏನು ಜ್ಞಾನ ನೀನ್ ಹೇಳ್ಕೊಟ್ಟೆ ಕೃಷ್ಣ, ಇದು ನಿನ್ನ ಅನುಗ್ರಹ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೂ ಸಹ ಈ ಜ್ಞಾನ ಸಿಕ್ಕಿದೆ ಅಂತಂತಂದ್ರೆ ಮತ್ತೆ ನಮ್ಗೆ ಅರ್ಥ ಆಗುವಂತಹ ಒಂದು ಮಾತುಗಳಲ್ಲಿ ಇದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಈ ಒಂದು ಗುರು ಪರಂಪರೆಯ ಅನುಗ್ರಹ ಇದೆ. ಇಲ್ಲಾಂದ್ರೆ ಖಂಡಿತ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ನಾವೆಷ್ಟೇ ರ್ಯಾಂಕ್ ಹೋಲ್ಡರ್ ಆದ್ರೂ ಸಹ ಈ ಭಗವದ್ಗೀತೆ ಬುಕ್ಕನ್ನ ತೆಗೆದು ಓದಿದ್ರೆ ನಮ್ಗೆ ಯಥಾವತ್ತಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಯಾವ ಒಂದು ಭಾವದಲ್ಲಿ, ಮನಸ್ಥಿತಿಯಲ್ಲಿ ಅರ್ಜುನನಿಗೆ ಈ ಒಂದು ಜ್ಞಾನವನ್ನ ಬೋಧಿಸಿದ್ರು ಅದೇ ರೀತಿಯಲ್ಲಿ ಯಥಾವತ್ತಾಗಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ಅಲ್ವಾ? ನೋಡಿ ಇಲ್ಲೂ ಸಹ ಅದನ್ನೇ ಇಲ್ಲಿ ಅರ್ಜುನ ಹೇಳ್ತಾರೆ, ನೀನು ಅನುಗ್ರಹ ಮಾಡಿ ನನಗೆ ಈ ಒಂದು ರಹಸ್ಯವನ್ನ ಹೇಳ್ದೆ ಅಂತ. ರಹಸ್ಯವನ್ನ ನಾವ್ ಎಲ್ಲಾರ್ಗು ಹೇಳ್ಬಿಡ್ತೀವ? ಎಲ್ಲಾರ್ಗು ಹೇಳಲ್ಲ. ಇವಾಗ ನಮ್ಮ ಬ್ಯಾಂಕ್ದು
ಕೋಡ್ ನಂಬರ್ಸ್ ಏನಾದ್ರು ಇದ್ರೆ ನಾವು ಅದನ್ನ ಎಲ್ಲರಿಗೂ ಹಂಚ್ಕೊಂಡ್ಬಿಡ್ತೀವ? ಇಲ್ಲ ಅಲ್ವಾ? ನಮ್ಮ ರಹಸ್ಯವಾದದನ್ನ ಯಾರಿಗೂ ಹೇಳೋದಿಲ್ಲ. ರಹಸ್ಯವಾದದನ್ನ ಇವಾಗ ನಾವ್ ಯಾರಿಗಾದ್ರೂ ಹೇಳ್ತಾ ಇದೀವಿ ಅಂತಂದ್ರೆ ಅವ್ರು ನಮ್ಗೆ ತುಂಬಾ ಪ್ರೀತಿ ಪಾತ್ರರಾಗಿರ್ಬೇಕು ಅಲ್ವಾ? ನೋಡಿ ನಮ್ಗೆ ಈ ರಹಸ್ಯ ಹೇಳ್ತಾ ಇದ್ರೆ ಭಗವಂತ ಅಂತಂದ್ರೆ ನಾವೆಲ್ಲರೂ ಸಹ ಭಗವಂತನಿಗೆ ಎಷ್ಟು ಪ್ರೀತಿ ಪಾತ್ರರಾದವರು ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೋಬೇಕು. ಸೊ ಇದನ್ನ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನ ನೀನ್ ನನಗೆ ಹೇಳಿದ್ಯಾ, ಇದರಿಂದ ನನ್ನ ಮೋಹ ನಾಶ ಆಯ್ತು ಅಂತ ಅಲ್ವಾ? ನಮ್ಗೆ ಗೊತ್ತಿರೋ ಹಾಗೇನೆ ಅರ್ಜುನನಿಗೆ ಮೋಹ ಇತ್ತು. ಅವರು ಕೃಷ್ಣನಿಗೆ ಏನನ್ನ ಕೇಳ್ತಾರೆ, ಎರಡೂ ಸೈನ್ಯಗಳ ಮಧ್ಯೆ ಹೋಗಿ ನನ್ನ ರಥವನ್ನ ನಿಲ್ಲಿಸು ಅಂತ ಹೇಳ್ತಾರೆ. ರಥವನ್ನ ನಿಲ್ಸಿದ್ಮೇಲೆ ಅವ್ರು ಯಾರನ್ನ ನೋಡ್ತಾರೆ? ಅವರು ಅಲ್ಲಿ ನೆರೆದಿರೋರ್ನೆಲ್ಲ ಅವರು ಸೈನಿಕರಾಗಿ ಅವ್ರು ನೋಡೋದಿಲ್ಲ, ಒಂದು ಯೋಧರಾಗಿ ಅವ್ರು ನೋಡೋದಿಲ್ಲ ಅಲ್ವಾ? ತನ್ನ ಬಂಧು ಬಾಂಧವರಾಗಿ ನೋಡ್ತಾರೆ ಅಲ್ವಾ? ಭೀಷ್ಮಾಚಾರ್ಯರು ಗುರುಗಳಾಗಿ ನೋಡ್ತಾರೆ, ಮತ್ತೆ ಎತ್ತಾಡ್ಸಿರೋ ಅಂತಹ ಭೀಷ್ಮಾಚಾರ್ಯರನ್ನ ನೋಡ್ತಾರೆ, ಬಂಧು ಬಾಂಧವರನ್ನ ನೋಡ್ತಾರೆ ಅಲ್ವಾ? ಅವನಿಗೆ ಅವಾಗ ಅರ್ಜುನನಿಗೆ ಮೋಹ ಬರುತ್ತೆ ಅಲ್ವಾ? ಇವರೆಲ್ಲ ನನ್ನವರು ನಾನು ನನ್ನದು ಅನ್ನೋ ಒಂದು ಮೋಹ ಬರುತ್ತೆ. ಇವ್ರನ್ನೆಲ್ಲ ನಾನು ಕೊಲ್ಬೇಕಾ? ಇವ್ರನ್ನೆಲ್ಲ ಕೊಂದು ನಾನು ರಾಜ್ಯವನ್ನ ಪಡಿಬೇಕಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಮೋಹ ಅನ್ನೋದಿರುತ್ತೆ. ಯಾವಾಗ ಕೃಷ್ಣ ಈ ಎಲ್ಲ ಜ್ಞಾನವನ್ನ ಕೊಡ್ತಾ ಹೋಗ್ತಾರೆ, ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಭಕ್ತಿ ಯೋಗ ಇದನ್ನೆಲ್ಲ ವಿವರಿಸ್ತಾ ಹೋಗ್ತಾರೋ ಆಗ ಅರ್ಜುನನಿಗೆ ಆ ಮೋಹ ಅನ್ನೋದು ನಾಶ ಆಗತ್ತೆ ಅಲ್ವಾ? ಸೊ ಅದು ದೇಹ, ಆತ್ಮ, ಆ ಜ್ಞಾನನೂ ಗೊತ್ತಾಗತ್ತೆ. ಮತ್ತೆ ಕೃಷ್ಣನ ಸಂತೋಷಕ್ಕೋಸ್ಕರ ನಾವು ಅವ್ರ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ಬೇಕು ಅಲ್ವಾ? ಅದು ಗೊತ್ತಾಗತ್ತೆ. ಅದೇ ಅಕರ್ಮ ಅಂತ ಗೊತ್ತಾಗತ್ತೆ ಅವ್ರಿಗೆ. ಸೊ ಕೃಷ್ಣನ ಸಂತೋಷವೇ ನಮ್ಮ ಸಂತೋಷ ಆಗಿರ್ಬೇಕು. ಸೊ ಇವಾಗ ಮೊದ್ಲೇನಿತ್ತು, ಅರ್ಜುನನಿಗೆ ಅವನ ಸಂತೋಷವೇ ಮುಖ್ಯ ಆಗಿತ್ತು. ಯಾಕಂದ್ರೆ ಅವನಿವಾಗ ಆ ಬಂಧು ಬಾಂಧವರನ್ನೆಲ್ಲ ಕೊಂದ್ಬಿಟ್ರೆ ಅವನಿಗೆ ದುಃಖ ಆಗತ್ತೆ, ಅವನಿಗೆ ದುಃಖ ಆಗತ್ತೆ ಅಲ್ವಾ? ಅಂದ್ರೆ ಅಲ್ಲಿ ಸ್ವಹಿತಾಸಕ್ತಿ ಇತ್ತು ಅಲ್ವಾ? ಯಾವಾಗ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೋತಾರೋ, ಸರ್ವಲೋಕ ಮಹೇಶ್ವರ ಅವ್ರಿಗೋಸ್ಕರನೇ ನಾವು ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು, ಅವರ ಸಂತುಷ್ಟಿಗೋಸ್ಕರ ಅಂತ ಗೊತ್ತಾಗುತ್ತೋ ಆಗ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ ನನ್ನ ಮೋಹ ಅನ್ನೋದು ನಾಶ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇದಕ್ಕಿಂತ ಮುಂಚೆನೆ ನಾವು ನೋಡಿದ್ವಿ ಅಲ್ವಾ? ಅವರು ಪರಬ್ರಹ್ಮ ಪರಂಧಾಮ ಅಂತ ಹೇಳ್ಬಿಟ್ಟು ಪವಿತ್ರಂ ಪರಮಂ ಭವಾನ್ ಅಂತ ಹೇಳ್ಬಿಟ್ಟು ಅವ್ರು ಹೊಗಳ್ತಾರೆ ಭಗವಂತನನ್ನ. ಆ ಒಂದು ಚತುಶ್ಲೋಕಿ ಭಗವದ್ಗೀತೆಯನ್ನ ಕೇಳಿಸ್ಕೊಂಡ್ಮೇಲೆ ಅವ್ರು ಒಪ್ಕೊಂಡ್ರು ಈಗ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ. ಇವಾಗ ಆದ್ರೂನು ಸಹ ಇವಾಗ ಅವನು ವಿಶ್ವರೂಪವನ್ನ ನೋಡ್ಲಿಕ್ಕೆ ಇವಾಗ ಮುಂದೆ ಕೇಳ್ತಾ ಇದ್ದಾನೆ, ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಯಾಕೆ ಅವನು ಕೇಳ್ತಾ ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಅರ್ಜುನ ಯಾಕೆ ವಿಶ್ವರೂಪವನ್ನ ನೋಡ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ? ಆಲ್ರೆಡಿ ಅವನು ಒಪ್ಕೊಂಡಿದ್ದಾನೆ ಅಲ್ವಾ? ಕೃಷ್ಣನ ಸರ್ವೋಚ್ಚ ಸ್ಥಾನ ಹೌದು, ನೀನೇನೆ ದೇವಾದಿ ದೇವ, ಎಲ್ಲರ ದೇವ, ಪರಮ ದೇವ ನೀನು ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ ಅಲ್ವಾ? ಆದ್ರೂ ಸಹ ಅವ್ರು ಇವಾಗ ವಿಶ್ವರೂಪವನ್ನ ನೋಡ್ಬೇಕು ಅಂತ ಬಿಟ್ಟು ಬಯಸ್ತಾ ಇದ್ದಾರೆ. ಯಾಕೆ ಅಂತ ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಮೇ ಬಿ ಕುತೂಹಲ ಇರ್ಬೋದು ಮಾತಾಜಿ, ಹೇಗಿರ್ಬೋದು ಅಂತ ಸ್ವರೂಪ. ಕುತೂಹಲ ಎಷ್ಟು ಬಾಯಲ್ಲಿ ಹೇಳಿದ್ರು ಸಹ ನಮ್ಗೆ ಕಣ್ಣಲ್ಲಿ ನೋಡಿದ್ರೆ ನಮ್ಗೆ ಅಂದ್ರೆ ತೃಪ್ತಿ ಅಲ್ವಾ? ಸಮಾಧಾನ. ಹೌದು ಮತ್ತೆ ಯಾರಾದ್ರೂ ಹೇಳ್ತೀರಾ? ಯಾಕೆ ನೋಡ್ಬೇಕನ್ಸುತ್ತೆ ಅವ್ರಿಗೆ ವಿಶ್ವರೂಪ? ಇವಾಗ ನಾನ್ ದೇವ್ರು ಅಂತ ಹೇಳಿದ್ರೆ ನೀವು ಒಪ್ಕೋತೀರಾ? ಇಲ್ಲ. ಯಾಕೆ ಒಪ್ಕೊಳೋದಿಲ್ಲ? ನಾವು ನೋಡಿರಲ್ಲಲ್ವಾ ಮಾತಾಜಿ ಅಂದ್ರೆ ಸ್ವರೂಪ. ನಾರ್ಮಲ್ ಮನುಷ್ಯರ ತರ ಇರ್ತಿರಲ್ಲ, ಅದಕ್ಕೆ ಒಪ್ಕೊಳಲ್ಲ. ಇವಾಗ ಕೃಷ್ಣನು ನಾರ್ಮಲ್ ಮನುಷ್ಯ ತರನೇ ಅಲ್ವಾ ಎಲ್ಲರಿಗೂ ಕಾಣಿಸಿದ್ದು? ಹೌದು ಮಾತಾಜಿ. ಅನುಭವಕ್ಕೆ ಬರ್ಬೇಕಲ್ಲ ಮಾತಾಜಿಯರು. ಅನುಭವಕ್ಕೆ ಬರ್ಬೇಕು. ಮತ್ತೆ ಇನ್ಯಾವಾಗ ಒಪ್ಕೋತೀರಾ ನೀವು ಯಾರನ್ನಾದ್ರೂ ದೇವ್ರು ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇಲ್ಲಿ ಭರತ ಭೂಮಿಯಲ್ಲಿ ಬೀದಿಯಲ್ಲೂ ಸಹ ನಾನ್ ದೇವರ ಅಂಶ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಅವರು ದೇವ್ರು ಅಂತ ಹೇಳ್ಬಿಟ್ಟು ಅವರು ಪ್ರಕಟಿಸ್ಕೊಳ್ತಾ ಇರ್ತಾರೆ ಅಲ್ವಾ? ಘೋಷಣೆ ಮಾಡ್ತಾ ಇರ್ತಾರೆ, ನಾನು ದೇವ ಮಾನವ ಅಂತ ಹೇಳ್ಬಿಟ್ಟು ಅಲ್ವಾ? ನಾವು ಎಷ್ಟೊಂದ್ ಜನ ಆ ಒಂದು ಮೋಸಕ್ಕೆ ಬಲಿಯಾಗ್ತಾ ಇದ್ದಾರೆ ಅಲ್ವಾ? ಮತ್ತೆ ನಮಗ್ ಗೊತ್ತಿರೋ ಹಾಗೇನೆ ಈ ಒಂದು ಮಾಯಾವಾದಿಗಳು ಅವ್ರ ಪ್ರಕಾರ ಏನು, ಎಲ್ಲರೂ ದೇವ್ರೆ ಅಲ್ವಾ? ಎಲ್ಲರನ್ನೂ ಅವರು ನಾರಾಯಣ ಅಂತ ಹೇಳ್ಬಿಟ್ಟು ಅವರು ಸಂಬೋಧಿಸ್ತಾರೆ. ಎಲ್ಲರೂ ದೇವ್ರೆ, ಆದ್ರೆ ಅವ್ರು ಇವಾಗ ಮಾಯೆಗೆ ಒಳಗಾಗಿರೋದ್ರಿಂದ ಅವ್ರು ಮರ್ತ್ ಹೋಗಿದ್ದಾರೆ ಅವ್ರು ದೇವ್ರು ಅಂತ ಹೇಳ್ಬಿಟ್ಟು. ಸೊ ಯಾವಾಗ ಅವರು ದೇಹವನ್ನ ಬಿಡ್ತಾರೋ ಆಗ ಅವ್ರಿಗೆ ಅರಿವಾಗುತ್ತೆ ತಾನು ದೇವ್ರು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ? ಅಂದ್ರೆ ಇಲ್ಲಿ ಭರತ ಭೂಮಿಯಲ್ಲಿ ಯಾವ ತರ ಇದೆ ಅಂತಂದ್ರೆ ಎಲ್ಲರೂ ದೇವ್ರು ಅಂತ ಅನ್ಕೋತಾ ಇದ್ದಾರೆ. ಕೆಲವರೆಲ್ಲ ದೇವರನ್ನೇ ನಂಬೋದಿಲ್ಲ.
ಮತ್ತೆ ಬೀದಿ ಬೀದಿಯಲ್ಲೂ ಸಹ ದೇವರಿದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಅರ್ಜುನ ಆ ಒಬ್ಬ ದೇವರು ಅಂತಂದ್ರೆ ಅವ್ರಿಗೆ ಏನೆಲ್ಲ ಒಂದು ಗುಣಲಕ್ಷಣಗಳಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾನದಂಡವನ್ನ ಅವರು ಸ್ಥಾಪಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಕೃಷ್ಣನಿಗೆ ಕೇಳ್ತಾ ಇದ್ದಾರೆ, ನಿನ್ನ ವಿಶ್ವರೂಪವನ್ನ ತೋರಿಸು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವಾಗ ನಾನು ದೇವ್ರು ಅಂತ ಅನ್ಕೊಂಡ್ರೆ ನನಗೆ ವಿಶ್ವರೂಪವನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇವಾಗ ಒಬ್ರು ದೇವರು, ದೇವೋತ್ತಮ ಪರಮ ಪುರುಷ ಅಂದ್ರೆ ಅವ್ರಿಗೆ ಆ ಶಕ್ತಿ ಇರ್ಬೇಕು, ಆ ವಿಶ್ವರೂಪವನ್ನ ತೋರಿಸುವಂತಹ ಶಕ್ತಿ ಅವ್ರಿಗಿರ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಕೇಳ್ತಾ ಇದಾರೆ. ಮತ್ತೆ ನಾವ್ ಯಾವ್ದೇ ಆಗ್ಲಿ ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ಪರಿಪೂರ್ಣತೆ ಆಗೋದಿಲ್ಲ, ಅಲ್ಲಿ ಪ್ರಾಕ್ಟಿಕಲ್ ಆಗಿ ಡೆಮಾನ್ಸ್ಟ್ರೇಷನ್ ಮಾಡ್ಬೇಕು ಅಲ್ವಾ, ಅವಾಗ ಎಲ್ಲರೂ ಒಪ್ಕೋತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀನ್ ಏನೆಲ್ಲ ಹೇಳ್ದೆ ಇಷ್ಟೊತ್ತು, ಎಲ್ಲಾ ಕಡೆ ನಾನು ಇದ್ದೀನಿ, ವಿಶ್ವದ ಪೂರ್ತಿ ನಾನು ವ್ಯಾಪಿಸಿದೀನಿ, ಎಲ್ಲವೂ ನನ್ನಲ್ಲಿದೆ ಅಂತ ಹೇಳ್ತಾ ಇದೆಯಲ್ಲ, ಅದನ್ನ ನನಗೆ ಇವಾಗ ಪ್ರಾಕ್ಟಿಕಲ್ ಆಗಿ ತೋರ್ಸು ನೀನು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಕೃಷ್ಣ ಹೇಳಿರೋ ಮಾತನ್ನ ಅರ್ಜುನ ಅವನ ಸ್ನೇಹಿತ ಅದಕ್ಕೆ ಒಪ್ಕೊಂಡ್ಬಿಡ್ತಾನೆ ಅಲ್ವಾ. ಆದ್ರೆ ಬೇರೆಯವ್ರು ಯಾರು ಸಾಮಾನ್ಯ ಜನರೆಲ್ಲನೂ ಒಪ್ಕೊಳೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಕೃಷ್ಣನಿಗೆ ಅವರು ವಿಶ್ವರೂಪವನ್ನ ತೋರಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, ಕೃಷ್ಣ ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಇತರರಿಗೆ ಮನವರಿಕೆ ಮಾಡಿಕೊಡಲು ಅರ್ಜುನ ವಿಶ್ವರೂಪವನ್ನ ಅವರು ತೋರಿಸ್ಲಿಕ್ಕೆ ಅವರು ಕೇಳ್ತಾ ಇದ್ದಾರೆ. ಅದಾದ್ಮೇಲೆ ದೇವರ ಅವತಾರಗಳೆಂದು ಹೇಳ್ಕೊಳ್ಳೋರು ತುಂಬಾ ಜನ ಇದ್ದಾರೆ ಅಲ್ವಾ, ಮತ್ತೆ ಮೋಸ ಮಾಡ್ತಾರೆ ಅವರು. ಸೊ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಈ ಒಂದು ವಿಶ್ವರೂಪವನ್ನ ಕೃಷ್ಣನಿಗೆ ತೋರಿಸ್ಲಿಕ್ಕೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಮಾನದಂಡವನ್ನ ಸ್ಥಾಪಿಸ್ಬೇಕು ಅಂತ ಹೇಳ್ಬಿಟ್ಟು, ಒಂದು ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ, ತಾನು ಕೃಷ್ಣ ಎಂದು ಹೇಳಿಕೊಳ್ಳುವವನು ಜನರಿಗೆ ಮನದಟ್ಟು ಮಾಡಿಕೊಡಲು ತನ್ನ ವಿಶ್ವರೂಪವನ್ನು ತೋರಿಸಲು ಸಿದ್ಧನಾಗಿರ್ಬೇಕು. ಇವಾಗ ಯಾರಾದ್ರೂ ನಾನ್ ಕೃಷ್ಣ, ನಾನೇ ದೇವೋತ್ತಮ ಪರಮ ಪುರುಷ ಅಂದ್ರೆ ಇವಾಗ ನಾವ್ ಅವ್ರನ್ನ ಕೇಳ್ಬೇಕು, ನೀನು ವಿಶ್ವರೂಪವನ್ನ ತೋರಿಸು ಹಾಗಾದ್ರೆ ಅಂತ. ಅವ್ರು ತೋರಿಸ್ಲಿಕ್ಕೆ ಅವ್ರಿಗೆ ಆ ಒಂದು ಶಕ್ತಿ ಇರ್ಬೇಕು. ಭಗವಂತನು ಬ್ರಹ್ಮಾಂಡದ ಭಾಗವಾಗಿದ್ದರೂ ಅದರೊಳಗೆ ಹೇಗೆ ಅವನು ವರ್ತಿಸುತ್ತಾನೆ ಎಂಬುದನ್ನು, ಭಾಗವಾಗದಿದ್ದರೂ ಅದರೊಳಗೆ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ನೋಡಲು ಅವನು ಬಯಸುತ್ತಾನೆ ಅಲ್ವಾ. ನೋಡಿ, ಭಗವಂತ ಈ ಭೌತಿಕ ಪ್ರಪಂಚದ ಭಾಗ ಅಲ್ಲ ಅಲ್ವಾ, ಆದ್ರೂ ಸಹ ಅವನು ಇದನ್ನೆಲ್ಲ ಪ್ರತಿಯೊಂದನ್ನು ಸಹ ಅವನು ಪಾಲನೆ ಮಾಡ್ತಾ ಇದ್ದಾನೆ ಅಲ್ವಾ. ಎಲ್ಲವೂ ಅವನಲ್ಲೇ ಇದೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಅದನ್ನ ನೋಡ್ಲಿಕ್ಕೆ ಅರ್ಜುನ ಬಯಸ್ತಾನೆ. ಮತ್ತೆ ಇನ್ನೊಂದು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಭಗವಂತನ ಭಕ್ತರಿಗೆ ಯಾವಾಗ್ಲೂ ಸಹ ತಮ್ಮ ಆರಾಧ್ಯ ದೈವದ ಶಕ್ತಿನ ನೋಡ್ಬೇಕು ಅಂತ ಅವ್ರಿಗೆ ಆಸೆ ಇರೋದಿಲ್ಲ. ಅವ್ರಿಗೆ ಆ ಭಗವಂತನ ಜೊತೆ ಇರೋ ಒಡನಾಟವೇ ಬೇರೆ, ಅಲ್ಲಿರೋದು ಪ್ರೇಮ, ಭಗವಂತನ ಜೊತೆ ಇರೋಂಥದ್ದು ಪ್ರೇಮ. ಅವ್ರಿಗೆ ಆ ಶಕ್ತಿನ ನೋಡ್ಬೇಕು ಅಂತ ಅನ್ಸೋದಿಲ್ಲ. ಇವಾಗ ಅಮ್ಮನನ್ನ ನೋಡಿದಿರಲ್ವಾ, ಸೊ ಅಮ್ಮನ ಹತ್ರ ಬಂದ್ಬಿಟ್ಟು ಏನಾದ್ರು ಅವ್ರ ಮಗ, ಅಮ್ಮ ನಿನಗೆ ಗೊತ್ತಾ ನನ್ಗೆ ಎಷ್ಟು ಶಕ್ತಿ ಅಂತ ಹೇಳ್ಬಿಟ್ಟು ಕೈಯನ್ನ ಹಿಂಗೆ ಅವ್ರು ಮಡಚ್ಬಿಟ್ಟು, ನೋಡಮ್ಮ ನನ್ಗೆ ಎಷ್ಟು ಶಕ್ತಿ ಅಂತಂದ್ರೆ ಹೋಗೋ ನೋಡಿದೀನಿ ನಿನ್ನ ಅಂತ ಹೇಳ್ಬಿಟ್ಟು ಅಮ್ಮ ಕಳಿಸ್ತಾಳೆ ಅಲ್ವಾ. ಅಮ್ಮನಿಗೆ ಆ ಮಗು ಮೇಲಿರೋ ಪ್ರೀತಿನೇ ಬೇರೆ ಅಲ್ವಾ. ಅವಳಿಗೆ ನನ್ ಮಗ ಏನೋ ತುಂಬಾ ಶಕ್ತಿಶಾಲಿ, ಬಲಶಾಲಿ ಅಥವಾ ಇನ್ನೇನೋ ಹೆಸರಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ಪ್ರೀತಿ ಇಲ್ಲ ಅಲ್ವಾ. ಯಾವುದೇ ವಿನಾಕಾರಣ ಅವಳಿಗೆ ತನ್ನ ಮಗು ಮೇಲೆ ಪ್ರೀತಿ ಇದೆ. ಅದೇ ತರನೇ ಭಕ್ತರಿಗೂನು ಅಷ್ಟೇನೆ ಭಗವಂತನ ಮೇಲೆ ಭಗವಂತನಿಗೆ ಇಷ್ಟು ಶಕ್ತಿಶಾಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರೀತಿ ಬರೋದಿಲ್ಲ. ಅವ್ರಿಗೆ ಸಹಜವಾಗೇನೆ ಭಗವಂತನ ಮೇಲೆ ಪ್ರೀತಿ ಅನ್ನೋದಿದೆ. ಅದಕ್ಕೋಸ್ಕರನೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಅರ್ಜುನ ತನಗೆ ನೋಡ್ಬೇಕು ಅನ್ನೋದಕ್ಕಿನ್ನ ಅವರು ಆ ಸಾಮಾನ್ಯ ಜನರಿಗೆ ಆ ಕೃಷ್ಣನ ಆ ಶ್ರೇಷ್ಠತೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಈ ಪ್ರಶ್ನೆಯನ್ನ ಅವರು ಕೇಳ್ತಾ ಇದ್ದಾರೆ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯ ತ್ವತ್ತಃ ಕಮಲ ಪತ್ರಾಕ್ಷ ಮಹಾತ್ಮ್ಯಂ ಅಪಿ ಚಾವ್ಯಯಂ. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು, ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನೋಡಿ, ಇವಾಗ ಫಸ್ಟ್ ಕೃಷ್ಣ ನೋಡಿ ಎಷ್ಟು ಒಳ್ಳೆ ಟೀಚರ್ ಅಲ್ವಾ. ಮೊದ್ಲು ಯಾರಂತ ಹೇಳ್ಬಿಟ್ಟು ಅರ್ಥ ಮಾಡ್ಸಿದ್ರು ನಮ್ಗೆ. ನಾವ್ ಯಾರಂತಾನೆ ಗೊತ್ತಾಗಿಲ್ಲ ಅಂದ್ರೆ ಖಂಡಿತ ನಾವ್ ಮಾಡುವಂತಹ ಕರ್ತವ್ಯ ಸರಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾನು ಇವಾಗ ಒಂದು ಮನೆಯ ಸೊಸೆಯಾಗಿ ಬಂದ್ಬಿಟ್ಟು ನಾನು ಸುಮ್ನೆ ಸೋಫಾ ಮೇಲೆ ಕುತ್ಕೊಂಡ್ಬಿಟ್ರೆ ಅಲ್ವಾ, ಬೇರೆಯವ್ರಿಗೆ ನೀವ್ ಅದ್ ತಂದ್ಕೊಡಿ ಇದ್ ತಂದ್ಕೊಡಿ ಅಂತ ಆರ್ಡರ್ ಮಾಡಿದ್ರೆ ಅದ್ ಚೆನ್ನಾಗಿರೋದಿಲ್ಲ. ಅದು ಆ ಒಂದು ಗೃಹಿಣಿಯ ಅದು ಲಕ್ಷಣ ಅಲ್ಲ ಅಲ್ವಾ. ಮೊದ್ಲು ನಮ್ಗೆ ನಾವ್ ಯಾರಂತ ಅರ್ಥ ಮಾಡ್ಕೋಬೇಕು, ಅವಾಗ ನಮ್ಮ ಕರ್ತವ್ಯ ಏನು ಅಂತ ಗೊತ್ತಾಗತ್ತೆ. ಅದಕ್ಕೆ ಕೃಷ್ಣ ಅರ್ಥ ಮಾಡ್ಸಿದ್ರು, ನೀವ್ ದೇಹ ಅಲ್ಲ, ದೇಹದಲ್ಲಿ ಇರುವಂತಹ ಆತ್ಮ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಗೆ ಅದನ್ನ ಅರ್ಥ ಮಾಡ್ಸಿದ್ರು. ಅವಾಗ ನಮಗ್ ಗೊತ್ತಾಗ್ತಿದೆ. ನೋಡಿ, ನಾವ್ ಇವಾಗ 24 ಗಂಟೆಗಳ ಕಾಲ ಯಾವುದಕ್ಕೆ ನಾವು ತುಂಬಾ ಹೆಚ್ಚು ಮಹತ್ವವನ್ನ ಕೊಡ್ತಾ ಇದೀವಿ. ಬೆಳಗ್ಗೆಯಿಂದ ರಾತ್ರಿ ತನಕ ಈ ದೇಹದ ಕುರಿತಾಗಿ ಯೋಚನೆ ಮಾಡ್ತಿದೀವಿ. ಈ ದೇಹಕ್ಕೆ ಏನ್ ಬೇಕೋ ಅದನ್ನೇ ಮಾಡ್ತಾ ಇದೀವಿ ಅಲ್ವಾ. ಎಷ್ಟು ಮೂರ್ಖತನ ಅಂತ ಅನ್ಸುತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಏನ್ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಯಾಕಂದ್ರೆ ಅದು ನಾವು ನಮ್ಗೋಸ್ಕರ ಮಾಡ್ಕೋತಾ ಇಲ್ಲ. ದಿನದ ಕೊನೆಯಲ್ಲಿ ನಮ್ಗೆ ಯಾವಾಗ್ಲೂ ಸಹ ನಮ್ಗೆ ಅತೃಪ್ತಿನೇ ಇರುತ್ತೆ. ಯಾಕಂದ್ರೆ ನಾವು ದೇಹ ಅಲ್ಲ, ದೇಹದಲ್ಲಿ ವಾಸ ಮಾಡ್ತಿರೋ ಆತ್ಮದ ಕುರಿತಾಗಿ ನಾವು ಏನನ್ನೂ ಯೋಚನೆ ಮಾಡೋದಿಲ್ಲ ಅಲ್ವಾ. ಆತ್ಮಕ್ಕೆ ಏನ್ ಬೇಕು, ಆತ್ಮದ ಆಹಾರ ಏನು, ಹರಿನಾಮ, ಹರಿಯ ಜೊತೆ ಸಂಪರ್ಕ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ. ಸೊ ಅದಕ್ಕೆ ನೋಡಿ ಇಲ್ಲಿ ನಮ್ಮ ಹುಟ್ಟು ಸಾವು ನಾವ್ ಯಾರು ಅನ್ನೋದನ್ನ ಭಗವಂತ ತಿಳಿಸಿಕೊಟ್ರು
ಅದಾದ್ಮೇಲೆ ಭಗವಂತನ ಸಿರಿಗಳನ್ನ ಅವರು ಎಂದೂ ಕೊನೆಯಾಗದ, ನಾವ್ ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆಯನ್ನೋದೇ ಇಲ್ಲ, ಪುರಿಷ್ಠಾಪನದೇ ಇಲ್ಲ. ಆ ಎಲ್ಲ ವೈಭವಗಳನ್ನ ನೀನು ನನಗೆ ತಿಳಿಸಿಕೊಟ್ಟಿದ್ಯಾ, ಅದನ್ನ ನಾನು ಅರ್ಥ ಮಾಡ್ಕೊಂಡಿದೀನಿ ಭಗವಂತ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಏವಂ ಏತದ್ ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಂ ಇಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮಪ್ರಭುವೆ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಅಲ್ವಾ, ನಮ್ಗೆ ಕೃಷ್ಣನಾಗಿ ನಮ್ಗೆ ಗೊತ್ತು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅರ್ಜುನನಿಗೆ ಗೊತ್ತು ಕೃಷ್ಣನಾಗಿ ಹೇಗಿದ್ದಾರೆ, ಆ ದ್ವಿಭುಜ ರೂಪದಲ್ಲಿ ಅವ್ರಿಗೆ ಗೊತ್ತು. ಆದ್ರೆ ಅವ್ರೇನ್ ಹೇಳ್ತಿದ್ದಾರೆ, ಇಡೀ ವಿಶ್ವದ ತುಂಬಾ ನಾನಿದೀನಿ, ಎಲ್ಲವೂ ನನ್ನಲ್ಲೇ ಇದೆ ಅಂತ ಹೇಳ್ಬಿಟ್ಟು ನೀನು ಹೇಳ್ಕೊತಾ ಇದ್ಯಾ, ಅದನ್ನ ನಾನು ನೋಡ್ಬೇಕು ಅಂತ ನನಗೆ ಇಚ್ಛೆ ಆಗ್ತಾ ಇದೆ. ಅಂತಹ ಆ ರೂಪವನ್ನ ನನಗೆ ನೋಡ್ಬೇಕು ಅಂತ ಇಚ್ಛೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಂ ಇತಿ ಪ್ರಭೋ ಯೋಗೇಶ್ವರಂ ತಥೋ ಮೇ ತ್ವಂ ದರ್ಶಯಾತ್ಮಾನಂ ಅವ್ಯಯಂ. ಓ ಪ್ರಭುವೆ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವಿಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು ಅಂತ ಹೇಳ್ತಾರೆ. ನೋಡಿ, ಇವಾಗ ಅರ್ಜುನ ವಿನಂತಿಯನ್ನ ಮಾಡ್ಕೋತಾ ಇದ್ದಾರೆ. ಸ್ನೇಹಿತ ಇರ್ಬೋದು ಅಲ್ವಾ, ಕೃಷ್ಣ ಎಷ್ಟು ಕ್ಲೋಸ್ ಅವ್ರಿಗೆ, ಆದ್ರೂ ಸಹ ಕೃಷ್ಣ ತೋರ್ಸೋ ನನಗೆ ನಿನ್ ವಿಶ್ವರೂಪ ಅಂತ ಹೇಳ್ತಿಲ್ಲ. ನೀನಿಷ್ಟು ಬಡಾಯಿ ಕೊಚ್ಕೋತಾ ಇದೆಯಲ್ಲ, ಅಂದ್ರೆ ಎಲ್ಲನೂ ನಾನೇ, ಎಲ್ಲವೂ ನನ್ನಲ್ಲೇ ಇದೆ, ನಾನು ಸರ್ವವ್ಯಾಪಿ, ಹಿಂಗೆಲ್ಲ ಹೇಳ್ತಾ ಇದೆಯಲ್ಲ, ತೋರ್ಸೋ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಹಂಗೆ ಕೇಳ್ತಾ ಇಲ್ಲ ಅಲ್ವಾ. ನೋಡಿ, ಅರ್ಜುನ ಆ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ. ಅವ್ರು ಏನ್ ಕೇಳ್ತಾ ಇದ್ದಾರೆ, ನಿನಗೆ ನಾನು ನಿನ್ನ ವಿಶ್ವರೂಪವನ್ನ ನೋಡ್ತೀನಿ ಅಂತ ಅನ್ಸಿದ್ರೆ ಮಾತ್ರ ನೀನ್ ನನಗೆ ತೋರ್ಸು ಅಂತ ಹೇಳ್ತಿದ್ದಾರೆ. ನಿನ್ನ ವಿಶ್ವರೂಪನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸಿದ್ರೆ ಮಾತ್ರ ನಿನ್ನ ಆ ಅಪರಿಮಿತ ವಿಶ್ವರೂಪವನ್ನ ತೋರಿಸು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ, ಇವಾಗ ಅರ್ಜುನನೇ ಈ ತರ ಹೇಳ್ತಿದ್ದಾರೆ ಅಂದಾಗ ನಾವು ಕೃಷ್ಣನ ಒತ್ತಾಯಿಸ್ಲಿಕ್ಕೆ ಸಾಧ್ಯನಾ? ಕೃಷ್ಣ ನಿನ್ನ ವಿಶ್ವರೂಪವನ್ನ ತೋರ್ಸು ಕೃಷ್ಣ ಅಂತ ಹೇಳ್ಬಿಟ್ಟು ನಾವು ಕೇಳ್ಲಿಕ್ಕಾಗತ್ತಾ? ಇಲ್ಲ. ನೋಡಿ, ಇಲ್ಲಿ ಅರ್ಜುನನೇ ಅವರು ವಿನಂತಿಯನ್ನ ಮಾಡ್ಕೋತಾ ಇದ್ದಾರೆ. ಇವಾಗ ಅರ್ಜುನನ ವಿನಂತಿಗೆ ಈಗ ಕೃಷ್ಣ ಒಪ್ಕೋತಾ ಇದ್ದಾರೆ. ಅವ್ರು ಇವಾಗ ವಿಶ್ವರೂಪವನ್ನ ತೋರಿಸ್ಲಿಕ್ಕೆ ರೆಡಿ ಆಗಿದ್ದಾರೆ. ಆದ್ರೆ ಸರಿ, ನೀನ್ ಕೇಳ್ದಿ ಅಲ್ವಾ ಅರ್ಜುನ, ನೋಡು ನನ್ನ ವಿಶ್ವರೂಪ ಅಂತ ಹೇಳ್ಬಿಟ್ಟು ನಿನ್ಗೆ ಟಕ್ ಅಂತ ಅವ್ರು ತೋರಿಸ್ತಾ ಇಲ್ಲ. ಅವ್ರು ಇವಾಗ ಅರ್ಜುನನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅರ್ಜುನ, ನನ್ನ ವಿಶ್ವರೂಪ ಹೇಗಿದೆ, ಏನೆಲ್ಲ ಇದೆ ನನ್ನ ವಿಶ್ವರೂಪದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಇವಾಗ ವಿವರಣೆ ಕೊಡ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಿನಿ ಚ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಹೃದಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು, ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ನೋಡಿ, ಅವರು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಏನೆಲ್ಲ ಇದೆ ನನ್ನ ವಿಶ್ವರೂಪದಲ್ಲಿ, ಅಂದ್ರೆ ಕೋಟ್ಯಾಂತರ ರೂಪಗಳಿದೆ, ಅದನ್ನೆಲ್ಲ ನೀನು ನೋಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಭರತ ವಂಶದವರಲ್ಲಿ ಶ್ರೇಷ್ಠನೇ, ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರೂ ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಅಂದ್ರೆ ಮೇಲ್ಗಡೆ ಲೋಕ, ಕೆಳಗಡೆ ಲೋಕದಲ್ಲೆಲ್ಲ ಯಾರೆಲ್ಲ ಜೀವಿಗಳಿದ್ದಾರೆ ಅವ್ರನ್ನೆಲ್ಲ ನೀನು ನೋಡು. ಮತ್ತೆ ನೀನ್ ಏನಂತಂದ್ರೆ ನೀನ್ ಏನನ್ನ ಇವಾಗ ನೋಡ್ತಿದ್ಯಾ ಅಂದ್ರೆ ಇಲ್ಲಿ ತನಕ ಯಾರು ನೋಡಿಲ್ಲ, ಅದನ್ನ ಯಾರು ಕೇಳಿಲ್ಲ, ಅಂತಹ ಒಂದು ಪರಿಪೂರ್ಣವಾದ ವಿಶ್ವರೂಪವನ್ನ ನಾನು ನಿನಗೆ ತೋರಿಸ್ತಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಅರ್ಜುನನಿಗೆ ಮಾತ್ರ ಇಲ್ಲಿ ವಿಶ್ವರೂಪ ಯಾಕೆ ಕಾಣಿಸ್ತು? ಇವಾಗ ಈ ಒಂದು ಸಂಭಾಷಣೆ ಎಲ್ಲಿ ನಡೀತಾ ಇದೆ? ಯುದ್ಧ ಭೂಮಿಲಿ ನಡೀತಾ ಇದೆ. ಯುದ್ಧ ಭೂಮಿಯಲ್ಲಿ ಇಬ್ರ ಅಲ್ವಾ, 18 ಅಕ್ಷೋಹಿಣಿ ಸೈನ್ಯ ಇದೆ, ಅಲ್ಲಿ ಯಾರಿಗೂ ಕಾಣಿಸ್ತಿಲ್ಲ. ಇಲ್ಲಿ ಅರ್ಜುನನಿಗೆ ಮಾತ್ರನೇ ಇಲ್ಲಿ ವಿಶ್ವರೂಪ ಕಾಣಿಸ್ತಾ ಇದೆ. ಮತ್ತೆ ಅಲ್ಲಿ ಸಂಜಯ ಅವರು ಅರಮನೆಯಲ್ಲಿ ಕುತ್ಕೊಂಡಿದ್ದಾರೆ. ಅವ್ರಿಗೆ ವೇದವ್ಯಾಸರ ಒಂದು ಕೃಪೆಯಿಂದ ಅವ್ರಿಗೆ ಆ ಒಂದು ದಿವ್ಯ ದೃಷ್ಟಿ ಇದೆ, ಅವ್ರು ನೋಡ್ತಾ ಇದ್ದಾರೆ ಈಗ ಅಲ್ವಾ. ಸೊ ಇನ್ ಯಾರಿಗೂ ಕಾಣಿಸ್ತಾ ಇಲ್ಲ ಅಲ್ಲಿ. ಅದಕ್ಕೆ ಯಾಕೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಹೈಕಸ್ತಂ ಜಗತ್ಕೃತ್ಸ್ನಂ ಪಶ್ಯಾದ್ಯಾಸ ಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಂ ಇಚ್ಛಸಿ. ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವನ್ನು ನಿನಗೆ ತೋರಿಸುವುದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವೂನು ಅಷ್ಟೇ, ನಾವು ಇದ್ರಲ್ಲಿ ತುಂಬಾ ಏನ್ ಗ್ರೇಟ್ ಇಲ್ಲ ಬಿಡಿ. ನಾವು ಟಿವಿಯಲ್ಲಿ ಎಲ್ಲ ಕುತ್ಕೊಂಡು ನೋಡ್ತೀವಿ ಒಂದೇ ಜಾಗದಲ್ಲಿ ಅಂತೀವಿ ಅಲ್ವಾ. ಒಂದೇ ಜಾಗ ನಾವು ಟಿವಿಯಲ್ಲಿ ನೋಡಿದ್ರು ಸಹ ನಿಮ್ಗೆ ಒಂದು ಸ್ಥಳದ್ದು ನಿಮ್ಗೆ ಒಮ್ಮೆ ಕಾಣಿಸ್ಬೋದಷ್ಟೇ
ಎಲ್ಲಾ ಸ್ಥಳದಲ್ಲಿ ಏನೆಲ್ಲ ನಡೀತಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಮತ್ತೆ ಇಲ್ಲಿ ವರ್ತಮಾನದಲ್ಲಿ ಏನ್ ನಡೀತಿದೆ ಅಂತ ನೀವು ನೋಡ್ಬೋದು, ಆದ್ರೆ ಮುಂದೆ ಭವಿಷ್ಯದಲ್ಲಿ ಏನ್ ನಡೆಯುತ್ತೆ ಅನ್ನೋದು ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲಿ ಆ ಕೃಷ್ಣನ ವಿಶ್ವರೂಪದಲ್ಲಿ ಅರ್ಜುನ ಏನ್ ನೋಡ್ತಿದ್ದಾನೆ ಅಂತಂದ್ರೆ, ಅರ್ಜುನ ಏನೇನೆಲ್ಲ ನೋಡ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೋ ಅದನ್ನೆಲ್ಲ ನೋಡ್ತಾ ಇದ್ದಾನೆ. ಮತ್ತೆ ನಿನ್ಗೆ ಮುಂದೆ ಏನನ್ನ ನೋಡ್ಬೇಕು ಅಂತ ಅರ್ಜುನ ಇಚ್ಛೆ ಪಡ್ತಾ ಇದ್ದಾನೆ ಅಂದ್ರೆ ಆ ಯುದ್ಧದ ಪರಿಣಾಮ ಏನಾಗ್ಬೋದು ಅಂತ ಅವನಿಗೆ ಭಯ ಇದೆ ಅಲ್ವಾ. ಅದು ಅವನಿಗೆ ಯೋಚನೆ ಇದೆ, ನನ್ಗದನ್ನ ಅರ್ಥ ಮಾಡ್ಕೋಬೇಕು ಅಂತ ಇಚ್ಛೆ ಇದೆ, ಅದನ್ನೂ ಸಹ ನೀನ್ ನೋಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮುಂದೆ ಅಂದ್ರೆ ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತೆ ಮುಂದೆ ಏನೇನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪದಲ್ಲಿ ನೀನು ನೋಡಬಹುದು. ಮತ್ತೆ ಚರಾಚರವಾದದ್ದೆಲ್ಲ ಚಲಿಸೋದು ಚಲಿಸ್ತಲೇ ಇರೋದು ಎಲ್ಲವೂ ಸಹ ಒಂದೇ ಸ್ಥಳದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಂ ಐಶ್ವರಂ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ, ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನ ಕೊಡುತ್ತೇನೆ, ನನ್ನ ಐಶ್ವರ್ಯ ಯೋಗವನ್ನ ನೋಡು ಅಂತ ಹೇಳ್ತಿದ್ದಾರೆ. ನೋಡಿ, ಇವಾಗ ನಾವೇನಾದ್ರೂ ಇವಾಗೆಲ್ಲ 3D ಮೂವಿ ಬರುತ್ತೆ ಅಲ್ವಾ, 3D ಮೂವಿಗೆ ಹೋದಾಗ ನಮ್ಗೆ ಅಲ್ಲಿ ಒಂದು ಸ್ಪೆಷಲ್ ಆಗಿರೋ ಕನ್ನಡಕ ಕೊಡ್ತಾರೆ. ಆ ಕನ್ನಡಕ ಕೊಟ್ರೆ ಅಷ್ಟೇ ನಮ್ಗೆ ಆ 3D ಎಫೆಕ್ಟ್ ಗೊತ್ತಾಗೋದು ಅಲ್ವಾ. ಆ ಒಂದು ಮಾವಿನ ಹಣ್ಣು ನಮ್ಮ ಹತ್ರನೇ ಬರೋ ತರ, ಅಥವಾ ನೀರೇನಾದ್ರೂ ಎಸೆದ್ರೆ ನಮ್ ಮುಖದ ಮೇಲೆ ಬೀಳೋ ತರ ಅಲ್ವಾ, ಪಕ್ಷಿಗಳೆಲ್ಲ ಹಾರಾಡ್ತಿದ್ರೆ ನಮ್ಮ ಮುಖದ ಮೇಲೆ ಬರೋ ತರ ಅಲ್ವಾ. ಇದೆಲ್ಲ ನಮ್ಗೆ ಗೊತ್ತಾಗ್ಬೇಕಂದ್ರೆ ನಮ್ಗೆ ಆ ಒಂದು ಕನ್ನಡಕವನ್ನ ಹಾಕೋಬೇಕು, ಅವಾಗಷ್ಟೇ ನಮ್ಗೆ ಆ ಎಫೆಕ್ಟ್ ಗೊತ್ತಾಗೋದು. ಅದೇ ತರನೇ ಆ ವಿಶ್ವರೂಪವನ್ನ ನೋಡ್ಬೇಕಂದ್ರೆ ಇವಾಗ ನಮ್ಗೆ ಬರೀ ಮ್ಯಾಕ್ಸಿಮಮ್ 3 ಡೈಮೆನ್ಷನ್ 4 ಡೈಮೆನ್ಷನ್ ವಿಶ್ವರೂಪ ಆತರ ಅಲ್ಲ, ನಮ್ಗೆ ಆ ಡೈಮೆನ್ಷನ್ ಹೇಳಿಕ್ಕೆ ಆಗೋದಿಲ್ಲ, ಅಗಾಧವಾಗಿದೆ ಅದು. ಅದಕ್ಕೆ ಆದಿ ಮಧ್ಯ ಅಂತ್ಯ ಯಾವುದು ಅಂತ ಗೊತ್ತಿಲ್ಲ, ಆಕಾಶದಿಂದ ಕೆಳಗಿನ ತನಕನೂ ಇದೆ ಅದು, ಎಲ್ಲಿಂದ ಎಲ್ಲಿ ತನಕ ಇದೆ ಅಂತಾನೂ ಗೊತ್ತಾಗ್ತಿಲ್ಲ. ಅಂತಹ ರೂಪವನ್ನ ನೋಡ್ಲಿಕ್ಕೆ ಒಂದು ಇಲ್ಲಿ ದಿವ್ಯವಾದಂತಹ ಒಂದು ಕಣ್ಣುಗಳು ಬೇಕು. ಅದನ್ನ ಇವಾಗ ಮೊದಲು ಕೊಡ್ತಾ ಇದ್ದಾರೆ ಕೃಷ್ಣ ಅರ್ಜುನನಿಗೆ. ನಿನಗೆ ನನ್ನ ವಿಶ್ವರೂಪವನ್ನ ನೋಡ್ಬೇಕಂದ್ರೆ ನಿನ್ನ ಈಗಿನ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನ್ ನಿನಗೆ ದಿವ್ಯವಾದ ಕಣ್ಣುಗಳನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಯಾರು ಕೇಳಿಸ್ಕೊತಾ ಇದಾರೆ? ಸಂಜಯ ಕೇಳಿಸ್ಕೊತಾ ಇದಾರೆ. ಈ ಸಂಜಯ ಇದೆಲ್ಲ ನಡೆದಿರೋ ವಿಷಯವನ್ನ ಅವರು ಧೃತರಾಷ್ಟ್ರನಿಗೆ ಹೇಳ್ತಾ ಇದಾರೆ. ಸಂಜಯ ಉವಾಚ, ಇವಾಗ ಏನ್ ಹೇಳ್ತಾ ಇದಾರೆ, ಏವ ಮುಕ್ತ್ವಾ ತಥೋರ ಜನ್ಮಃ ಯೋಗೇಶ್ವರೋ ಹರಿಹಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಇವಾಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದಾರೆ. ಇದೆಲ್ಲ ವಿವರಣೆಯನ್ನ ಕೊಟ್ಮೇಲೆ ಕೃಷ್ಣ ಅರ್ಜುನನಿಗೆ ವಿಶ್ವರೂಪವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆ ವಿಶ್ವರೂಪ ಹೇಗಿತ್ತು ಅಂತಾನೂ ಸಹ ವರ್ಣನೆ ಮಾಡ್ತಾ ಇದ್ದಾರೆ ಸಂಜಯ ಧೃತರಾಷ್ಟ್ರನಿಗೆ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ತಿತಾ ಯದಿ ಬಾಹ್ ಸದೃಶಿ ಸಾ ಸ್ಯಾದ್ ಬಸ್ತಸ್ಯ ಮಹಾತ್ಮನಃ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಅರ್ಜುನ ಆ ವಿಶ್ವರೂಪದಲ್ಲಿ ಏನೆಲ್ಲ ನೋಡ್ತಿದ್ದಾರೆ ಅಂದ್ರೆ ಅಸಂಖ್ಯಾತವಾದ ಬಾಯಿಗಳನ್ನ, ಅಸಂಖ್ಯಾತವಾದ ಕಣ್ಣುಗಳನ್ನ, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನ ಅವ್ರು ನೋಡ್ತಾ ಇದ್ದಾರೆ. ಭಗವಂತ ಹೇಗಿದ್ದಾರೆ, ಅವರು ದಿವ್ಯ ಮಾಲೆಗಳನ್ನ ವಸ್ತ್ರಗಳನ್ನ ಅವರು ಧರಿಸ್ಕೊಂಡಿದ್ದಾರೆ, ಗಂಧವನ್ನ ಲೇಪಿಸ್ಕೊಂಡಿದ್ದಾರೆ. ಆ ರೂಪ ಹೇಗಿತ್ತು ಅಂತಂದ್ರೆ ಆಶ್ಚರ್ಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಷ್ಟು ಪ್ರಭೆ ಇದೆ ಅಂತಂದ್ರೆ ನಮ್ಗೆ ಒಂದು ಸೂರ್ಯನ ಪ್ರಭೆಯನ್ನ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. 12 ಗಂಟೆಯಲ್ಲಿ ನಮ್ಗೆ ತಲೆ ಎತ್ತಿ ನೋಡ್ಲಿಕ್ಕೂ ಆಗೋದಿಲ್ಲ ಸೂರ್ಯನನ್ನ. ಈಗ ಹೇಗಿದೆ ಪ್ರಭೆ ಅಂತಂದ್ರೆ ಆ ವಿಶ್ವರೂಪದಲ್ಲಿ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಏನಾದ್ರೂ ಕಾಣಿಸ್ಕೊಂಡ್ರೆ ಎಷ್ಟು ಪ್ರಭೆ ಇರುತ್ತೋ ಅಷ್ಟು ಪ್ರಭೆ ಆ ವಿಶ್ವರೂಪ ಪುರುಷನ ಆ ತೇಜಸ್ಸಲ್ಲಿ ಅಂದ್ರೆ ಆ ಪುರುಷನ ತೇಜಸ್ಸಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತತ್ರೈಕಸ್ತಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕದಾ ಅಪಶ್ಯದ್ದೇ ದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿರುವುದನ್ನ ಅರ್ಜುನನು ನೋಡಿದನು. ನೋಡಿ, ನಮಗ್ ಗೊತ್ತಿರೋ ಹಾಗೆ 14 ಲೋಕಗಳಿದೆ ಅಲ್ವಾ. ಸೊ ನಾವಿಲ್ಲಿ ಭೂಮಿ ಮೇಲೆ ಇದೀವಿ, ಮೇಲ್ಗಡೆ 6 ಲೋಕಗಳು, ಕೆಳಗಡೆ 7 ಲೋಕಗಳಿದೆ. ಎಲ್ಲವನ್ನ ಅಲ್ವಾ ನಮ್ಗೆ ಬರೇ ಇಲ್ಲಿ ನಮ್ಮ ಊರಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನಮ್ಗೆ ಏಕಕಾಲದಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಅರ್ಜುನ ಎಲ್ಲವನ್ನೂ ಸಹ ಆ ಒಂದು ಭಗವಂತನ ಆ ವಿಶ್ವರೂಪದಲ್ಲಿ ಅವರು ನೋಡ್ತಾ ಇದ್ದಾರೆ. ತತಸ್ಸ ವಿಸ್ಮಯಾವಿಷ್ಟೋ ರುಷ್ಟ ರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ್ ಅಭಾಷತ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನ ಮಾಡಲು ಪ್ರಾರಂಭಿಸಿದನು.
ನೋಡಿ ಇವಾಗ ಅರ್ಜುನನಿಗೆ ಆ ವಿಶ್ವರೂಪವನ್ನು ನೋಡಿದ್ಮೇಲೆ ದಿಗ್ಭ್ರಮೆ ಆಯ್ತು. ನೋಡಿ ಇವಾಗ ಬಾಯಲ್ಲಿ ಕೇಳಿಸ್ಕೊಂಡಾಗ ಹೌದು ಅವನು ಒಪ್ಕೋತಾನೆ ಅರ್ಜುನ ಅಲ್ವಾ, ಕೃಷ್ಣನ ಆ ಒಂದು ಶಕ್ತಿಯನ್ನ, ಅವನ ಸಿರಿಗಳನ್ನ ಒಪ್ಕೋತಾನೆ. ಆದ್ರೆ ಇವಾಗ ಕಣ್ಣಲ್ಲಿ ನೋಡ್ತಾ ಇದ್ದಾನೆ. ಕಣ್ಣಲ್ಲಿ ನೋಡಿದಾಗ ಅವನಿಗೆ ದಿಗ್ಭ್ರಾಂತನಾಗ್ತಿದ್ದಾನೆ. ಇವಾಗ ನಮ್ಗೂನು ಹಾಗೆ ಅಲ್ವಾ, ಆ ಕಣ್ಣಲ್ಲಿ ನೋಡಿದಾಗ, ನಾವು ಪ್ರತ್ಯಕ್ಷವಾಗಿ ನೋಡಿದಾಗ ನಾವು ಸಹ ದಿಗ್ಭ್ರಾಂತರಾಗ್ತೀವಿ. ಆ ಕಣ್ಣಿನ ದೃಶ್ಯದ ಎಫೆಕ್ಟ್ ಅಷ್ಟು ಇರುತ್ತೆ ಅಲ್ವಾ. ಇವಾಗ ಅರ್ಜುನ ಏನ್ ಮಾಡ್ತಾನೆ ನೋಡಿ, ಅವನಿಗೆ ಅರಿವಿಲ್ದಲೆ ಅವನು ಇವಾಗ ಕೈ ಮುಕ್ಕೋತಾ ಇದ್ದಾನೆ ಅಲ್ವಾ. ಕೃಷ್ಣ ಯಾರು, ಅವನ ಸ್ನೇಹಿತ ಅಲ್ವಾ. ಆದ್ರೆ ಈ ವಿಶ್ವರೂಪವನ್ನು ನೋಡಿದ್ಮೇಲೆ ಅವನು ತಲೆ ಬಾಗ್ತಾ ಇದ್ದಾನೆ, ಪ್ರಣಾಮ ಮಾಡ್ತಾ ಇದ್ದಾನೆ, ಕೈಗಳನ್ನ ಮುಗಿದ್ಕೊಂಡು ಅವನು ಇವಾಗ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ ಅರ್ಜುನ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ನೋಡಿ ಇವಾಗ ಇದಕ್ಕಿಂತ ಮುಂಚೆ ನಾವು ನೋಡಿರೋ ಹಾಗೆ ನಿನ್ನೆಯ ಅಧ್ಯಾಯದಲ್ಲಿ ಕೃಷ್ಣ ಏನ್ ಹೇಳಿದ್ರು, ಅವರ ಸಿರಿಗಳನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರು ಅಲ್ವಾ. ಸೊ ಇವಾಗ ನಾನು ಏನು ಆದಿತ್ಯರಲ್ಲಿ ನಾನು ವಿಷ್ಣು ಅಲ್ವಾ, ಮತ್ತೆ ದೇವತೆಗಳಲ್ಲಿ ನಾನು ಇಂದ್ರ, ಆಯುಧಗಳಲ್ಲಿ ನಾನು ವಜ್ರಾಯುಧ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರು. ಈಗ ಅರ್ಜುನನಿಗೆ ಎಲ್ಲ ಕಾಣಿಸ್ತದೆ, ಅವರೇ ಹೇಳ್ತಾ ಇದಾರೆ. ಇವಾಗ ಅವ್ರು ಏನ್ ಹೇಳ್ತಾ ಇದಾರೆ, ಎಲ್ಲ ದೇವತೆಗಳು, ಎಲ್ಲ ಜೀವರಾಶಿಗಳು ನಿನ್ನ ದೇಹದಲ್ಲಿ ಇರೋದನ್ನ ನಾನು ಕಾಣ್ತಾ ಇದ್ದೀನಿ. ಮತ್ತೆ ಬ್ರಹ್ಮ ಕಮಲದ ಮೇಲೆ ಅವರು ಜನಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೇಳಿದೀವಿ ಅಲ್ವಾ. ಈಗ ಅದನ್ನ ಕಾಣ್ತಾ ಇದ್ದಾರೆ ಈಗ ಅರ್ಜುನ. ಆ ಬ್ರಹ್ಮನು ಕಮಲದ ಮೇಲೆ ಇರೋದನ್ನ ನಾನು ನೋಡ್ತಾ ಇದ್ದೀನಿ, ಶಿವನನ್ನ ನೋಡ್ತಾ ಇದ್ದೀನಿ, ಎಲ್ಲ ಋಷಿಗಳನ್ನ ನೋಡ್ತಾ ಇದ್ದೀನಿ, ಮತ್ತೆ ದಿವ್ಯ ಸರ್ಪಗಳನ್ನ ನಾನು ಕಾಣ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದಾರೆ. ಅನೇಕ ಬಾಹೂಧರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಭಗವಂತನ ಆ ಒಂದು ವಿಶ್ವರೂಪದಲ್ಲಿ ಅವ್ರು ಏನ್ ಕಾಣ್ತಿದ್ದಾರೆ, ಎಲ್ಲೆಲ್ಲಿ ನೋಡಿದ್ರು ಸಹ ಅವ್ರಿಗೆ ತೋಳುಗಳು ಕಾಣಿಸ್ತಾ ಇದೆ, ಹೊಟ್ಟೆ ಕಾಣಿಸ್ತಾ ಇದೆ, ಬಾಯಿ, ಕಣ್ಣುಗಳು ಕಾಣಿಸ್ತಾ ಇದೆ. ಅದು ಅನೇಕ ಉದರ, ತೋಳು, ಕಣ್ಣುಗಳು, ಕೈಗಳು ಕಾಣಿಸ್ತಾ ಇದೆ ಅಲ್ವಾ. ಮತ್ತೆ ಅವ್ರಿಗೆ ಆದಿ ಯಾವುದು, ಅಂತ್ಯ ಯಾವುದು, ಮಧ್ಯ ಯಾವುದು ಗೊತ್ತಾಗ್ತಾ ಇಲ್ಲ ಅರ್ಜುನನಿಗೆ. ಅದನ್ನ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಕಿರೀಟಿನಂ ಗತಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾದ್ ದೀಪ್ತಾನಲಾರ್ಕಾದ್ಯುತಿಂ ಅಪ್ರಮೇಯಂ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದ್ರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ ಅಲ್ವಾ. ನಾವು ಇದಕ್ಕೆ ಮುಂಚೆ ನೋಡಿದ್ವಿ ಅಲ್ವಾ, ಕೋಟ್ಯಾಂತರ ಸೂರ್ಯ ಒಂದೇ ಸತಿ ಆಕಾಶದಲ್ಲಿ ಉದಯಿಸಿದ್ರೆ ಎಷ್ಟು ಪ್ರಭೆ ಇರುತ್ತೋ ಅಷ್ಟು ಪ್ರಭೆ ಇದೆ ಈ ವಿಶ್ವರೂಪದಲ್ಲಿ. ಅದಕ್ಕೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ತುಂಬಾನೇ ಪ್ರಭೆ ಇದೆ, ಆದ್ರೂ ಸಹ ನನಗೆ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ ಅಂತಂತಂದ್ರೆ, ಆ ಒಂದು ನಿನ್ನ ವಿಶ್ವರೂಪ ವಿವಿಧ ಕಿರೀಟಗಳಿಂದ, ಗದೆಗಳಿಂದ, ಚಕ್ರಗಳಿಂದ ಅಲಂಕೃತವಾಗಿರೋದನ್ನ ನಾನು ಎಲ್ಲೆಲ್ಲೂ ಕಾಣ್ತಾ ಇದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಂ ಅವ್ಯಯಃ ಶಾಶ್ವತ ಧರ್ಮ ಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ. ನೋಡಿ ಕೃಷ್ಣ ಏನೆಲ್ಲ ಹೇಳಿದ್ರು 9ನೇ ಅಧ್ಯಾಯದಲ್ಲಿ ಹೇಳಿದ್ರು ಅಲ್ವಾ. ನಾನೇನೆ ಏನು ಕಟ್ಟಕಡೆಯ ವಿಶ್ರಾಂತಿ ತಾಣ, ಸೊ ನಾನೇನೆ ಏನು ಆದಿ ಪುರುಷ, ಪ್ರಾಚೀನ, ನಾನು ಸನಾತನ, ದೇವೋತ್ತಮ ಪರಮ ಪುರುಷ, ಇದೆಲ್ಲನೂ ಸಹ ಅವರು 9ನೇ ಅಧ್ಯಾಯದಲ್ಲಿ ಹೇಳ್ಕೊಂಡ್ರು ಅಲ್ವಾ. ಆದ್ರೆ ಇಲ್ಲಿ ಅರ್ಜುನನಿಗೆ ಅದು ಸತ್ಯ ಅಂತ ಅನಿಸ್ತದೆ. ಈಗ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ಏನನ್ನ ಹೇಳಿದ್ರು ಈಗ ಆ ವಿಶ್ವರೂಪವನ್ನ ನೋಡಿದ್ಮೇಲೆ ಅರ್ಜುನ, ನನ್ನ ಅಭಿಪ್ರಾಯ ಇದು ಹೌದು, ನೀನೇ ಎಲ್ಲ, ನೀನೇ ಆದಿ ಪುರುಷ, ನೀನೇ ಸನಾತನ, ನೀನೇ ಕಟ್ಟಕಡೆಯ ವಿಶ್ರಾಂತಿ ಧಾಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ, ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ.
ನೋಡಿ ಇವಾಗ ಅರ್ಜುನ ಏನೇ ಹೇಳ್ತಾ ಇದ್ರೆ, ನಿನ್ನ ಮಹಿಮೆಗೆ ಮಿತಿನೇ ಇಲ್ಲ ಅಲ್ವಾ, ನಿನಗೆ ಎಷ್ಟು ನೋಡಿ ಮತ್ತೆ ಮತ್ತೆ ಹೇಳ್ತಾ ಇದ್ರೆ, ಅವ್ರು ಹೇಳಿದ್ದನ್ನ ಮತ್ತೆ ಮತ್ತೆ ಅಲ್ವಾ. ನಮ್ಗೆ ಇವಾಗ ನಾವು ದಿಗ್ಭ್ರಾಂತರಾದ್ರೆ ಏನಾಗುತ್ತೆ, ನಾವು ಪದೇ ಪದೇ ಹೇಳಿದ್ದನ್ನೇ ಹೇಳ್ತೀವಿ ಅಲ್ವಾ. ಇವಾಗ ನಮ್ಗೆ ಇವಾಗ ಹಾವೇನಾದ್ರೂ ಸಡನ್ ಆಗಿ ಕಾಣಿಸ್ಕೊಂಡ್ರೆ ನಾವೇನ್ ಹೇಳ್ತೀವಿ, ಹಾವು 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 ಅಂತೀವಿ. ಬೆಂಕಿ ಏನಾದ್ರು ಕಾಣಿಸ್ಕೊಂಡ್ರೆ ಬೆಂಕಿ 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 ಅಂತೀವಿ ಅಲ್ವಾ. ನಮ್ಗೆ ಹೇಳಿದ್ದನ್ನೇ ನಾವು ಪದೇ ಪದೇ ರಿಪೀಟ್ ಮಾಡ್ತೀವಿ. ಇವಾಗ ಅರ್ಜುನನು ಸಹ ಆ ಒಂದು ವಿಶ್ವರೂಪವನ್ನ ನೋಡಿದ್ಮೇಲೆ ಅವ್ರಿಗೆ ಅದೇ ತರ ಅವ್ರು ದಿಗ್ಭ್ರಾಂತಿಗೆ ಒಳಗಾಗಿದ್ದಾರೆ. ಅದಕ್ಕೆ ನೋಡಿ ಅವ್ರು ಪದೇ ಪದೇ ಹೇಳ್ತಾ ಇದಾರೆ, ಎಲ್ಲೇ ನೋಡಿದ್ರು ನಿನ್ನ ಕೈಗಳು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಪದೇ ಪದೇ ಇವಾಗ ಹೇಳ್ತಾ ಇದಾರೆ. ಮತ್ತೆ ಆ ಸೂರ್ಯ ಚಂದ್ರನನ್ನ ವಿಶ್ವರೂಪದ 2 ಕಣ್ಣುಗಳಿಗೆ ಅವರು ಹೋಲಿಸ್ತಾ ಇದ್ದಾರೆ. ಮತ್ತೆ ಅವರ ಬಾಯಿಂದ ಎಷ್ಟು ಆ ಉರಿ ಅನ್ನೋದು ಬರ್ತಾ ಇದೆ ಅಂತಂದ್ರೆ ಅದು ಇಡೀ ವಿಶ್ವವನ್ನೇ ಸುಡ್ತಾ ಇರೋದನ್ನ ಅರ್ಜುನ ಇಲ್ಲಿ ನೋಡ್ತಾ ಇದ್ದಾರೆ. ವ್ಯಾವೋ ಆಪೃಥಿವಿಯೋರ್ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ ದೃಷ್ಟ್ವಾದ್ಭುತಂ ರೂಪಂ ಉಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ನೀನು ಒಬ್ಬನೇ, ಆದ್ರೂ ನೀನು ಆಕಾಶವನ್ನು ಎಲ್ಲ ಲೋಕಗಳ ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯೇ ಮಹಾತ್ಮನೇ. ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಭಗವಂತನ ಆ ವಿಶ್ವರೂಪ ಅದು ಉಗ್ರವಾಗಿದೆ ಅಂತ ಹೇಳಿ ನೋಡಿ ಅವ್ರು ನಿಜವನ್ನ ಹೇಳ್ತಾ ಇದಾರೆ ಅಲ್ವಾ. ಮೊದ್ಲು ಅದು ತುಂಬಾ ಅದ್ಭುತವಾಗಿದೆ, ಉಜ್ವಲವಾಗಿದೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಅಲ್ವಾ. ಈಗ ಅವ್ರಿಗೆ ಆ ಬಾಯಿಂದ ಬೆಂಕಿ ಬರ್ತಾ ಇರೋದು, ಅದು ಸುಡ್ತಾ ಇರೋದು, ಅದನ್ನೆಲ್ಲ ನೋಡಿದ್ಮೇಲೆ ಅವ್ರಿಗೆ ಇವಾಗ ಏನ್ ಅನ್ನಿಸ್ತಾ ಇದೆ, 3 ಲೋಕಗಳನ್ನು ಸಹ ಭಯಗೊಂಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಅಲ್ಲಿ ಏನಾಗ್ತಿದೆ ಅಂದ್ರೆ, ಇವಾಗ ತನಗೇನಾಯ್ತು ಅಂತ ಹೇಳ್ಬಿಟ್ಟು ತನಗೇನ್ ಅನ್ನಿಸ್ತು, ತನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರು. ಈಗ ಇಡೀ ವಿಶ್ವದ ಅಭಿಪ್ರಾಯ ಏನು, ಅವರೆಲ್ಲ ಅವರ ಮನಸ್ಥಿತಿ ಹೇಗಿದೆ ನಿನ್ನ ಈ ವಿಶ್ವರೂಪವನ್ನ ಅವರು ನೋಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ದೇವತೆಗಳೆಲ್ಲರನ್ನೂ ಸಹ ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೆ ಮಹರ್ಷಿಗಳು ಸಿದ್ಧರೆಲ್ಲರನ್ನೂ ಸಹ ಒಳಿತಾಗಲಿ ಶುಭವಾಗಲಿ ಅಂತ ಹೇಳ್ಬಿಟ್ಟು ಅವರು ಸ್ವಸ್ತಿ ಸ್ವಸ್ತಿ ಅಂತ ಹೇಳ್ಬಿಟ್ಟು ಅವರು ವೇದಗಳನ್ನ ಅವರು ಹೇಳ್ತಾ ಇದ್ದಾರೆ. ಮತ್ತೆ ನಿನ್ಗೆ ಪ್ರಾರ್ಥನೆಯನ್ನ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಮತ್ತೆ ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಇಬ್ಬರು ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ. ಆ ವಿಶ್ವರೂಪವನ್ನ ನೋಡಿ ಅವರೆಲ್ಲರನ್ನೂ ಸಹ ಬೆರಗಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನ ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನೂ ಭಯಗೊಂಡಿದ್ದೇನೆ. ನೋಡಿ ಅರ್ಜುನ ಅವನಿಗೆ ಏನಾಗ್ತದೆ ಅದನ್ನ ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಯ್ಯೋ ಕೃಷ್ಣ ಏನ್ ಅನ್ಕೊಂಡ್ಬಿಡ್ತಾನೆ ಅಂತ ಆತರ ಏನೂ ಇಲ್ಲ, ಅಥವಾ ಅವನ್ನ ಸಂತೋಷಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಏನೋ ಸುಳ್ಳನ್ನ ಹೇಳ್ತಾ ಇಲ್ಲ. ಅವ್ನಿಗೆ ಏನ್ ಅನಿಸ್ತಿದ್ಯೋ ಅದನ್ನ ಅವ್ರು ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. ನಾನೊಬ್ನೇ ಅಲ್ಲ, ದೇವತೆಗಳೆಲ್ಲರೂ ಸಹ ಭಯಗೊಂಡಿದ್ದಾರೆ, ದೇವತೆಗಳ ಲೋಕದಲ್ಲಿ ಇರೋರು ಸಹ ಭಯಗೊಂಡಿದ್ದಾರೆ. ಮತ್ತೆ ಅವ್ರ ತನ್ನೇ ನಾನು ಸಹ ಭಯಭೀತನಾಗಿದ್ದೀನಿ ನಿನ್ನ ಈ ಒಂದು ಏನು ಅಸಂಖ್ಯಾತವಾಗಿರುವಂತಹ ಕಣ್ಣುಗಳನ್ನ, ಬಾಯಿಗಳನ್ನ, ತೊಡೆಗಳನ್ನ, ಮುಖಗಳನ್ನ, ಪಾದಗಳನ್ನ, ಉದರಗಳನ್ನ, ಕೋರೆ ದಾಡುಗಳನ್ನ ಹೊಂದಿರುವಂತಹ ನಿನ್ನ ಮಹಾನ್ ರೂಪವನ್ನ ನೋಡಿ ಎಲ್ಲರೂ ಭಯಗೊಂಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅರ್ಜುನ ಯಾಕೆ ಈಗ ನಾನು ಭಯಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ, ಏನಂತದನ್ನ ನೋಡ್ದ ಅಲ್ಲಿ ಅರ್ಜುನ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಹೇಳಿಕ್ಕಾಗತ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಇದು ನಾರಾಯಣನ ರೂಪ ನೋಡಿ ಇದು ಆಗಿದ್ದು ವಿಚಲಿತನಾಗಿದ್ದು. ನಾರಾಯಣನ ರೂಪವನ್ನ ಅವರು ನೋಡ್ತಾರೆ. ನೋಡಿದಾಗ ಅವ್ರಿಗೆ ಅದ್ಭುತ ಅನ್ಸುತ್ತೆ ಅವ್ರಿಗೆ. ಮೊದ್ಲು ಅವ್ರಿಗೆ ತುಂಬಾ ಅವ್ರಿಗೆ ಖುಷಿ ಆಗುತ್ತೆ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಅಲ್ವಾ. ಆಮೇಲೆ ಇವಾಗ ಅವ್ರಿಗೆ ಭಯಭೀತರಾಗ್ತಾ ಇದ್ದಾರೆ. ಯಾಕೆ ಹಾಗೆ ಭಯಭೀತರಾಗ್ತಾ ಇದ್ದಾರೆ, ವಿಚಲಿತನಾಗ್ತಾ ಇದ್ದಾರೆ? ಸಂತೋಷ ಕೊಡ್ತಾ ಇಲ್ಲ. ಒಂದೊಂದು ರೂಪಗಳು ಒಂದೊಂದ್ ತರ ಇತ್ತು ಮಾತಾಜಿ. ಒಂದು ಪರಮೇಶ್ವರನ ರೂಪ, ಒಂದು ಆಂಜನೇಯನ ರೂಪ, ಒಂದು ಋಷಿಮುನಿಗಳ ರೂಪ, ಆಮೇಲೆ ಎಲ್ಲಾ ದೇವರ ರೂಪನು ಅವನಲ್ಲೇ ಇತ್ತು. ಹಾಗಾಗಿ ಅವನು ಒಂಥರ ಖುಷಿನೂ ಆಯ್ತು, ಒಂಥರ ದಿಗ್ಭ್ರಮೆನೂ ಆದ. ಆಮೇಲೆ ಭಯನುಗೊಂಡ, ಅದು ಬೆಂಕಿ ಎಲ್ಲ ನೋಡ್ಬಿಟ್ಟು ಭಯಗೊಂಡ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೌಮ್ಯ ರೂಪ ಅಲ್ಲದೆ ರೌದ್ರ ರೂಪ ನೋಡಿ ಭಯಭೀತನಾಗ್ತಾನೆ ಅರ್ಜುನ. ಓಕೆ ಮಾತಾಜಿ, ಧನ್ಯವಾದಗಳು. ಸೊ ನಾವು ನೋಡೋಣಂತೆ ಯಾಕೆ ಅವನಿಗೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಜುನನಿಗೆ.
ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವತಿತ್ತಾಂತರ್ ಆತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಭಗವಂತನ ಆ ವಿಶ್ವರೂಪವನ್ನು ನೋಡಿ ನನಗೆ ಭಯ ಆಗ್ತಿದೆ, ನನಗಿವಾಗ ಸಮಚಿತ್ತವನ್ನ ನಾನು ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮನಸ್ಸು ಈಗ ಭಯದಿಂದ ಅದು ತಲ್ಲಣಗೊಂಡಿದೆ, ನನಗೆ ಏನ್ ಮಾಡ್ಬೇಕು ಅಂತಾನು ತೋಚ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಏನನ್ನ ನೋಡಿದ್ರು ಅಂತ ಹೇಳ್ಬಿಟ್ಟು ಈಗ ನಾವು ನೋಡೋಣಂತೆ. ಆ ವಿಶ್ವರೂಪದಲ್ಲಿ ಅವರು ಕಾಲ ರೂಪವನ್ನ ನೋಡ್ತಾ ಇದ್ದಾರೆ, ಅಂದ್ರೆ ಮುಂದೆ ಏನು ನಡಿಬಹುದು ಅದನ್ನ ನೋಡ್ತಾ ಇದ್ದಾರೆ. ಅದನ್ನ ನೋಡಿ ಅವರು ತತ್ತರಿಸಿ ಹೋಗ್ತಾ ಇದ್ದಾರೆ. ನೋಡಿ ಏನನ್ನ ನೋಡ್ತಾ ಇದ್ದಾರೆ ಅಂತಂದ್ರೆ, ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವನ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ, ಕರ್ಣ, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ನೋಡಿ ಇವಾಗ ಆ ಭವಿಷ್ಯತ್ತನ್ನ ನೋಡ್ತಾ ಇದ್ದಾರೆ. ಈ ಕುರುಕ್ಷೇತ್ರ ಯುದ್ಧದ ಪರಿಣಾಮವನ್ನ ನೋಡ್ತಾ ಇದ್ದಾರೆ. ಏನನ್ನ ನೋಡ್ತಾ ಇದ್ದಾರೆ? ಅದರಲ್ಲಿ ಎಲ್ಲ ರಾಜರುಗಳು, ಪ್ರಮುಖವಾದ ರಾಜರುಗಳು ಸಹ, ಎಲ್ಲ ಭೀಷ್ಮ, ದ್ರೋಣ, ಕರ್ಣ ಅವ್ರನ್ನು ಸಹ, ಅವರೆಲ್ಲರನ್ನು ಸಹ ಭಗವಂತನ ಬಾಯಿಯೊಳಗಡೆ ನೋಡಿ ವೇಗವಾಗಿ ಅವರು ಪ್ರವೇಶ ಮಾಡ್ತಾ ಇದ್ದಾರೆ. ಅದೇ ಪ್ರವೇಶ ಮಾಡ್ಬೇಕಾದ್ರೆ ಭಗವಂತನ ಆ ಹಲ್ಲಿನ ಸಂದುಗಳಲ್ಲಿ ಅವರ ತಲೆ ಸಿಕ್ಕಾಕೊಂಡು, ಕೆಲವರ ತಲೆ ಸಿಕ್ಕಾಕೊಂಡು ಪುಡಿ ಪುಡಿ ಆಗ್ತಾ ಇದೆ. ಅದನ್ನು ಸಹ ಇಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ. ಅದಕ್ಕೆ ಈ ದೃಶ್ಯವನ್ನ ನೋಡಿ ಅವರು ತತ್ತರಿಸಿ ಹೋಗಿದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ, ಯಥಾ ನದೀನಾ ಬಹುಂಬು ವೇಗಾಹ ಸಮುದ್ರಂ ಹೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕ ವೀರ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲ ಮಹಾಯೋಧರು ಪ್ರಜ್ವಲಿಸಿದ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ನೋಡಿ ಇಲ್ಲಿ ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ. ಅರ್ಜುನ ಹೇಗೆ ಆ ಯೋಧರೆಲ್ಲರನ್ನು ಸಹ ಭಗವಂತನ ಬಾಯಿಯೊಳಗಡೆ ನುಗ್ತಾ ಇದ್ದಾರೆ ಅಂತಂದ್ರೆ, ಎರಡು ಹೋಲಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದೇನು ಅಂತಂದ್ರೆ, ಅಸಂಖ್ಯಾತ ನದಿಗಳ ಅಸಂಖ್ಯಾತ ಅಲೆಗಳು ಸಮುದ್ರದೊಳಗೆ ಹೇಗೆ ಅದು ಹರಿಯುತ್ತೆ, ಆ ತರ ಆ ಮಹಾಯೋಧರು ನಿನ್ನ ಬಾಯನ್ನ ಪ್ರವೇಶಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹೋಲಿಕೆಯನ್ನ ಕೊಡ್ತಾರೆ. ಇನ್ನೊಂದು ಹೋಲಿಕೆ ಏನ್ ಕೊಡ್ತಾರೆ ಅಂತಂದ್ರೆ, ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾಹ ತಥೈವ ನಾಶಾಯ ವಿಶಂತಿ ಲೋಕಾಸ್ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಹ. ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲ ಜನರು ನಿನ್ನ ಬಾಯಿಯೊಳಕ್ಕೆ ವೇಗವಾಗಿ ಧಾವಿಸುತ್ತಿರುವರು ಅಂತ ಹೇಳ್ತಿದ್ದಾರೆ. ನೋಡಿ ಪತಂಗಗಳು ಅಲ್ವಾ, ಬೆಳಕಿನ ಆ ಒಂದು ಹುಳಗಳು ಎಲ್ಲಾದ್ರೂ ಬೆಳಕನ್ನ ನೋಡಿದ ತಕ್ಷಣ ಅದು ನೋಡಿ ಯೋಚನೆ ಮಾಡೋದಿಲ್ಲ ಅಲ್ವಾ, ನಮ್ಮ ಸಾವು ಬರುತ್ತೆ ಅಂತ. ಅದು ವೇಗವಾಗಿ ಅದು ಬಂದು ಆ ಬೆಂಕಿಗೆ ತಾಕ್ಬಿಡುತ್ತೆ ಅಲ್ವಾ. ಅದೇ ತರನೇ ಇಲ್ಲಿ ಎಲ್ಲ ಯೋಧರು ಎಷ್ಟು ವೇಗವಾಗಿ ಭಗವಂತನ ಬಾಯಿಯೊಳಗೆ ಪ್ರವೇಶ ಮಾಡ್ತಿದ್ದಾರೆ ಅಂತಂದ್ರೆ ಆ ಪತಂಗಗಳಿಗೆ ಹೋಲಿಸ್ತಾ ಇದ್ದಾರೆ. ಆ ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನ ವೇಗವಾಗಿ ಪ್ರವೇಶಿಸ್ತಾ ಇದ್ದಾರೆ ಎಲ್ಲ ಯೋಧರು ನಿನ್ನ ಬಾಯಿಯೊಳಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಭುಗಳ ಪ್ರಭುವೇ, ಉಗ್ರರೂಪನೇ, ದಯವಿಟ್ಟು ನೀನು ಯಾರು ಎಂದು ಹೇಳು, ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು, ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು, ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ನೋಡಿ ಇವಾಗ ಅರ್ಜುನ ಅವನು ಸಮಚಿತ್ತದಲ್ಲಿ ಅವನಿಲ್ಲ, ಅವನಿಗೆ ಏನ್ ಮಾತಾಡ್ತಿದ್ದೇನೆ ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ ಅವನೇ ಕೇಳಿದಾನೆ ಈಗ ಕೃಷ್ಣನನ್ನ, ಕೃಷ್ಣ ನಾನು ನಿನ್ನ ವಿಶ್ವರೂಪವನ್ನು ನೋಡ್ಬೇಕು ಅಂತ. ಈಗ ಅರ್ಜುನನಿಗೆ ಏನು ಹೊಳಿತಾ ಇಲ್ಲ ಅವನಿಗೆ, ಅವನ ಮನಸ್ಸು ಅಷ್ಟು ಏನು ತತ್ತರಿಸಿ ಹೋಗಿದೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ, ನೀನ್ ಯಾರು ಅಂತ ಕೇಳ್ತಾ ಇದಾರೆ. ನೋಡಿ ಇಲ್ಲಿ ಆ ವಿಶ್ವರೂಪವನ್ನ ನೋಡ್ಬಿಟ್ಟು ಆ ಕಾಲರೂಪನನ್ನ, ನೀನ್ ಯಾರು, ನಿನ್ನ ಉದ್ದೇಶ ಏನು, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕ ಕ್ಷಯ ಕೃತ್ತ ವೃದ್ಧೋ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತಿ ಅನಿಕೇಶು ಯೋಧಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು ಎರಡೂ ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ನೋಡಿ ಇವಾಗ ಅವ್ರು ಹೇಳ್ತಾ ಇದಾರೆ, ಕೃಷ್ಣ ಯಾರು ಅಂತ ಹೇಳ್ಬಿಟ್ಟು, ನಾನು ಕಾಲನಾಗಿ ಬಂದಿದ್ದೀನಿ, ನನ್ನ ಉದ್ದೇಶ ಏನು, ನೀನ್ ಯಾರು ಅಂತ ಕೇಳ್ತಾರಲ್ಲ, ಕಾಲ ಅಂತ ಹೇಳ್ತಾರೆ. ನಿನ್ನ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಎರಡನೇ ಪ್ರಶ್ನೆನ ಕೇಳಿರ್ತಾರೆ ಅರ್ಜುನ. ಅದಕ್ಕೆ ಇವಾಗ ಏನ್ ಉದ್ದೇಶ ಹೇಳ್ತಾ ಇದ್ದಾರೆ, ನಾನಿವಾಗ ಕ್ಷಯಕಾರಿ, ಎಲ್ಲವನ್ನ ನಾಶ ಮಾಡ್ಲಿಕ್ಕೆ ಬಂದಿದ್ದೀನಿ. ನಾನು ಕೆಲವರನ್ನ ಅಂದ್ರೆ ಪಾಂಡವರನ್ನ ಬಿಟ್ಟು ಎರಡೂ ಪಕ್ಷಗಳ ಎಲ್ಲ ಯೋಧರು ಸಹ ಕೊಲ್ಲಲ್ಪಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಸೊ ಕೃಪಾಚಾರ್ಯರು, ಅಶ್ವತ್ಥಾಮ ಮತ್ತೆ ಪಾಂಡವರು ಬಿಟ್ರೆ ಇನ್ನೆಲ್ಲರೂ ಸಹ ಎರಡು ಪಕ್ಷದ ಯೋಧರೆಲ್ಲರನ್ನು ಸಹ
ನಾಶ ಆಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯ್ಯೇವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಮ್ಗೆ ಏನ್ ಗೊತ್ತಾಗ್ಬೇಕು, ಇಲ್ಲಿ ತುಂಬಾ ಮುಖ್ಯವಾಗಿರೋದು ಈ 2 ಶ್ಲೋಕಗಳು. ಇಲ್ಲಿ ಕೃಷ್ಣ ಏನಂತ ಹೇಳಿದ್ರು, ತನ್ನನ್ನ ಕಾಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಭಗವಂತ ಕಾಲ, ಇವಾಗ ನಮ್ಗೂ ಸಹ ಸಮಯ ಅಲ್ವಾ. ಈಗ ನಮ್ಗೆ ಏನ್ ಸಮಯವನ್ನ ಕೊಟ್ಟಿದ್ದಾರೆ ಭಗವಂತ, ಅದನ್ನು ಸಹ ಭಗವಂತನಿಂದ ಬಂದಿರೋದು ಅಲ್ವಾ. ಸೊ ಇವಾಗ ಆ ಭಗವಂತನ ಸಮಯವನ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು? ಹರೇ ಕೃಷ್ಣ, ಹೇಳ್ತೀರಾ ಭಗವಂತನ ಸಮಯವನ್ನ ಹೇಗೆ ಉಪಯೋಗಿಸ್ಕೋಬೇಕು? ಹರೇ ಭಕ್ತಿ ಕೃಷ್ಣ. ಮಾರ್ಗದಲ್ಲಿ. ಹರೇ ರಾಮ್ ಹರೇ ಹೇಳಿ ಕೃಷ್ಣ. ಮಾತಾಜಿ. ಹೇಳಿ ಮಾತಾಜಿ. ಹರೇ ರಾಮ್ ಹರೇ ಕೃಷ್ಣ ಮಂತ್ರ ಜಪಿಸುವ ಮೂಲಕ ನೆನೆಸ್ಕೋಬೇಕು. ಅಲ್ವಾ, ನಾವು ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ಅದನ್ನ ಉಪಯೋಗಿಸ್ಬೇಕು. ಇವಾಗ ನಾವೇನ್ ಮಾಡ್ತಾ ಇದೀವಿ, ಸಮಯವನ್ನ, ಭಗವಂತ ಕೊಟ್ಟಿರೋ ಸಮಯವನ್ನ ನಾವ್ ಇವಾಗ ಏನ್ ಮಾಡ್ತಾ ಇದೀವಿ ಅಲ್ವಾ, ಎಷ್ಟು ವ್ಯರ್ಥ ಮಾಡ್ತಾ ಇದೀವಿ ಅಲ್ವಾ. ಕೆಲ್ಸಕ್ಕೆ ಬಾರ್ದಲೆ ವಿಷಯಗಳಿಗೆ ನಾವು ಅದನ್ನ ಉಪಯೋಗಿಸ್ತಾ ಇದೀವಿ ಅಲ್ವಾ. ನಾವು 24 ಗಂಟೆಗಳನ್ನ ಹೇಗೆ ಉಪಯೋಗಿಸ್ತಾ ಇದೀವಿ ಅಂತ ನೀವು ನೋಡ್ಕೊಂಡ್ರೆ ಒಂದ್ ದಿವಸ ಕುತ್ಕೊಂಡು ಅವಾಗ ನಿಮಗೆ ಗೊತ್ತಾಗುತ್ತೆ ಆ ಭಗವಂತ ಕೊಟ್ಟಿರುವಂತಹ ಸಮಯವನ್ನ ನಾವು ಎಷ್ಟು ವ್ಯರ್ಥ ಮಾಡ್ತಾ ಇದೀವಿ ಅಂತ ಅಲ್ವಾ. ಪ್ರತಿ ಕ್ಷಣವೂ ಮುಖ್ಯ ಅಲ್ವಾ. ಅದಕ್ಕೆ ನಮ್ಗೆ ಆಚಾರ್ಯರು ಏನನ್ನ ಹೇಳಿದ್ದಾರೆ, ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡಿ, ಒಂದು ಕ್ಷಣವೂ ಸಹ ಕೃಷ್ಣನ ಮರಿಬೇಡಿ ಅಂತ ಹೇಳ್ತಾರೆ. ಅರ್ಥನೂ ಒಂದೇನೆ, ಆದ್ರೆ ಎಲ್ಲರಿಗೂ ಸಹ ಪಾಸಿಟಿವ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ, ನೆಗೆಟಿವ್ ಆಗೂ ಹೇಳ್ಬೇಕು. ಅದಕ್ಕೋಸ್ಕರನೇ ಆ 2 ಸೆಂಟೆನ್ಸ್ ಗಳ ಮೀನಿಂಗ್ ಒಂದೇನೆ, ಆದ್ರೂ ಸಹ ನಮ್ಗೆ ಅಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಪ್ರತಿ ಕ್ಷಣವೂ ಕೃಷ್ಣನನ್ನ ಸ್ಮರಣೆ ಮಾಡಿ ಅಲ್ವಾ. ಸೊ ಪ್ರತಿ ಕ್ಷಣವೂ ಕೃಷ್ಣನ ಸ್ಮರಣೆ ಮಾಡಿ ಅನ್ನೋದು ಪಾಸಿಟಿವ್ ಆಗಿ ಹೇಳ್ದಾಗೆ. ಒಂದು ಕ್ಷಣನೂ ಕೃಷ್ಣನ ಮರ್ತು ಇರಬೇಡಿ ಅಂದ್ರೆ ಏನ್ ಅರ್ಥ? ಪ್ರತಿ ಕ್ಷಣವೂ ಕೃಷ್ಣನನ್ನ ಜ್ಞಾಪಿಸ್ಕೊಳ್ಳಿ ಅಂತಾನೆ ಅರ್ಥ ಅಲ್ವಾ. ಸೊ ನಾವು ಕ್ಷಣವೂ ಭಗವಂತನನ್ನ ನಾವು ಜ್ಞಾಪಿಸ್ಕೊಂತಾ ಇದ್ರೆ ಏನಾಗುತ್ತೆ, ಸಾಯುವ ಸಮಯದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆಗ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಜೀವನದ ಗುರಿನೇ ಅದು ಅಲ್ವಾ. ನಾವು ಭಗವಂತನ ಲೋಕಕ್ಕೆ ಹೋಗಿ ನಾವು ಅಲ್ಲಿ ಭಗವಂತನ ಸೇವೆಯಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೋಬೇಕಾಗತ್ತೆ ಅಲ್ವಾ. ಮತ್ತೆ ಭಗವಂತನ ಪ್ರೀತಿಯನ್ನ ನಾವು ಪಡ್ಕೋಬೇಕಾಗತ್ತೆ. ಇದೇ ನಮ್ಮ ಜೀವನದ ಗುರಿ ಅಲ್ವಾ. ಆದ್ರೆ ನಾವು ನಮ್ಮ ಸಮಯವನ್ನ ನಾವಿವಾಗ ವ್ಯರ್ಥ ಮಾಡ್ತಿದೀವಿ. ನಮ್ಗೆ ಅನ್ಸುತ್ತೆ ಅಲ್ವಾ, ಅಯ್ಯೋ ಈ ಕೃಷ್ಣಂದು ಇದೇನಿದು 1.5 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲ ಕೃಷ್ಣನ್ ಬಗ್ಗೆ ಕೇಳ್ಬೇಕಲ್ಲ, ನನಗೆ ಸಮಯ ವ್ಯರ್ಥ ಆಗ್ತಿದೆ ಅಂತ ನೀವು ಅನ್ಕೋಬಹುದು ಅಲ್ವಾ. ನಾವು ಕೃಷ್ಣನಿಗೆ ಸಮಯವನ್ನ ಕೊಟ್ಟಷ್ಟು ಕೃಷ್ಣ ನಮ್ಮ ಸಮಯವನ್ನ ಅವರು ಎಕ್ಸ್ಪ್ಯಾಂಡ್ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಎಷ್ಟೊಂದ್ ಜನ ಇಂಜಿನಿಯರಿಂಗ್ ಓದೋರು, ಡಾಕ್ಟರ್ ಓದೋರು ಎಲ್ಲರೂ ಸಹ ಅವ್ರಿಗೆ ಎಷ್ಟಿರುತ್ತೆ ಓದೋದು ಅಲ್ವಾ. ಆದ್ರೂ ಸಹ ಈ ಕೃಷ್ಣ ಪ್ರಜ್ಞೆಗೆ ಬಂದವರು ಅವರು 2 hours ಚಾಂಟ್ ಮಾಡ್ತಾರೆ. 16 ರೌಂಡ್ ನಮ್ಗೆ ಏನು ಆಚಾರ್ಯರು ಹೇಳಿದರೆ ಆ 16 ರೌಂಡ್ಸ್ ಚಾಂಟ್ ಮಾಡ್ತಾರೆ. ಆ 16 ರೌಂಡ್ ಚಾಂಟ್ ಮಾಡಿರೋ ಅನುಭವ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಅದು ಸಮಯ ವ್ಯರ್ಥ ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಆ ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರು ಚಾಂಟ್ ಮಾಡ್ಕೊಂಡು ಅವರ ದಿನವನ್ನ ಶುರು ಮಾಡಿದ್ರೆ ಅಲ್ಲಿ ಎಷ್ಟು ಅವರು ಏನು ಮಾಡೋಂತ ಕೆಲಸಗಳನ್ನ ಅವರು ಎಷ್ಟು ಸ್ಮಾರ್ಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅದನ್ನ ಅವ್ರ ಬಾಯಿಂದನೇ ನೀವು ಕೇಳ್ಬೇಕಾಗತ್ತೆ. ಅಂದ್ರೆ ಅವರು ಅಂದ್ರೆ 1 ಗಂಟೆಲಿ ಕೆಲಸ ಮಾಡೋದನ್ನ ಅವ್ರಿಗೆ ಅರ್ಧ ಗಂಟೆಲೆ ಮಾಡಿ ಮುಗಿಸ್ಬಹುದು. ಅಷ್ಟು ಅವ್ರಿಗೆ ಒಂದು ಶಕ್ತಿ ಅನ್ನೋದು ಭಗವಂತ ಅವನು ಅನುಗ್ರಹಿಸ್ತಾನೆ. ಮತ್ತೆ ನಮ್ಗೆ ಅದು ನಾರಾಯಣ ಕವಚದ ತರ ಕೆಲಸ ಮಾಡುತ್ತೆ. ನಾವು ಬೆಳಗ್ಗೆ ನಾವು ಆ 16 ರೌಂಡ್ಸ್ ಚಾಂಟ್ ಅನ್ನ ಮಾಡ್ಕೊಂಡ್ಬಿಟ್ರೆ ಅದು ನಮ್ಗೆ ಒಂದು ಕವಚದ ತರ ನಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಇಲ್ಲಾಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಆ ಮಾಯಾದೇವಿ ತುಂಬಾ ಬಲಶಾಲಿ ಅವಳು. ಒಂದು ಕ್ಷಣ ನಾವೇನಾದ್ರೂ ಮನಸ್ಸನ್ನ ನಾವು ಸಡಿಲಗೊಳಿಸ್ಕೊಂಡ್ರೆ ಅವಳು ನಮ್ಮನ್ನ ಕ್ಯಾಚ್ ಮಾಡ್ಬಿಡ್ತಾಳೆ ಅಲ್ವಾ. ಸೊ ನಮ್ಮನ್ನ ಕಾಪಾಡ್ಬೇಕು ಅಂತಂದ್ರೆ ನಮ್ಗೆ ಆ ಒಂದು ಹರಿನಾಮದ ಆ ಒಂದು ಕವಚ ಇದ್ರೆ ಅಷ್ಟೇನೆ ಸಾಧ್ಯ ಆಗೋದು. ಮತ್ತೆ ನಮ್ಗೆ ಭಕ್ತಿ ವಿನೋದ ಠಾಕೂರ್ ಅವರು ಈ 24 ಗಂಟೆಗಳನ್ನ ಹೇಗೆ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ. ಇವಾಗ ನಮ್ಗೆ ಪ್ರಶ್ನೆ ಬರುತ್ತೆ ಅಲ್ವಾ, ನೀವ್ ಹಿಂಗ್ ಹೇಳಿಬಿಟ್ರೆ ಹೆಂಗೆ ಮಾತಾಜಿ, ನಾವು ಸಂಸಾರನ ನಾವು ನಡ್ಸೋದ್ ಬೇಡ್ವಾ, ನಾವು ಕೆಲ್ಸಕ್ ಹೋಗೋದ್ ಬೇಡ್ವಾ, ಮತ್ತೆ ಯಾರು ನೋಡ್ಕೋತಾರ ನಮ್ಮನ್ನೆಲ್ಲ, ನಾವು ಕುತ್ಕೊಂಡು ಒಂದ್ ಮೂಲೆಯಲ್ಲಿ ಹರಿನಾಮ ಹೇಳ್ಕೊಂಡ್ ಕುತ್ಕೊಂಡ್ಬಿಟ್ರೆ ಅಂತ ಹಂಗೆ ಪ್ರಶ್ನೆ ಬರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಈ 24 ಗಂಟೆಗಳನ್ನ ನಾವು ಹೇಗೆ ನಾವು ವಿಂಗಡಿಸ್ಕೋಬೇಕು ಅಂತಂದ್ರೆ 8 ಗಂಟೆಗಳ ಕಾಲ ನಾವು ನಮ್ಮ ದಿನಚರಿ ಮಾಡೋದು, ಮಲ್ಕೊಳ್ಳೋದು ಎಲ್ಲವನ್ನು ಸಹ 8 ಗಂಟೆಗಳ ಕಾಲದಲ್ಲಿ ನಾವು ಮಾಡ್ಕೋಬೇಕು. ಇನ್ನ 8 ಗಂಟೆಗಳ ಕಾಲ ನಮ್ಮ ಜಾಬ್ ಏನಿರುತ್ತೆ, ನಮ್ಮ ವ್ಯವಹಾರ ಏನಿರುತ್ತೋ ಅದಕ್ಕೆ ನಾವು ಮೀಸಲಾಗಿಡ್ಬೇಕು. ಇನ್ 8 ಗಂಟೆಗಳ ಕಾಲ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಇಡ್ಬೇಕು ಅಂತ ಹೇಳ್ತಾ ಇದ್ದಾರೆ. 8 hours ನಾವು ಆಧ್ಯಾತ್ಮಿಕ ಜೀವನಕ್ಕೆ ಇಟ್ರೆ ಖಂಡಿತ ನಾವು ಇದೇ ಜನ್ಮದಲ್ಲಿ ನಾವು ಭಗವಂತನ ಲೋಕಕ್ಕೆ ನಾವು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಅದಕ್ಕೆ 8 ತರ ನೀವು
ವಿಂಗಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಭಕ್ತಿ ವಿನೋದ ಠಾಕೂರರು ಸಹ ಅವರು ಸಹ ಗೃಹಸ್ಥರಾಗಿದ್ರು. ಅವರಿಗೆ 10 ಜನ ಮಕ್ಕಳಿದ್ರು. ಅವರು ನಮ್ಮ ಶೀಲ ಪ್ರಭುಪಾದರು ಇದ್ರಲ್ಲ, ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇದ್ರಲ್ಲ, ಅವರ ತಂದೆ. ಅವರು ಕಲ್ಕತ್ತಾದಲ್ಲಿ ದೊಡ್ಡ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ. ಅವರು ಎಷ್ಟು ಬುದ್ಧಿವಂತರು ಅಂತಂದ್ರೆ ಆ ಬ್ರಿಟಿಷ್ ಅವ್ರಿಗೆ ಇವರನ್ನ ಬಿಟ್ಕೊಡಕ್ಕೆ ಇಷ್ಟ ಇರೋದಿಲ್ಲ. ಇವರು ಪರಿಪೂರ್ಣವಾಗಿ ಭಕ್ತಿಗೆ ಬರ್ಬೇಕು, ತನ್ನ ಜೀವನವನ್ನ ಚೈತನ್ಯ ಮಹಾಪ್ರಭುಗಳ ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಅವರು ಸಮರ್ಪಿಸ್ಕೋಬೇಕು ಅಂತ ಇಚ್ಛೆ ಪಡ್ತಾರೆ. ಅದಕ್ಕೆ ಅವರು ರಾಜೀನಾಮೆ ಕೊಡ್ಲಿಕ್ಕೂ ತಯಾರಾಗಿರ್ತಾರೆ. ಆದ್ರೆ ಬ್ರಿಟಿಷ್ ಅವ್ರು ಹೇಳ್ತಾರೆ, ಬೇಡ ಬೇಡ, ನಾವು ನಿಮ್ಮನ್ನ ಕಳ್ಕೊಳ್ಲಿಕ್ಕೆ ಇಷ್ಟ ಪಡೋದಿಲ್ಲ. ನಾವೊಂದ್ ಕೆಲಸ ಮಾಡ್ತೀವಿ, ಇವಾಗ ನಿಮ್ಗೆ ತುಂಬಾ ಸಮಯ ವ್ಯರ್ಥ ಅನ್ಸ್ತಾ ಇದೆಯಲ್ಲ, ನಾವು ನಿಮ್ಮ ಮನೆಗೆನೆ ನಾವು ಒಂದು ಏನು ಟ್ರೈನ್ ಹೋಗ್ಲಿಕ್ಕೆ ಹಳಿ ಇರುತ್ತಲ್ಲ, ಆ ಹಳಿಯನ್ನ ಹಾಕಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಮನೆ ತನಕನೂ ಸಹ ಅವರು ಟ್ರೈನ್ದು ಹಳಿಯನ್ನ ಹಾಕಿಸಿ ಕೊಡ್ತಾರೆ. ನೋಡಿ, ಅಷ್ಟು ಬುದ್ಧಿವಂತರು ಅವರು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಂದೆ ಭಕ್ತಿ ವಿನೋದ ಠಾಕೂರ್ ಅವರು. ನೋಡಿ, ಅವರು ಗೃಹಸ್ಥರಾಗಿದ್ಕೊಂಡು ಅವರು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅವರು ನಮ್ಗೆಲ್ಲರಿಗೂ ಸಹ ಆದರ್ಶಪ್ರಾಯರು. ಯಾಕಂದ್ರೆ ಅವ್ರು 10 ಜನ ಮಕ್ಕಳನ್ನ ಇಟ್ಕೊಂಡು ಆ ಮ್ಯಾಜಿಸ್ಟ್ರೇಟ್ ಅಂತಹ ಒಂದು ದೊಡ್ಡ ಹುದ್ದೆಯಲ್ಲಿ ಇಟ್ಕೊಂಡು ಅವರು ಭಕ್ತಿಯನ್ನ ಮಾಡಿದ್ರು. ಇವಾಗ ನಮ್ಗೆ ಅವರು ಈ ಒಂದು ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ನೀವು ಈ ಒಂದು 24 ಗಂಟೆಗಳನ್ನ ಹೇಗೆ ನೀವು ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಈ ಕಾಲ ಅಂದ್ರೆ ಆ ಭಗವಂತನ ಆ ಕಾಲವನ್ನ ನಾವು ಭಗವಂತನಿಗೆ ನಾವು ಸರಿಯಾಗಿ ಅರ್ಪಿಸ್ಬೇಕಾಗತ್ತೆ ಅಲ್ವಾ. ಇವಾಗ ಅಕಸ್ಮಾತ್ ನಾವು ನಮ್ಮ ಮನೆಗೆ ಒಬ್ಬ ಕೆಲಸದವ್ರನ್ನ ಇಟ್ಕೊಂಡಿರ್ತೀವಿ ಅಲ್ವಾ. ಅವಳಿಗೆ ಇವಾಗ 8 ಅವರ್ಸ್ ಕೆಲಸ ಮಾಡ್ಬೇಕು ಅಂದಾಗ ಅವಳು 3 ಹೊತ್ತು ಮೊಬೈಲ್ ನೋಡ್ಕೊಂಡು ಅಥವಾ ಅವಳು ಬೇಕಾಗಿರೋರ ಹತ್ರ ಮಾತಾಡ್ಕೊಂಡು ಅವಳು ಬೇಕಾಗಿರೋ ಕೆಲಸ ಮಾಡ್ಕೊಂಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಓಕೆ ಅನ್ಸುತ್ತಾ? ಅದು ಅವಳು ಮಾಡ್ತಿರೋದು ಸರಿ ಅನ್ಸುತ್ತಾ? ಇಲ್ಲ ಅಲ್ವಾ. ಅವಳು ನಮ್ಗೆ ಇವಾಗ 8 ಅವರ್ಸ್ ಕೆಲಸ ನಾವು ತಗೊಂಡಿದೀವಿ ಅಂತಂದ್ರೆ ಅವಳು 8 ಅವರ್ಸ್ ಕೆಲಸ ನಮ್ಗೋಸ್ಕರನೇ ಮಾಡ್ಬೇಕು. ಅವಳು ಆ 8 ಅವರ್ಸ್ ಅಲ್ಲಿ ಅವಳ ಕೆಲಸ ಅವಳು ಮಾಡಿದ್ರೆ ನಮ್ಗೆ ಕೋಪ ಬರುತ್ತೆ ಅಲ್ವಾ. ಅದೇ ತರ ನಮ್ಗೆ ಭಗವಂತ ಅವ್ರು ನಮ್ಗೆ ಕೊಟ್ಟಿದ್ದಾರೆ ಈ ಕಾಲವನ್ನ, ಸಮಯವನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ನಾವ್ ಅದನ್ನ ಭಗವಂತನಿಗೆ ನಾವು ಉಪಯೋಗಿಸ್ಬೇಕಾಗತ್ತೆ. ಆಗ ಭಗವಂತ ಅದನ್ನ ವಿಸ್ತರಿಸ್ತಾನೆ ಕೂಡ, ಆ ಕಾಲವನ್ನ ವಿಸ್ತರಿಸ್ತಾನೆ. ಮತ್ತೆ ನಮ್ಗೆ ಕಾಲ ಅಂತಂದ್ರೆ ಇನ್ನೊಂದು ಏನ್ ಅರ್ಥ ಅಂತಂದ್ರೆ ಮೃತ್ಯು ಅಲ್ವಾ. ಇವಾಗ ಮೃತ್ಯು ಅನ್ನೋದು ಭಕ್ತರಿಗೂ ಬರುತ್ತೆ, ಅಭಕ್ತರಿಗೂ ಬರುತ್ತೆ. ಆದ್ರೆ ವ್ಯತ್ಯಾಸ ಎಲ್ಲಿ ಅಂತ ನಾವ್ ಅರ್ಥ ಮಾಡ್ಕೋಬೇಕು. ಇವಾಗ ನೀವು ಬೆಕ್ಕು ಏನು ಇಲಿಯನ್ನ ಇಟ್ಕೊಂಡಿರುತ್ತೆ, ಬಾಯಲ್ಲಿ ಕಚ್ಕೊಂಡಿರುತ್ತೆ ಇಲಿಯನ್ನ ಅಲ್ವಾ. ಅವಾಗ ಇಲಿಯ ಸ್ಥಿತಿ ಹೇಗಿರುತ್ತೆ? ಬೆಕ್ಕು ಇಲಿಯನ್ನ ಅದು ಕಚ್ಚಿ ಬಾಯಲ್ಲಿ ಇಟ್ಕೊಂಡಾಗ ಇಲಿ ಸ್ಥಿತಿ ಯಾವ ತರ ಇರುತ್ತೆ? ವಿಲವಿಲ ಒದ್ದಾಡ್ತಿರುತ್ತೆ. ವಿಲವಿಲ ಒದ್ದಾಡುತ್ತೆ ಅಲ್ವಾ. ಪ್ರಾಣ ಭಯದಿಂದ ಅದು ತತ್ತರಿಸಿ ಹೋಗಿರುತ್ತೆ. ಅದೇ ಬೆಕ್ಕು ಅದು ತನ್ನ ಮರಿಯನ್ನು ಸಹ ಅದು ಬಾಯಲ್ಲಿ ಇಟ್ಕೊಳತ್ತೆ. ಆ ಬೆಕ್ಕಿನ ಮರಿಯ ಸ್ಥಿತಿ ಯಾವ ತರ ಇರುತ್ತೆ? ಅದು ಸಾಫ್ಟ್ ಆಗಿ ಹಿಡ್ಕೊಂಡಿರುತ್ತೆ ಮ್ಯಾಮ್. ಸೇಫ್ ಆಗಿರುತ್ತೆ. ಬೆಕ್ಕಿನ ಮರಿಗೆ ಏನು ಭಯ ಇರೋದಿಲ್ಲ. ಯಾಕಂದ್ರೆ ಗೊತ್ತು, ತಾನು ತನ್ನ ಅಮ್ಮ ನನ್ನನ್ನ ಬಾಯಲ್ಲಿ ಇಟ್ಕೊಂಡಿದ್ದಾಳೆ, ಅವಳು ನನಗೆ ಏನೇ ಒಂದು ತೊಂದರೆಯನ್ನ ಮಾಡೋದಿಲ್ಲ ಅಂತ ಬಿಟ್ಟು ಗೊತ್ತು ಅಲ್ವಾ. ಅದೇ ತರನೇ ಆ ಮೃತ್ಯು ಅನ್ನೋದು ಭಕ್ತರಿಗೂ ಬರುತ್ತೆ, ಅಭಕ್ತರಿಗೂ ಬರುತ್ತೆ. ಆದ್ರೆ ಎಲ್ಲಿ ವ್ಯತ್ಯಾಸ ಅಂತಂದ್ರೆ ಅಭಕ್ತರು ಅವರು ತತ್ತರಿಸಿ ಹೋಗ್ತಾರೆ. ಅಯ್ಯೋ, ನಾನು ಇಷ್ಟು ವರ್ಷಗಳ ಕಾಲ ನಾನು ಎಷ್ಟು ಸಂಪಾದನೆ ಮಾಡಿದೀನಿ, ಎಷ್ಟು ಅಂದ್ರೆ ಎಂತಹ ಅಧಿಕಾರದಲ್ಲಿ ನಾನು ಇದೀನಿ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಯಾವ್ದು ಸಹ ಅವ್ರನ್ನ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣವೂ ಸಹ ಅವ್ರಿಗೆ ಭಗವಂತ ಕೊಟ್ಟಿರುವಂತಹ ಆ ಒಂದು ಅವಧಿ ಏನಿದೆ, ಕಾಲಾವಧಿ ಇಲ್ಲಿ ಭೂಮಿ ಮೇಲೆ ಇರೋದಿಕ್ಕೆ, ಅದಕ್ಕಿಂತ ಒಂದು ಕ್ಷಣವೂ ಸಹ ಅವ್ರು ಹೆಚ್ಚಾಗಿರ್ಲಿಕ್ಕೆ ಆಗೋದಿಲ್ಲ. ಅವ್ರು ಯಾವುದೇ ಒಂದು ಹಣ ಬಲ, ಧನ ಬಲ, ಜನ ಬಲ ಯಾವ್ರಿಂದನೂ ಅವರು ಒಂದು ಕ್ಷಣವನ್ನು ಕೊಂಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ರೆ ಇಲ್ಲಿ ಭಕ್ತರಿಗೂ ಸಹ ಹಾಗೇನೆ ಮೃತ್ಯು ಇರುತ್ತೆ. ಆದ್ರೆ ಅವ್ರಿಗೆ ಭಯ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ಭಗವಂತ ನನಗೆ ಏನೇ ಮಾಡಿದ್ರು ಒಳ್ಳೇದನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಭಗವಂತ ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ, ನೀವು ಏನು ಸ್ವಲ್ಪ ಮೊಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಭಕ್ತಿಯನ್ನ ಮಾಡಿದ್ರು ಸಹ ನಿಮ್ಗೆ ನಿಮ್ಮನ್ನ ಅದು ಮಹಾಭಯದಿಂದ ಅದು ರಕ್ಷಣೆ ಮಾಡುತ್ತೆ ಅಂತ ಹೇಳಿದ್ರು 2ನೇ ಅಧ್ಯಾಯದಲ್ಲಿ ಅಲ್ವಾ. ಸೊ ಮತ್ತೆ ಭಗವಂತ ಇನ್ನ ಏನ್ ಹೇಳಿದ್ರು ನಮ್ಗೆ 6ನೇ ಅಧ್ಯಾಯದಲ್ಲಿ, ಅಕಸ್ಮಾತ್ ಅರ್ಜುನನ ಪ್ರಶ್ನೆಗೆ ವಿಫಲ ಯೋಗಿಯ ಗತಿ ಏನು ಅಂದ್ರೆ ಅವ್ರು ಏನಂತ ಹೇಳಿದ್ರು, ಅಕಸ್ಮಾತ್ ನಾವು ಅರ್ಧ ಬರ್ಧ ನಾವು ಈ ಭಕ್ತಿಯನ್ನ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ದಾರೆ ಕೃಷ್ಣ, ನಾವು ಹಲವಾರು ವರ್ಷಗಳ ಕಾಲ ನಾವು ಸ್ವರ್ಗದಲ್ಲಿ ಇರ್ತೀವಿ. ಅದಾದ್ಮೇಲೆ ನಾವು ಮತ್ತೆ ಈ ಭೂಮಿಗೆ ಬರ್ತೀವಿ. ಭೂಮಿಗೆ ಬಂದಾಗ ನಾವು ಬ್ರಾಹ್ಮಣರ ಕುಟುಂಬದಲ್ಲೋ ಅಥವಾ ಶ್ರೀಮಂತರ ಕುಟುಂಬದಲ್ಲೇ ಹುಡ್ತೀವಿ. ಮತ್ತೆ ಭಗವಂತ ನಮ್ಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಅಕಸ್ಮಾತ್ ನಾವು ಹೆಚ್ಚು ಭಕ್ತಿಯನ್ನ ಮಾಡಿ ನಾವು ದೇಹವನ್ನ ಬಿಟ್ರೆ ಏನಾಗುತ್ತೆ, ನಮ್ಗೆ ಮುಂದಿನ ಒಂದು ಜನ್ಮದಲ್ಲಿ ಭಗವಂತ ನಮ್ಮನ್ನ ಭಗವತ್ ಭಕ್ತರ ಕುಟುಂಬದಲ್ಲಿ ಹುಟ್ಟಿಸ್ತಾರೆ. ಸೊ ನಮ್ಗೆ ಚಿಕ್ಕ ವಯಸ್ಸಿಂದನೇ ನಾವು ಭಕ್ತಿಯಲ್ಲಿ ನಾವು ಇರ್ಲಿಕ್ಕೆ ನಮ್ಗೆ ಭಗವಂತ ಅವಕಾಶವನ್ನ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ. ಇಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ, ನಾವು ಪರಿಪೂರ್ಣ ಭಕ್ತಿಯನ್ನ ಮಾಡಿದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ನಮ್ಗೆ ಯಾವಾಗ ಭಯ ಆಗುತ್ತೆ,
ನಮ್ಗೆ ಮುಂದೆ ಭವಿಷ್ಯದಲ್ಲಿ ನಮ್ಮ ಗತಿ ಏನು ಅಂತ ನಮ್ಗೆ ಗೊತ್ತಿಲ್ದಲೇ ಇದ್ದಾಗ ನಮ್ಗೆ ಭಯ ಆಗುತ್ತೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಾದಾಗ ನಮ್ಗೆ ಖಂಡಿತ ಭಯ ಆಗೋದಿಲ್ಲ ಅಲ್ವಾ. ನಮ್ಗೆ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ವಾ. ನಮ್ಗೆ ಭಯ ಪಡ್ಕೊಳೋದಕ್ಕೆ ಏನೂ ಇಲ್ಲ ಅಲ್ವಾ. ನಾವು ಭಕ್ತಿಗೆ ಬಂದ್ರೆ ಸಾಕು. ಭಗವಂತ ಯೋಗಕ್ಷೇಮ ವಹಾಮ್ಯಂ ಅವ್ರು ನೋಡ್ಕೋತಾರೆ, ನಮ್ಮ ಯೋಗಕ್ಷೇಮವನ್ನ ಅವರು ನೋಡ್ಕೋತಾರೆ. ಸೊ ಅದಕ್ಕೋಸ್ಕರ ಭಕ್ತರಿಗೆ ಅವ್ರಿಗೆ ಯಾವುದೇ ಒಂದು ಭಯ ಇರೋದಿಲ್ಲ. ಯಾಕಂದ್ರೆ ನಾವು ನನ್ನ ತಂದೆ ಅಂದ್ರೆ ಕೃಷ್ಣ ಅವರು ಮೃತ್ಯುವಿನ ರೂಪದಲ್ಲಿ ಬಂದ್ರು ಸಹ ಅವರು ನಮ್ಮನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ಭಕ್ತನಿಗೆ ಗೊತ್ತಿರುತ್ತೆ. ನೋಡಿ ಅಲ್ಲಿ ವ್ಯತ್ಯಾಸ ಆಗತ್ತೆ. ಆ ಕಾಲ ರೂಪದಲ್ಲಿ ಬಂದಾಗ ಭಕ್ತರ ಸ್ಥಿತಿ ಮತ್ತೆ ಅಭಕ್ತರ ಸ್ಥಿತಿ ಏನು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಈ ಶ್ಲೋಕ ತುಂಬಾ ಮುಖ್ಯವಾದದ್ದು. ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಸರ್ಜನ್ ಏನ್ ಮಾಡ್ತಾರೆ, ಸರ್ಜನ್ ಕೆಲಸ ಏನು, ಅವ್ರಿಗೆ ದೇಹದಲ್ಲಿ ಯಾವ್ದಾದ್ರು ಒಂದು ಬೇಡವಾದಂತಹ ಒಂದು ಗಡ್ಡೆ ಏನಾದ್ರು ಬಂದಿದ್ರೆ ಅವ್ರೇನ್ ಮಾಡ್ತಾರೆ, ಆ ಗಡ್ಡೆಯನ್ನ ದೇಹದಿಂದ ಅವರು ತೆಗ್ದು ಹಾಕ್ತಾರೆ ಅಲ್ವಾ. ಇವಾಗ ಭಗವಂತ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಅಧರ್ಮದಲ್ಲಿ ಇರುವಂತಹ ಈ ದುರ್ಯೋಧನಾದಿ ಕೌರವರನ್ನ ಅವರು ಈ ಭೂಮಿಯಿಂದ ಅವರು ಹೊರಗಡೆ ಅಂದ್ರೆ ಕಳಿಸ್ತಾ ಇದ್ದಾರೆ ಅವರು ಅಲ್ವಾ. ಸೊ ಅದಕ್ಕೆ ಅವ್ರೇನ್ ಮಾಡ್ತಾ ಇದ್ದಾರೆ, ಅರ್ಜುನನನ್ನ ಆಯುಧವನ್ನಾಗಿ ಉಪಯೋಗಿಸ್ತಾ ಇದ್ದಾರೆ. ಸರ್ಜನ್ ಏನ್ ಮಾಡ್ತಾರೆ, ಆ ಗಡ್ಡೆನ ತೆಗಿಲಿಕ್ಕೆ ಯಾರನ್ನ ಆಯುಧವನ್ನಾಗಿ ಉಪಯೋಗಿಸ್ತಾರೆ, ಒಂದು ಸ್ಕ್ಯಾಲ್ಪಲ್ ಬ್ಲೇಡ್ ಅನ್ನ ಅವರು ಆಯುಧವನ್ನಾಗಿ ಉಪಯೋಗಿಸ್ಕೊಂಡು ಆ ಬೇಡದ ಗಡ್ಡೆಯನ್ನ ತೆಗೆದು ಹಾಕ್ತಾರೆ ದೇಹದಿಂದ. ಅದೇ ತರನೇ ಇವಾಗ ಕೃಷ್ಣ ಏನ್ ಮಾಡ್ತಾ ಇದಾರೆ, ಅರ್ಜುನನನ್ನ ಬಳಸ್ಕೊಂಡು ಅವರು ಈ ದುರ್ಯೋಧನಾದಿಗಳನ್ನ ಅವರು ಕೊಲೆ ಮಾಡ್ತಾ ಇದ್ದಾರೆ, ಅಂದ್ರೆ ನಾಶ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಿಜವಾಗಿ ಇಲ್ಲಿ ಕೆಲಸ ಮಾಡ್ತಿರೋರು ಯಾರು, ಇವಾಗ ಗಡ್ಡೆಯನ್ನ ತೆಗಿತಾ ಇರೋದು ಆ ಸ್ಕ್ಯಾಲ್ಪೆಲ್ಲ ಅಥವಾ ಸರ್ಜನ್ನ, ಗಡ್ಡೆಯನ್ನ ತೆಗ್ದು ಹಾಕ್ತಿರೋದು ಸ್ಕ್ಯಾಲ್ಪೆಲ್ಲ ಅಥವಾ ಸರ್ಜನ್ನ, ಆ ಒಂದು ಚಾಕುನ ಅಥವಾ ಸರ್ಜನ್ನ, ಸರ್ಜನ್ ಅಲ್ವಾ. ಚಾಕುಗೆ ಏನು ಶಕ್ತಿ ಇಲ್ಲ ಅಲ್ವಾ. ಸರ್ಜನ್ ಹೇಗೆ ಕುಣಿಸುತ್ತೋ ಹಾಗೆ ಕುಣಿಯುತ್ತಷ್ಟೇ ಆ ಚಾಕು. ಅದೇ ತರನೇ ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನನಿಗೆ, ನಾನ್ ಆಲ್ರೆಡಿ ಅವ್ರನ್ನೆಲ್ಲ ಸಾಯಿಸಾಗಿದೆ, ನಿನಗೆ ಕೀರ್ತಿ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಅವಕಾಶ ಕೊಡ್ತಾ ಇದ್ದೀನಿ. ನೀನ್ ಇವಾಗ ನೋಡಿದ್ಯಲ್ಲ ಕಾಲರೂಪದಲ್ಲಿ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ, ಅದಕ್ಕೆ ಎದ್ದೇಳು ನೀನು ಯುದ್ಧ ಮಾಡು ನೀನು ಯಶಸ್ಸನ್ನ ಪಡಿ, ಕೀರ್ತಿಯನ್ನ ಪಡಿ ನೀನು. ಯಾಕೆ ಅಂತಂದ್ರೆ ನನ್ನ ವ್ಯವಸ್ಥೆಯಿಂದ ಅವರ ಆಲ್ರೆಡಿ ಹತರಾಗಿದ್ದಾರೆ, ಅವರೆಲ್ಲರೂ ಸಹ ನಾಶ ಆಗ್ತಾರೆ. ನೀನ್ ಯುದ್ಧ ಮಾಡ್ಲಿಲ್ಲ ಅಂದ್ರೂ ಅವ್ರು ನಾಶ ಆಗೋದಂತೂ ಖಂಡಿತ. ನೀನ್ ಎದ್ದು ಯುದ್ಧ ಮಾಡಿ ನೀನು ಕೀರ್ತಿಯನ್ನ ಪಡೆ. ನೀನು ಬರೇ ಒಂದು ಆಯುಧ ಅಷ್ಟೇನೆ, ನೀನು ಈ ಒಂದು ಯುದ್ಧದಲ್ಲಿ ನೀನು ಒಂದು ನಿಮಿತ್ತ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಅದೇ ತರನೇ ನಮ್ಗುನು ಸಹ ಆಚಾರ್ಯರು ಏನನ್ನ ಹೇಳ್ತಾರೆ ಅಂತಂದ್ರೆ, ನಾವು ಸಹ ಆ ಭಗವಂತನ ಒಂದು ಕಾರ್ಯದಲ್ಲಿ ನಾವು ನಿಮಿತ್ತರಾಗಿರ್ಬೇಕು. ಹೇಗೆ ನಾವು ನಿಮಿತ್ತರಾಗ್ಲಿಕ್ಕೆ ಸಾಧ್ಯ? ಈಗ ಅರ್ಜುನನಿಗೇನೋ ಅವಕಾಶ ಸಿಕ್ತು ಅಲ್ವಾ, ಕೃಷ್ಣ ಹೇಳಿದ್ರು ಯುದ್ಧ ಮಾಡು ಅಂದ್ರು, ಯುದ್ಧ ಮಾಡ್ತಾ ಇದ್ದಾರೆ ಅಲ್ವಾ. ನಮ್ಗೇನಾದ್ರು ಆತರ ಅವಕಾಶ ಸಿಗ್ತಾ ಇದೆಯಾ ಅಥವಾ ಸಿಗುತ್ತೆ ಅಂತ ಅನ್ಸುತ್ತಾ? ಭಗವಂತನ ಕಾರ್ಯದಲ್ಲಿ ನಾವು ನಿಮಿತ್ತರಾಗ್ಬೋದಾ? ಆಗ್ಬೋದು ಮಾತಾಜಿ. ಹೇಗೆ ಮಾತಾಜಿ, ಹೇಗೆ ಅಂತ ಅನ್ಸುತ್ತೆ? ಕೃಷ್ಣನ ನಾಮ ಮಾರ್ಗದಲ್ಲಿ ಸೇವೆಯಲ್ಲಿ ಇದ್ರೆ ಅವಕಾಶ ಕೊಡ್ತಾರೆ ಮಾತಾಜಿ. ನಮ್ಗೆ ಇವಾಗ ಏನನ್ನ ಹೇಳಿದ್ದಾರೆ, ಸೊ ನಾವ್ ಇವಾಗ ಹರಿನಾಮವನ್ನ ಹೇಳ್ಕೋಬೇಕು ಅಂತ ಹೇಳಿದ್ದಾರೆ. ಹರಿನಾಮವನ್ನ ನೀವ್ ಹೇಳ್ಕೊಳ್ಳಿ, ಅದಾದ್ಮೇಲೆ ನೀವು ಪ್ರಚಾರ ಮಾಡಿ ಪ್ರತಿಯೊಬ್ಬರಿಗೂ ಸಹ. ಈ ಪ್ರಪಂಚದ ಒಂದು ಮೂಲೆಗೂ ಹಳ್ಳಿಗೂ ಪ್ರತಿಯೊಂದು ದೇಶದಲ್ಲಿ ಇರೋರ್ಗೆಲ್ಲರಿಗೂ ಸಹ ನೀವು ಹರಿನಾಮವನ್ನ ಹಂಚಿ ಹರಡಿ ಅಂತ ಹೇಳ್ಬಿಟ್ಟು ನಮ್ಗೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಇದು ಅವರ ಆಜ್ಞೆ ಅಲ್ವಾ. ಈ ಒಂದು ಆಜ್ಞೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಏನಾಗತ್ತೆ, ನಾವು ಸಹ ಅರ್ಜುನನ ತರ ಒಂದು ನಿಮಿತ್ತ ಮಾತ್ರ ಆಗ್ತೀವಿ ಅಲ್ವಾ. ನಿಮಿತ್ತ ಮಾತ್ರವಾಗಿ ನಾವು ಆ ಭಗವಂತನ ಆ ಒಂದು ಕಾರ್ಯದಲ್ಲಿ ನಾವು ಸಹಕಾರ ಕೊಟ್ಟಾಗ ನಾವು ಇವಾಗ ಯಶಸ್ಸನ್ನ ಪಡಿತೀವಿ. ಇವಾಗ ಅರ್ಜುನನಿಗೆ ಏನಾಯ್ತು, ಆ ಭಗವಂತನ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋದ್ರಿಂದ ಇವಾಗ ಅರ್ಜುನಿಗೆ ಕೀರ್ತಿ ಬಂತು. ಇವಾಗ ನಾವೇನ್ ಹೇಳ್ತೀವಿ, ಈ ರಣರಂಗದಲ್ಲಿ ಹೋರಾಡಿದ್ದು ಯಾರು ಅಂತ ಹೇಳ್ತೀವಿ ನಾವು? ಕೃಷ್ಣ ಅಂತ ಹೇಳ್ತೀವೋ ಅರ್ಜುನ ಅಂತ ಹೇಳ್ತೀವೋ? ಯಾರಂತ ಹೇಳ್ತೀವಿ? ಅರ್ಜುನ ಅಂತ ಹೇಳ್ತೀವಿ ಅಲ್ವಾ. ಇವಾಗ ಅರ್ಜುನನಿಗೆ ಕೀರ್ತಿ ಅಲ್ವಾ. ಅವನು ಎಷ್ಟು ಅಲ್ಲಿ 11 ಅಕ್ಷೋಹಿಣಿ ಸೈನ್ಯವನ್ನ ಅವನು ನಾಶ ಮಾಡಿದಾನೆ, ಅವನು ಸವ್ಯಸಾಚಿ ಅಂತ ಹೇಳ್ಬಿಟ್ಟು ನಾವು ಅರ್ಜುನನನ್ನ ನಾವು ಕೊಂಡಾಡ್ತೀವಿ ಅಲ್ವಾ. ಸೊ ಅದೇ ತರನೇ ನಾವಿವಾಗ ಆ ಕೃಷ್ಣನ ಒಂದು ಯುದ್ಧದಲ್ಲಿ ನಾವು ಭಾಗಿಯಾಗ್ಬೇಕು ಅಂತಂದ್ರೆ, ಸೊ ಇವಾಗ ನಮ್ಗೆ ಈ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯನ್ನ ನಾವು ಮಾಡ್ಕೊಂಡು, ನಾವು ಫಸ್ಟ್ ಹೇಳ್ಕೊಂಡು, ನಾವು ನಮ್ಮ ಸುತ್ತಮುತ್ತಲಿನ ಇರೋರ್ಗೆಲ್ಲರಿಗೂ ಸಹ ಅದರ ಬಗ್ಗೆ ನಾವು ಅರಿವನ್ನ ಮೂಡಿಸ್ಬೇಕು. ಇದು ನಮ್ಗೆ ಈ ಕಲಿಯುಗದಲ್ಲಿ ಕೊಟ್ಟಿರುವಂತಹ ಒಂದು ಕೆಲಸ, ಭಗವಂತ ಕೊಟ್ಟಿರುವಂತಹ ಕೆಲಸ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಭಗವಂತನ ಇಚ್ಛೆ ನಮ್ಮ ಇಚ್ಛೆ ಆದಾಗ ಏನಾಗುತ್ತೆ, ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಜೀವನದಲ್ಲಿ ಯಶಸ್ಸು ಬರ್ಲಿಕ್ಕೆ ಸಾಧ್ಯ. ಭಗವಂತನ ಇಚ್ಛೆ ಬೇರೆ ಇದ್ದು ನಮ್ಮ ಇಚ್ಛೆ ಬೇರೆ ಇದ್ದಾಗ್ಲೇನೆ ಅಲ್ಲಿ ಅಶಾಂತಿ ಬರ್ಲಿಕ್ಕೆ ಸಾಧ್ಯ ಅಲ್ವಾ. ಇವಾಗ ನೋಡಿ, ಇಲ್ಲಿ ತೊಂದರೆ ಯಾರಿಗಾಗಿದ್ದು? ದುರ್ಯೋಧನಿಗೆ ತೊಂದರೆ ಆಯ್ತಾ ಅಥವಾ ಅರ್ಜುನ ಅಥವಾ ಪಾಂಡವರಿಗೆ ತೊಂದರೆ ಆಯ್ತಾ? ಕೌರವರಿಗೆ
ಅರ್ಜುನ ಕೌರವರಿಗೆ ಅಲ್ವಾ, ಅವ್ರು ನಾಶವಾಗಿ ಹೊರಟೋದ್ರು ಅಲ್ವಾ, ನಾಶವಾಗಿ ಹೋದ್ರು. ಆದ್ರೆ ಇಲ್ಲಿ ಕೃಷ್ಣನ ಇಚ್ಛೆ ಏನಿತ್ತೋ ಅದೇ ಇಚ್ಛೆ ಪಾಂಡವರ ಇಚ್ಛೆ ಆಗಿರೋದ್ರಿಂದ ಏನಾಯ್ತು, ಭಗವಂತನ ಜೊತೆ ಕೈಗೂಡ್ಸಿದಕ್ಕೆ ಏನಾಯ್ತು, ಅವರು ಕೀರ್ತಿಯನ್ನ ಪಡೆದ್ರು, ಯಶಸ್ಸನ್ನ ಪಡೆದ್ರು ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಇವಾಗ ನೋಡಿ, ಒಂದು ಕುಟುಂಬದಲ್ಲಿ ನಾವು ಎಲ್ಲ ತಂದೆ ತಾಯಿ ಮಕ್ಕಳು ಎಲ್ಲ ಇದ್ದಾಗ, ಸೊ ಎಲ್ಲರ ಇಚ್ಛೆನು ಒಂದೇ ಆದಾಗ ಏನಾಗುತ್ತೆ, ಒಟ್ಟು ಕುಟುಂಬದಲ್ಲಿ ನಾವು ಬಾಳ್ತೀವಿ ಅಲ್ವಾ. ಇಲ್ಲ ಇಲ್ಲ ನಿನ್ ಮಾತು ಯಾಕೆ ನಾನ್ ಕೇಳ್ಬೇಕು, ನನ್ನ ಇಚ್ಛೆ ಇದು, ನನ್ನ ಇಷ್ಟ, ನಾನು ಎಷ್ಟು ದುಡಿತೀನಿ, ನೀನ್ ಯಾರು ನನ್ಗೆ ಹೇಳೋದಕ್ಕೆ, ನನ್ಗೆ ಇಷ್ಟ ಬಂದಂಗ್ ಬಿಡು ಅಂತ ಹೇಳ್ಬಿಟ್ಟು ನಾವು ಸ್ವತಂತ್ರ ಅನ್ಕೊಂಡು ಓಡಾಡ್ತಾ ಇದೀವಿ ಅಲ್ವಾ. ಅವಾಗ ಏನಾಗುತ್ತೆ, ಮನೆ ಇಬ್ಬಾಗ ಆಗತ್ತೆ, 3 ಭಾಗ ಆಗತ್ತೆ ಅಲ್ವಾ. ಸೊ ಇಲ್ಲಿ ಇಲ್ಲೂ ಸಹ ಅದೇ ಆಗಿರೋದು ಅಲ್ವಾ. ನಾವ್ ಇವಾಗ ಏನ್ ಮಾಡ್ತಾ ಇದೀವಿ, ಭಗವಂತನ ಇಚ್ಛೆಗೆ ವಿರುದ್ಧವಾಗಿದ್ದೀವಿ. ಅದಕ್ಕೇನೆ ನಾವೆಲ್ಲನೂ ಸಹ ಹೀಗೆ ಬೇರೆ 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 ಆಗಿ ಛಿದ್ರವಾಗಿರೋದು ಅಲ್ವಾ. ನಾವ್ ಯಾವಾಗ ಕೃಷ್ಣನನ್ನ ನಾವು ನಮ್ಮ ತಂದೆ ಅಂತ ಅನ್ಕೋತೀವೋ ಅವಾಗ ವಸುದೈವ ಕುಟುಂಬಕಂ ಆಗತ್ತೆ ಅಲ್ವಾ. ಕೃಷ್ಣನ ನಾವು ಸೆಂಟರ್ ಆಗಿ ಇಟ್ಕೊಂಡಿದ ತಕ್ಷಣನೇ ನಾವ್ ಏನೋ ಒಂದು ಪ್ರಯತ್ನ ಪಡೋದ್ ಬೇಕಾಗಿಲ್ಲ ಅಲ್ವಾ. ಒತ್ತಾಯ ಪೂರ್ವಕವಾಗಿ ನಾನು ಹೌದಪ್ಪ ನೀವು ನನ್ನ ತಮ್ಮ ನನ್ನ ಅಣ್ಣ ಅಂತ ಅನ್ಕೊಳೋ ತರ ಅಲ್ಲ ಅಲ್ವಾ. ನಾವೇನೆ ನಿಜವಾಗಿನೂ ನಾವು ವಸುದೈವ ಕುಟುಂಬಕ ತರ ನಾವ್ ಇರ್ತೀವಿ. ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಸ್ಥಾನ ಏನು, ಭಗವಂತನ ಸ್ಥಾನ ಏನು, ನಮ್ಗೂ ಮತ್ತೆ ಎಲ್ಲ ಜೀವರಾಶಿಗಳಿಗೂ ಏನು ಸಂಬಂಧ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ಅಲ್ವಾ. ಎಂತಹ ಉತ್ತಮವಾದಂತಹ ಪಾಠವನ್ನ ಇಲ್ಲಿ ಕೊಡ್ತಾ ಇದ್ರೆ. ಆದ್ರೆ ನಮ್ಮ ಆ ಒಂದು ವಿಶ್ವಸಂಸ್ಥೆ ಅದೇನ್ ಮಾಡ್ತಾ ಇದೆ, ಎಷ್ಟೊಂದು ಹಣವನ್ನ ಖರ್ಚು ಮಾಡ್ತಾ ಇದೆ ನಾವೆಲ್ಲನೂ ಸಹ ಶಾಂತಿಯುತವಾಗಿರ್ಬೇಕು ಅಂತ ಆದ್ರೆ ಅವ್ರಿಗೆ ಆ ನಿಜವಾದ ಶಾಂತಿ ಅಂದ್ರೆ ಏನು, ಹೇಗೆ ಸ್ಥಾಪನೆ ಮಾಡ್ಬೇಕಂತಾನೆ ಗೊತ್ತಿಲ್ಲ ಅಲ್ವಾ. ನಿಜವಾದ ಶಾಂತಿ ಬೇಕು ಅಂತಂದ್ರೆ ನಮ್ಮೆಲ್ಲರ ತಂದೆಯಾದ ಕೃಷ್ಣನನ್ನ ನಾವು ಕೇಂದ್ರೀಕೃತವಾಗಿ ಇಟ್ಕೊಂಡ್ರೆ ಅಷ್ಟೇನೆ ಆ ನಿಜವಾದ ಶಾಂತಿ ಅನ್ನೋದು ಬರ್ಲಿಕ್ಕೆ ಸಾಧ್ಯ. ಸೊ ಇವಾಗ ನಮ್ಗೆ ಏನನ್ನ ಹೇಳ್ತಾ ಇದ್ರೆ, ಸೊ ಇದನ್ನೆಲ್ಲ ಕೇಳಿದ್ಮೇಲೆ ಅರ್ಜುನ ಇವಾಗ ಕೈಗಳನ್ನ ಮುಗಿದು ಅವ್ರು ನಡುಕ್ತಾ ಮತ್ತೆ ನಮಸ್ಕಾರ ಮಾಡ್ತಾ ಅವ್ರು ಇವಾಗ ಭಯಭೀತನಾಗಿ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ ಆ ಅರ್ಜುನ. ಸೊ ಅರ್ಜುನ ಹೇಳ್ತಾ ಇದ್ದಾರೆ, ಹೌದು ಕೃಷ್ಣ, ನೀನು ಇದಕ್ಕಿಂತ ಮುಂಚೆ ನೀನು ನನಗೆ ಇವಾಗ ಅರ್ಜುನನಿಗೆ ಅನ್ನಿಸ್ತಾ ಇದೆ ಅಂದ್ರೆ ಕೃಷ್ಣನನ್ನ ನೋಡಿ ಇವಾಗ ಏನು ಇಡೀ ಜಗತ್ತೇ ಸಂತೋಷ ಪಡುತ್ತೆ. ಮತ್ತೆ ಎಲ್ಲಾ ಸಿದ್ಧರು ಮಹರ್ಷಿಗಳು ಅವರೆಲ್ಲರೂ ಸಹ ಗೌರವಪೂರ್ವಕವಾದ ನಮಸ್ಕಾರಗಳನ್ನ ಅರ್ಪಿಸ್ತಾರೆ. ಮತ್ತೆ ರಾಕ್ಷಸರು ಭಗವಂತನ ಹೆಸರು ಕೇಳಿದ್ರೇನೆ ಭಯಭೀತರಾಗಿ ದಿಕ್ಕಾಪಾಲಾಗಿ ಓಡೋಗ್ತಾರೆ. ಇದೆಲ್ಲ ಕೇಳಿದ್ದ ಅಲ್ವಾ ಅರ್ಜುನ. ಇದೆಲ್ಲ ನನಗೆ ಈಗ ನಿನ್ನ ಈ ವಿಶ್ವರೂಪವನ್ನ ನೋಡಿದ್ರೆ ಸರಿ ಅನ್ನಿಸ್ತಾ ಇದೆ ಅಲ್ವಾ. ಎಷ್ಟು ಶಕ್ತಿಶಾಲಿ ನೀನು, ಅದಕ್ಕೆ ನಿನ್ನನ್ನ ನೋಡಿ ಎಲ್ಲ ಮಹರ್ಷಿಗಳೆಲ್ಲ ನಮಸ್ಕಾರ ಮಾಡ್ತಾರೆ. ಅದಕ್ಕೇನೆ ರಾಕ್ಷಸರೆಲ್ಲರೂ ಸಹ ನಿನ್ನ ಹೆಸರು ಕೇಳಿದ್ರೆ ದಿಕ್ಕಾಪಾಲಾಗಿ ಹೊಡೋಗ್ತಾರೆ. ನನಗಿದೆಲ್ಲ ಸರಿ ಅಂತ ಅನ್ನಿಸ್ತಾ ಇದೆ. ಮತ್ತೆ ಬ್ರಹ್ಮದೇವ ಅವರು ಈ ಒಂದು ಭೌತಿಕ ಪ್ರಪಂಚದ ಆ ಒಂದು ಸೃಷ್ಟಿಕರ್ತ ಅಲ್ವಾ, 2ನೇ ಸೃಷ್ಟಿಕರ್ತ, ಅವರು ನಿನಗೆ ನಮಸ್ಕಾರ ಮಾಡ್ತಾರೆ. ಯಾರಾದ್ರೂ ನಮ್ಗೆ ಜ್ಞಾನ ಇಲ್ಲ ಅಂತಂದ್ರೆ ಯಾಕಪ್ಪ ಈ ಬ್ರಹ್ಮ ವಿಷ್ಣುವಿಗೆ ನಮಸ್ಕಾರ ಮಾಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಅರ್ಜುನ ಹೇಳ್ತಿದ್ದಾರೆ, ಆ ಬ್ರಹ್ಮದೇವನು ಸಹ ನಿನಗೆ ನಮಸ್ಕಾರ ಮಾಡೋದು ನನಗೆ ಸರಿ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅವ್ರು ಯಾಕೆ ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಅರ್ಪಿಸಬಾರ್ದು ಯಾಕಂದ್ರೆ ನೀನು ದೇವತೆಗಳ ದೇವ, ಜಗನ್ನಿವಾಸ, ಎಲ್ಲ ಕಾರಣಗಳಿಗೆ, ಸಕಲ ಕಾರಣಗಳಿಗೆ ನೀನು ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರನ್ನ ಮತ್ತೆ ಕೊಂಡಾಡ್ತಾ ಇದ್ದಾರೆ. ಮತ್ತೆ ಅರ್ಜುನ ಇವಾಗ ಕ್ಷಮಾಪಣೆ ಮಾಡ್ಕೋತಾ ಇದ್ದಾರೆ ಅಲ್ವಾ. ಯಾಕೆಂತಂದ್ರೆ ಇಷ್ಟು ದಿವಸ ಅವರ ಒಂದು ಭಾವ ರಸ ಯಾವ ತರ ಇತ್ತು, ಅವರಿಬ್ರು ಸ್ನೇಹ ಭಾವದಲ್ಲಿದ್ರು ಅಲ್ವಾ. ಹೋಗೋ ಬಾರೋ ಅಂತ ಅನ್ಕೊಂಡ್ರು, ಹೆಗಲ ಮೇಲೆ ಕೈ ಹಾಕೊಂಡಿದ್ರು, ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡಿದ್ರು, ಮತ್ತೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರು, ಬಾರೋ ಹೋಗೋ ಅಂತ ಹೇಳಿ ಮಾತಾಡ್ಕೊಂಡಿದ್ರು ಅಲ್ವಾ. ಮತ್ತೆ ಕಿಚಾಯಿಸಿದ್ರು, ಕಾಲೆಳ್ದಿದ್ರು ಅಲ್ವಾ. ಇದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ ಅರ್ಜುನನಿಗೆ. ಅದಕ್ಕೆ ಇವಾಗ ಅರ್ಜುನ ಏನ್ ಹೇಳ್ತಾ ಇದ್ದಾರೆ, ಸಕೇತಿ ಮತ್ವಾ ಪ್ರಸಭಂ ಯದುಕ್ವಾ ಹೇ ಕೃಷ್ಣ ಯೇ ಯಾದವ ಯೇ ಸಕೇತಿ. ನೋಡಿ, ಏಕವಚನದಲ್ಲಿ ನಾನು ನಿನ್ನನ್ನ ಮಾತಾಡಿಸ್ದೆ, ಹೇ ಯಾದವ, ಹೇ ಸಕೇತಿ ಅಂತ ಹೇಳ್ಬಿಟ್ಟು ಮಾತಾಡ್ಸಿದೀನಿ. ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ನೋಡಿ, ಪ್ರಮಾದ ಮಾಡ್ಬಿಟ್ಟಿದೀನಿ ಅಂತ ಅನಿಸುತ್ತೆ ಅವನಿಗೆ, ಅರ್ಜುನನಿಗೆ. ಅಯ್ಯೋ, ನಾನು ಇವನ ಸಖ ಅಂತ ಅನ್ಕೊಂಡು ನಾನು ಇವನು ಇಷ್ಟು ಶಕ್ತಿಶಾಲಿ ಅಂತ ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಪ್ರಮಾದ ಮಾಡ್ಬಿಡ್ತೀನಿ, ಅವನ ಏಕವಚನದಲ್ಲೆಲ್ಲ ನಾನು ಸಂಬೋಧಿಸಿದೀನಿ, ಹೇ ಯಾದವ, ಹೇ ಸಖ ಅಂತ ಹೇಳ್ಬಿಟ್ಟು ನಾನು ಮಾತಾಡಿದ್ದೀನಿ ಅವನಿಗೆ ಅಂತ ಹೇಳ್ಬಿಟ್ಟು ಈಗ ಯೋಚನೆ ಮಾಡಿ ಅದಕ್ಕೆ ನನ್ನ ಅಪರಾಧಗಳನ್ನ ಮನ್ನಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಷಮಾಪಣೆಯನ್ನ ಕೇಳ್ಕೊತಾ ಇದಾರೆ. ಯಚ್ಚಾವಹಾಸಾರ್ಥಂ ಅಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋ ತವಾಪಿ ಅಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ, ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ
ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ನೋಡಿ, ಇವಾಗ ಅರ್ಜುನನಿಗೆ ಏನ್ ಅನ್ಸಿದೆ ಅಲ್ವಾ? ಇಷ್ಟೊತ್ತು ಅವನು ಕೇಳಿಸ್ಕೊಂಡಿದ್ದಾನೆ, ಆದ್ರೂ ಸಹ ಅವನಿಗೆ ಕ್ಷಮೆ ಯಾಚನೆ ಮಾಡ್ಬೇಕು ಅನ್ಸಿಲ್ಲ. ಆದ್ರೆ ಈಗ ಕಣ್ಣಾರೆ ಅವನು ಆ ವಿಶ್ವರೂಪವನ್ನ ನೋಡಿದ್ಮೇಲೆ ಅವನು ಕ್ಷಮೆ ಕೇಳ್ತಾ ಇದ್ದಾನೆ. ನನಗೆ ಗೊತ್ತಿರ್ಲಿಲ್ಲ ಕೃಷ್ಣ ನಿನ್ನ ಮಹಿಮೆ. ನಾನು ನಿನ್ನನ್ನ ನನ್ನ ಸ್ನೇಹಿತ ಅಂತ ಅನ್ಕೊಂಡು ನಿನ್ನನ್ನ ನಾನು ಕೃಷ್ಣ, ಯಾದವ, ಗೆಳೆಯ ಅಂತ ಹೇಳ್ಬಿಟ್ಟು ನಾನು ಏಕವಚನದಲ್ಲಿ ನಾನು ನಿನ್ನನ್ನ ಸಂಬೋಧಿಸಿದೀನಿ. ಮತ್ತೆ ನಾನು ಪ್ರಮಾದದಿಂದಾಗ್ಲಿ ಅಥವಾ ಪ್ರೀತಿಯಿಂದಾಗ್ಲಿ ಎಷ್ಟೆಲ್ಲ ಅಪರಾಧ ಮಾಡಿದೀನೋ ಅದನ್ನೆಲ್ಲ ನೀನು ಕ್ಷಮಿಸು ಕೃಷ್ಣ. ನಾವಿಬ್ರು ಪಿಕ್ನಿಕ್ ಅದೆಲ್ಲ ಹೋದಾಗ ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡಿದೀವಿ. ನಾವಿಬ್ರೇ ಇದ್ದಾಗ, ಸ್ನೇಹಿತರ ಮುಂದೆ ಇದ್ದಾಗ ನಾನು ನಿನ್ನ ಅಪಹಾಸ್ಯ ಮಾಡಿದೀನಿ. ಇದಕ್ಕೆಲ್ಲ ನಾನು ನಿನ್ನಲ್ಲಿ ಕ್ಷಮೆಯನ್ನ ಬೇಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನನ್ನ ಕೇಳ್ತಾ ಇದ್ರೆ, ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೆ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು ಅಂತ ಕೇಳ್ತಾ ಇದಾರೆ. ನೋಡಿ, ಇವಾಗ ಅವ್ರಿಗೆ ಏನ್ ಅನಿಸ್ತಾ ಇದೆ, ಆಗ ಸಾಕು, ಈ ವಿಶ್ವರೂಪವನ್ನ ನಾನು ನೋಡಾಯ್ತು, ನಾನು ಸಂತೋಷ ಪಟ್ಟಿದ್ದೀನಿ, ಮತ್ತೆ ಅದ್ರ ಜೊತೆ ನನಗೆ ಭಯನೂ ಆಗಿದೆ. ನನ್ಗಿವಾಗ ನೀನು ಕೃಪೆ ಮಾಡಿ ನಿನ್ನ ಮೊದಲಿನ ರೂಪವನ್ನ ನನಗೆ ತೋರಿಸು, ಆ ದ್ವಿಭುಜ ರೂಪವನ್ನ ನನಗೆ ತೋರಿಸು ಅಂತ ಹೇಳ್ಬಿಟ್ಟು ಮತ್ತೆ ಅವರು ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ. ಈಗ ನಮ್ಗೆ ಅರ್ಜುನ ಇಲ್ಲಿ ಹೇಗೆ ಪ್ರಾರ್ಥನೆಯನ್ನ ಮಾಡ್ಕೋಬೇಕು, ನಾವ್ ದಿನ ಬೆಳಗಾದ್ರೆ ನಾವು ಭಗವಂತನ ಮುಂದೆ ಹೋಗಿ ಕೈ ಜೋಡಿಸಿ ನಿಂತ್ಕೋತೀವಿ, ನಮಗ್ ಗೊತ್ತಿಲ್ಲ ಹೆಂಗ್ ಕೇಳ್ಕೋಬೇಕಂತಾನೆ ಗೊತ್ತಿಲ್ಲ. ಈಗ ನಮ್ಗೆ ಅರ್ಜುನ ಇಲ್ಲಿ ಎಕ್ಸಾಂಪಲ್, ನಾವು ಭಗವಂತನ ಜೊತೆ ಹೇಗೆ ನಾವು ಮಾತಾಡ್ಬೇಕು, ಹೇಗೆ ಪ್ರಾರ್ಥನೆ ಮಾಡ್ಬೇಕು, ಹೇಗೆ ಒಡನಾಟವನ್ನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ನಾವ್ ಹೇಗೆ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ಕೋಬೇಕು, ಅಥವಾ ಭಗವಂತ ಮುಂದೆ ಹೋಗಿ ನಿಂತ್ಕೊಂಡಾಗ ನಾವು ಹೇಗೆ ಅವ್ರ ಜೊತೆ ನಾವು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಇವಾಗ ನಾವು ನೋಡಿದ್ವಲ್ಲ ಅರ್ಜುನ ಏನೆಲ್ಲಾ ಮಾಡಿದ್ರು ಅಂತ ಹೇಳ್ಬಿಟ್ಟು, ಅದನ್ನ ನೀವು ಅನಲೈಸ್ ಮಾಡಿ ಹೇಳಿಕ್ಕಾಗತ್ತಾ? ಕರುಣಾ ಭಾವದಿಂದ, ಭಕ್ತಿ ಭಾವದಿಂದ, ಹಾ, ವಿನಯದಿಂದ. ಏನ್ ಮಾಡ್ಬೇಕು ಮಾತಾಜಿ? ಶರಣಾಗತಿ ಆಗ್ಬೇಕು. ಓಕೆ, ಆಮೇಲೆ ಕ್ಷಮೆ ಕೇಳ್ಬೇಕು. ಹರಿ ಬೋಲ್, ಕ್ಷಮೆ ಕೇಳ್ಬೇಕು. ಆಮೇಲೆ ಅರ್ಜುನ ಏನೆಲ್ಲ ಮಾಡ್ತಾ ಇದ್ದ? ಹೇಳಿ ಮಾತಾಜಿ. ಭಕ್ತರನ್ನಾಗಿ ಮಾಡ್ಕೋ ಅಂತ ಕೇಳ್ಕೋಬೇಕು. ಓಕೆ, ಮತ್ತೆ ಇನ್ನೇನ್ ಮಾಡ್ದ ಅರ್ಜುನ ಇಲ್ಲಿ? ಶರಣಾಗತಿ ಮಾತಾಜಿ. ತಾಳ್ಮೆಯಿಂದ ಇರು. ಓಕೆ, ಅರ್ಜುನ ಏನ್ ಮಾಡ್ತಾ ಇದ್ದಾನೆ? ಭಗವಂತನ ಶರಣಾಗತಿ ಹೊಂದೋದು ಮಾತಾಜಿ. ಹಾ ಪ್ರಭು, ಶರಣಾಗತಿ ಹೊಂದ ಶರಣಾಗತಿ ಹೊಂದ್ಬೇಕು. ಕ್ಷಮೆ ಕೇಳ್ತಾ ಇದ್ದಾರೆ. ಕ್ಷಮೆ ಕೇಳ್ತಾ ಇದಾರೆ. ಅದು ನಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಗೊತ್ತಾಗ್ತಾ ಇದೆ. ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಅರ್ಜುನ? ಏನ್ ಮಾಡಿದ್ರು? ಅವ್ರನ್ನ ಹೊಗಳಿದ್ರು ಅಲ್ವಾ? ನೀನೇನೆ ದೇವಾದಿ ದೇವ, ಮತ್ತೆ ಎಲ್ಲರೂ ನಿನಗೆ ನಮಸ್ಕಾರ ಮಾಡ್ತಾರೆ, ಇದ್ರಲ್ಲಿ ಆಶ್ಚರ್ಯನೇ ಇಲ್ಲ ನನಗೆ, ಈಗ ಅದೆಲ್ಲ ಸರಿ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊಗಳ್ತಾ ಇದ್ದಾರೆ ಅಲ್ವಾ? ಅಂದ್ರೆ ನಾವಿವಾಗ ಭಗವಂತನ ಮುಂದೆ ನಿಂತ್ಕೊಂಡಾಗ ನಾವ್ ಏನ್ ಮಾಡ್ಬೇಕು? ಭಗವಂತನನ್ನ ಹೊಗಳ್ಬೇಕು ನಾವು ಅಲ್ವಾ? ಭಗವಂತನನ್ನ ಹೊಗಳಿದ್ರೆ ಭಗವಂತನಿಗೆ ಖುಷಿ ಆಗ್ಬೇಕು ಅಂತಲ್ಲ, ನಾವು ಪ್ಯೂರಿಫೈ ಆಗ್ತೀವಿ. ನಾವು ಅಂದ್ರೆ ನಮ್ಮಲ್ಲಿರೋ ಕಶ್ಮಲಗಳೆಲ್ಲ ನಾಶ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಭಗವಂತನನ್ನ ಹಾಡಿ ಕೊಂಡಾಡ್ಬೇಕು. ಭಗವಂತನಿಗೆ ಏನು ಸಿಗೋದಿಲ್ಲ. ಅವ್ರು ಆತ್ಮಾರಾಮ. ಅವ್ರಿಗೆ ಯಾರೋ ಏನನ್ನೋ ಅವ್ರು ಕೊಟ್ರೆ ಅವ್ರಿಗೆ ಸಂತೋಷ ಅಂತಲ್ಲ, ನಮ್ ಸಂತೋಷಕ್ಕೋಸ್ಕರ ಅವರು ಅದನ್ನೆಲ್ಲ ಅವ್ರು ಒಪ್ಕೋತಾ ಇದ್ದಾರೆ ಅಲ್ವಾ? ಇವಾಗ ನೋಡಿ, ನಮ್ಮ ಮಗುನು ಅಷ್ಟೇನೆ ಅಲ್ವಾ? ನಮ್ಮ ಮಗುಗೆ ಚಾಕ್ಲೇಟ್ ಅನ್ನ ತಂದ್ಕೊಡ್ತೀವಿ ನಾವು. ಸೊ ದೊಡ್ಡ ಚಾಕ್ಲೇಟ್ ತಂದ್ಕೊಟ್ಟಾಗ ಮಗು ಏನ್ ಮಾಡುತ್ತೆ? ಒಂದ್ ಚಿಕ್ಕ ಪೀಸನ್ನ ನಮ್ಮ ಬಾಯಲ್ಲಿ ಇಡುತ್ತೆ ಅಲ್ವಾ? ಇವಾಗ ನಾವೇನ್ ಮಾಡ್ತೀವಿ? ಅದನ್ನ ತಿಂತೀವಿ ಅಲ್ವಾ? ತಂದ್ಕೊಟ್ಟಿರೋದು ಯಾರು? ನಾವೇನೆ ತಂದ್ಕೊಟ್ಟಿರೋದು ಅಲ್ವಾ? ಆದ್ರೆ ಮಗು ನಮ್ಮ ಚಿಕ್ಕ ಪೀಸ್ ಇಟ್ಟಾಗ ಏನಾಗತ್ತೆ? ನಮ್ಗೆ ತುಂಬಾ ಖುಷಿ ಆಗತ್ತೆ ಅಲ್ವಾ? ಅಂದ್ರೆ ಭಗವಂತ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ ಯಾರ್ದು, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು. ಅಂದ್ರೆ ತಂದೆಗೆ ಏನಾದ್ರು ಬೇಕಾ? ಚಾಕ್ಲೇಟ್ ಬೇಕಾಗಿಲ್ಲ ಅವ್ರಿಗೆ ಅಲ್ವಾ? ಆದ್ರೆ ಅಲ್ಲಿ ಆ ಮಗುವಿನ ಸಂತೋಷಕ್ಕೆ ಮತ್ತೆ ಆ ಮಗುವಿನ ಪ್ರೀತಿ ಕೊಟ್ಟಾಗ ಅವ್ರಿಗೂ ಸಂತೋಷ ಆಗತ್ತೆ. ಆದ್ರೆ ಅವ್ರಿಗೆ ಚಾಕ್ಲೇಟ್ ಬೇಕಾಗಿಲ್ಲ ಅಲ್ವಾ? ಸೊ ಅದೇ ತರನೇ ಇಲ್ಲೂನು ಅಷ್ಟೇ, ನಾವು ಭಗವಂತನಿಗೆ ನಾವು ಹಾಡಿ ಕೊಂಡಾಡ್ಬೇಕು. ಅದಾದ್ಮೇಲೆ ನಾವು
ಭಗವಂತನಿಗೆ ನಾವು ನಮಸ್ಕಾರ ಮಾಡ್ಬೇಕು. ಇಲ್ಲಿ ಆ ಶ್ಲೋಕ ಮಿಸ್ ಆಯ್ತು ಅನ್ಸುತ್ತೆ. ಅರ್ಜುನ ಎಷ್ಟು ನಮಸ್ಕಾರ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲಾ ಕಡೆಯಿಂದಲೂ ನಮಸ್ಕಾರ ಮಾಡ್ತಾ ಇದ್ದಾರೆ, ಬಾರಿ ಬಾರಿ ನಮಸ್ಕಾರ ಮಾಡ್ತಿದ್ದಾರೆ. ನೋಡಿ ಅವ್ರಿಗೆ ಆ ವಿಶ್ವರೂಪವನ್ನ ನೋಡಿ ದಿಗ್ಭ್ರಾಂತರಾಗಿದ್ದಾರೆ. ಅವ್ರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ಅನ್ನಿಸ್ತಾ ಇದೆ ಅವ್ರಿಗೆ. ಎಲ್ಲಾ ದಿಕ್ಕುಗಳಿಂದ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ಕೃಷ್ಣನಿಗೆ. ಅದಾದ್ಮೇಲೆ ಅವ್ರು ಇವಾಗ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ನೋಡಿ ಇವಾಗ ನಾವು ಅಷ್ಟೇ ಬೆಳಗ್ಗಿಂದ ರಾತ್ರಿ ತನಕ ಎಷ್ಟೊಂದು ತಪ್ಪುಗಳನ್ನ ಮಾಡಿರ್ತೀವಿ ಅಲ್ವಾ? ಸೊ ಅದಕ್ಕೆ ನಾವು ಕ್ಷಮೆಯನ್ನ ಕೇಳ್ಬೇಕು ಭಗವಂತನಲ್ಲಿ. ಸೊ ಇವಾಗ ನೋಡಿ ಅರ್ಜುನನು ಸಹ ಕ್ಷಮೆ ಯಾಚಿಸ್ತಾ ಇದ್ದಾರೆ. ಅದೇ ತರ ನಾವು ಸಹ ಕ್ಷಮೆ ಯಾಚಿಸ್ಬೇಕು. ಅದಾದ್ಮೇಲೆ ನಮ್ಮ ಹತ್ರ ಏನಾದ್ರೂ ಒಂದು ನಿವೇದನೆ ಇದ್ರೆ ನಿವೇದನೆ ಮಾಡ್ಕೋಬೇಕು. ನೋಡಿ ಇವಾಗ ಅರ್ಜುನನು ಸಹ ನಿವೇದನೆ ಮಾಡ್ಕೋತಾ ಇದ್ದಾನೆ. ಕೃಷ್ಣ, ನನಗೆ ನಿನ್ನ ವಿಶ್ವರೂಪ ಸಾಕಾಯ್ತು ನೋಡಿ, ನನಗೆ ನಿನ್ನ ಮೊದಲಿನ ದ್ವಿಭುಜ ರೂಪವನ್ನೇ ತೋರಿಸು ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ. ಅದಕ್ಕಿಂತ ಮುಂಚೆ ನೀನು ದ್ವಿಭುಜ ರೂಪವನ್ನ ತೋರಿಸ್ಲಿಕ್ಕಿಂತ ಮುಂಚೆ ನಿನ್ನ ಚತುರ್ಭುಜ ರೂಪವನ್ನ ತೋರಿಸು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇಲ್ಲಿ. ನೋಡಿ ನಾವ್ ಹೇಗೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಾವು ಭಗವಂತನಿಗೆ ಸ್ತುತಿ ಮಾಡ್ಬೇಕು, ಅವ್ರನ್ನ ಹೊಗಳ್ಬೇಕು, ಆಮೇಲೆ ನಮಸ್ಕಾರ ಮಾಡ್ಬೇಕು, ಬಾರಿ ಬಾರಿ ನಮಸ್ಕಾರ ಮಾಡ್ಬೇಕು, ಮತ್ತೆ ಕ್ಷಮೆ ಯಾಚಿಸ್ಬೇಕು. ನಾವೇನಾದ್ರೂ ಒಂದು ತಪ್ಪುಗಳನ್ನ ಮಾಡಿದ್ರೆ ಅದನ್ನೆಲ್ಲ ಕ್ಷಮೆ ಇರ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ವಿನಂತಿಸ್ಕೋಬೇಕು. ನಾವು ಏನಾದ್ರೂ ನಮ್ಗೆ ಬೇಕಂತಂದ್ರೆ ಆಕ್ಚುಲಿ ನಮ್ಗೆ ಏನನ್ನ ಹೇಳಿದಾರೆ, ನಾವ್ ಏನು ಕೇಳ್ಕೂಡ್ದು ಅಂತ ಹೇಳಿದಾರೆ. ನಾವಿನ್ನ ಅಂತ ಸ್ಥಿತಿಗೆ ಬಂದಿಲ್ಲ, ಭಗವಂತನ ಹತ್ರ ಏನೂ ಬೇಡ್ದಲೇ ಇರುವಂತ ಸ್ಥಿತಿಗೆ. ನಮ್ಗೆ ಏನಾದ್ರೂ ಬೇಕೇ ಬೇಕು ಅಂದ್ರೆ ಮಾತ್ರ ನಾವಿವಾಗ ಭಗವಂತನನ್ನ ನಾವು ವಿನಂತಿಸ್ಕೋಬೇಕು. ಭಗವಂತ, ನನಗೆ ಇದು ಸಾಧ್ಯನೇ ಇಲ್ಲ, ನನಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ, ನನಗೆ ಈ ಒಂದು ಅಡೆತಡೆಯನ್ನ ನೀನು ಹೋಗಲಾಡಿಸು ಅಂತ ಹೇಳ್ಬಿಟ್ಟು ನಾವು ವಿನಂತಿಸ್ಕೋಬೇಕು. ಇಲ್ಲ ಅಂತಂದ್ರೆ ಭಗವಂತನಿಗೆ ಗೊತ್ತಿಲ್ವಾ ನಮ್ಗೆ ಏನಾಗ್ತಿದೆ ಅಂತ? ಪ್ರತಿಯೊಂದು ಗೊತ್ತು ಅಲ್ವಾ? ಬಟ್ ನಾವಿವಾಗ ಇಲ್ಲಿ ಭಗವಂತನಿಗೆ ನಾವು ಇಲ್ಲಿ ವಿನಂತಿನ ನಾವು ಮಾಡ್ಕೋತಾ ಇದೀವಿ. ಯಾಕಂದ್ರೆ ಆ ವಿನಂತಿ ಅಥವಾ ಪ್ರಾರ್ಥನೆಯ ಮೂಲಕ ಏನಾಗುತ್ತೆ, ಸೊ ನಮ್ಮ ಒಂದು ಕಷ್ಟ ಅನ್ನೋದು ನಾವು ಅದನ್ನ ಅನುಭವಿಸ್ಲೇಬೇಕು. ಆದ್ರೆ ತಲೆಗೆ ಏಟಾಗೋ ಬದಲು ಕಾಲಿಗೆ ಏಟಾಗಿ ಅದು ಹೊರಟೋಗುತ್ತೆ ಅಲ್ವಾ? ಸೊ ಇಲ್ಲಿ ಏನನ್ನ ವಿನಂತಿಯನ್ನ ಮಾಡ್ಕೋತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ನೋಡಿ, ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನನಗೆ ನಿನ್ನ ಚತುರ್ಭುಜ ರೂಪವನ್ನು ನೋಡ್ಬೇಕು, ಪರಮಾತ್ಮ ರೂಪವನ್ನು ನೋಡ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ಆ ಪರಮಾತ್ಮ ರೂಪವನ್ನು ನನಗೆ ತೋರಿಸ್ಬಿಟ್ಟು ನೀನು ನನಗೆ ನಿನ್ನ ದ್ವಿಭುಜ ರೂಪ, ಆ ತುಂಬಾ ಸುಂದರವಾಗಿರುವಂತಹ ಮಾನವ ಸದೃಶ ರೂಪವನ್ನು ನನಗೆ ತೋರಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡೋದ್ರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ನೋಡಿ, ವಿಶ್ವರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚತುರ್ಭುಜ ರೂಪವನ್ನು ನೋಡ್ಲಿಕ್ಕೂ ಸಾಧ್ಯ ಇಲ್ಲ, ಆ ಕೃಷ್ಣ ರೂಪವನ್ನ ನೋಡ್ಲಿಕ್ಕಂತೂ ಇನ್ನೂ ಸಾಧ್ಯ ಇಲ್ಲ. ಸುದುದರ್ಶನಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಕೃಷ್ಣನ ರೂಪವನ್ನ ಯಾರು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ದೇವತೆಗಳಿಗೆಲ್ಲ ಕಷ್ಟ ಬಂದಾಗ ಅವ್ರೇನ್ ಮಾಡ್ತಾರೆ, ಬ್ರಹ್ಮನ ಹತ್ರ ಹೋಗ್ತಾರೆ. ಸೊ ಬ್ರಹ್ಮನಿಗೆ ಆ ಒಂದು ಸಮಸ್ಯೆನ ನಿವಾರಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಪರವಾಗಿಲ್ಲ. ಇಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಎಲ್ಲ ದೇವತೆಗಳನ್ನ ಕರ್ಕೊಂಡ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಕ್ಷೀರ ಸಮುದ್ರದ ಹತ್ರ ಹೋಗ್ತಾರೆ. ಕ್ಷೀರ ಸಮುದ್ರದಲ್ಲಿ ಆ ಕ್ಷೀರೋದಕಶಾಹಿ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೋತಾರೆ. ಕ್ಷೀರೋದಕಶಾಹಿ ವಿಷ್ಣು ಬ್ರಹ್ಮನಿಗೂ ದರ್ಶನ ಕೊಡೋದಿಲ್ಲ. ಅವರು ನಮ್ಮ ಆತ್ಮದಲ್ಲಿ ಇರುವಂತಹ ಪರಮಾತ್ಮ ಇದಾರಲ್ಲ, ಆತ್ಮದ ಜೊತೆ ಪರಮಾತ್ಮ ಇದಾರಲ್ಲ ನಮ್ಮ ಹೃದಯದಲ್ಲಿ, ಅವರಾಗಿ ಅವರು ಏನು ಆತ್ಮ ಅಂದ್ರೆ ಹೃದಯದಿಂದ ಅವ್ರಿಗೆ ಜ್ಞಾನವನ್ನ ಕೊಡ್ತಾರೆ, ಏನನ್ನ ನೀವು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಒಂದೊಂದ್ಸತಿ ಮಾತ್ರನೇ ಅವ್ರು ದರ್ಶನವನ್ನ ಕೊಡೋದು. ಇಲ್ಲ ಅಂತಂದ್ರೆ ಈವನ್ ದೇವತೆಗಳನ್ನು ಸಹ ಆ ವಿಷ್ಣು ರೂಪದ ದರ್ಶನವೂ ಸಹ ತುಂಬಾ ದುರ್ಲಭ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನ ಕೃಷ್ಣ ರೂಪವಂತೂ ಅವ್ರಿಗೆ ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸುದುದರ್ಶನಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ವಿಶ್ವರೂಪವನ್ನು ಸಹ ಯಾರು ನೋಡ್ಲಿಕ್ಕೆ ಆಗೋದಿಲ್ಲ. ವೇದಾಧ್ಯಯನ ಮಾಡಿದ್ರೆ ಆಗ್ಲಿ, ದಾನ ಧರ್ಮ ಪುಣ್ಯ ಕಾರ್ಯ ಯಜ್ಞ ಏನು ಉಗ್ರ ತಪಸ್ಸು ಏನ್ ಮಾಡಿದ್ರು ಸಹ ಈ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೇ ಮತ್ತು ದಿಗ್ಭ್ರಾಂತನಾಗಿದ್ದೀಯೇ. ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು, ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನ ಕಾಣಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸರಿ, ನಾನು ಇವಾಗ ಕೊನೆ ಮಾಡ್ತೀನಿ. ನೀನೇನ್ ಇಷ್ಟಪಟ್ಟೆ ನನ್ನ ಚತುರ್ಭುಜ ರೂಪವನ್ನ ನೋಡ್ಬೇಕು, ಮತ್ತೆ ನನ್ನ ದ್ವಿಭುಜ ರೂಪವನ್ನ ನೋಡ್ಬೇಕು ಅಂತ ಇಚ್ಛೆ ಪಟ್ಟಿಯಲ್ಲ, ಅದನ್ನ ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿಸಿದನು ಮತ್ತು ಕಟ್ಟ ಕಡೆಗೆ ತನ್ನ ಎರಡೂ ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ನೋಡಿ, ಇಲ್ಲಿ ಚತುರ್ಭುಜ ರೂಪವನ್ನ ತೋರಿಸ್ತಾ ಇದ್ದಾರೆ. ಶಂಖಚಕ್ರ ಗದಾ ಪದ್ಮವನ್ನ ಇಟ್ಕೊಂಡಿರುವಂತಹ ಚತುರ್ಭುಜ ರೂಪವನ್ನ ತೋರಿಸ್ತಾ ಇದ್ದಾರೆ. ಅದಾದ್ಮೇಲೆ ಮತ್ತೆ ಇಲ್ಲಿ ಕೃಷ್ಣನಾಗಿ
ಅವರು ದರ್ಶನವನ್ನ ಕೊಡ್ತಾ ಇದ್ದಾರೆ. ನೋಡಿ ಹಿಂದೆ ಕಾಣಿಸ್ತಾ ಇರೋದು ನಿಮ್ಗೆ ಚತುರ್ಭುಜ ರೂಪ, ಶಂಖ, ಓಕೆ ಇಲ್ಲಿ ಶಂಖ ಕಾಣಿಸ್ತಾ ಇಲ್ಲ. ಸೊ ಚಕ್ರ, ಪದ್ಮ, ಗದ ಅಲ್ವಾ. ಸೊ ನಮ್ಗೆ ಏನನ್ನ ಹೇಳ್ತಾರೆ ಅಂತಂದ್ರೆ ಭಗವಂತ ಈ ಚಕ್ರ ಮತ್ತೆ ಗದೆಯನ್ನ ಯಾರು ಅಭಕ್ತರಿರ್ತಾರೋ ಅವ್ರನ್ನ ಶಿಕ್ಷಿಸ್ಲಿಕ್ಕೆ ಅವರು ಇಟ್ಕೊಂಡಿದ್ದಾರೆ. ಮತ್ತೆ ಶಂಖ ಮತ್ತೆ ಕಮಲವನ್ನ ಭಕ್ತರಿಗೋಸ್ಕರ ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಹೀಗೆ ಕೃಷ್ಣನ ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ನಿನ್ನ ಈ ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ನೋಡಿ ಭಕ್ತರಿಗೆ ಆ ಒಂದು ಭಗವಂತನ ಶಕ್ತಿಯನ್ನ ಪ್ರದರ್ಶನಕ್ಕಿನ್ನ ಅವ್ರಿಗೆ ಆ ಭಗವಂತನ ಆ ವ್ಯಕ್ತಿ ರೂಪ ತುಂಬಾ ಅವ್ರಿಗೆ ಸಂತೋಷ ಕೊಡುತ್ತೆ, ಅದು ತುಂಬಾ ಆಪ್ಯಾಯಮಾನವಾಗಿರುತ್ತೆ. ನೋಡಿ ಇವಾಗ ಅರ್ಜುನನಿಗೂ ಅಷ್ಟೇನೆ ಆ ಕೃಷ್ಣನ ರೂಪವೇ ತುಂಬಾ ಇಷ್ಟ ಆಗಿರುವಂತಹ ರೂಪ. ಸೊ ದೇವೋತ್ತಮ ಪರಮಪುರುಷನು ಹೀಗಿದ್ದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಿರುತ್ತಾರೆ. ನೋಡಿ ದೇವತೆಗಳಿಗೂ ಸಹ ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ಅಕಸ್ಮಾತ್ ಇವಾಗ ತಂದೆ ಏನಾದ್ರೂ ಏನು ಪೊಲೀಸ್ ಆಫೀಸರ್ ಆಗಿದ್ರೆ ಅವ್ರು ಇವಾಗ ಜೈಲಲ್ಲಿ ಶಿಕ್ಷೆ ಕೊಡ್ತಾ ಇರ್ತಾರೆ ಕಳ್ಳರಿಗೆ ಅಲ್ವಾ. ಆ ಒಂದು ಶಿಕ್ಷೆ ಕೊಡ್ತಿರೋಂತಹ ದೃಶ್ಯವನ್ನ ಅವ್ರ ಮಕ್ಕಳಿಗೆ ನೋಡ್ಲಿಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ. ಅವ್ರಿಗೆ ಅಂತ ಅಪ್ಪ ಇಷ್ಟ ಆಗೋದಿಲ್ಲ. ಮನೆಯಲ್ಲಿ ಅವ್ರ ಜೊತೆ ಆಟ ಆಡ್ಕೊಂಡು ಸಲುಗೆಯಿಂದ ಇರುವಂತಹ ಅಪ್ಪ ಇಷ್ಟ ಅಲ್ವಾ. ಅದೇ ತರನೇ ಇಲ್ಲಿ ಭಕ್ತರಿಗೂ ಅಷ್ಟೇನೆ ಆ ಒಂದು ಶಕ್ತಿ ರೂಪ ಏನಿದೆ ಭಗವಂತಂದು, ಆ ವಿಶ್ವರೂಪ, ಅದು ಸಂತೋಷವನ್ನ ಕೊಡೋದಿಲ್ಲ. ಮತ್ತೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಈ ರೂಪ ಏನ್ ನೋಡ್ತಾ ಇದ್ಯಾ ಇದು ದೇವತೆಗಳಿಗೂ ಸಹ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಾವೇನಾದ್ರೂ ವಿಶ್ವರೂಪವನ್ನ ನೋಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಭಕ್ತ್ಯಾತು ಅನನ್ಯ ಶಕ್ತ್ಯ ಅಹಂ ಏವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಮುಖ್ಯವಾಗಿ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಭಕ್ತಿ ಸೇವೆಯಿಂದ ಮಾತ್ರನೇ ನಾವು ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ, ನೋಡ್ಲಿಕ್ಕೆ ಸಾಧ್ಯ. ಬೇರೆ ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ವೇದಾಧ್ಯಯನ ಮಾಡೋದ್ರಿಂದನೇ ಆಗ್ಲಿ, ಯಜ್ಞ, ದಾನ, ಉಗ್ರ ತಪಸ್ಸು ಏನನ್ನೇ ಮಾಡಿದ್ರು ಸಹ ನಮ್ಗೆ ಭಗವಂತನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯ ಶ್ಲೋಕ, ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಶು ಯಸ್ಸ ಮಾಮೇತಿ ಪಾಂಡವ. ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಕಲ್ಮಶದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಯಾರು ಪರಿಶುದ್ಧ ಭಕ್ತಿಯನ್ನ ಮಾಡ್ತಾರೆ ಮತ್ತೆ ಭಗವಂತನಿಗೋಸ್ಕರನೇ ಎಲ್ಲ ಕೆಲಸ ಕಾರ್ಯಗಳನ್ನ ಅಂದ್ರೆ ಕರ್ಮಗಳನ್ನ ಮಾಡ್ತಾರೆ, ಮತ್ತೆ ಯಾರು ತಮ್ಮ ಬದುಕಿನ ಗುರಿ ಅಂದ್ರೆ ಭಗವಂತನ ಸಂತೋಷವೇ ನಮ್ಮ ಬದುಕಿನ ಗುರಿ ಅಂತ ಯಾರು ಇಟ್ಕೊಂಡಿರ್ತಾರೋ, ಮತ್ತೆ ಎಲ್ಲ ಜೀವಿಗಳ ಮಿತ್ರ. ನೋಡಿ ತುಂಬಾ ಮುಖ್ಯ ಇದು, ಎಲ್ಲ ಜೀವಿಗಳ ಮಿತ್ರ. ಇವಾಗ ನಾನೊಬ್ನೇ ಚೆನ್ನಾಗಿದ್ರೆ ಅಂತ ಇಲ್ಲ, ಎಲ್ಲ ಜೀವಿಗಳ ಮಿತ್ರ. ಇವಾಗ ನನಗೆ ಗೊತ್ತಾಯ್ತು ಅಲ್ಲಿ ಯಾವ್ದೋ ಒಂದು ಡೇಂಜರ್ ಇದೆ ಅಂತ ಹೇಳ್ಬಿಟ್ಟು, ಅವಾಗ ನಾನು ಎಲ್ಲರಿಗೂ ಹೇಳ್ಬೇಕು ಅಲ್ವಾ, ಅಲ್ಲಿ ಹೋಗ್ಬೇಡಿ ನೀವು, ಅಲ್ಲಿ ಅಪಾಯ ಇದೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಏನಾಗತ್ತೆ ಅಲ್ವಾ, ಬೇರೆಯವ್ರಿಗೆಲ್ಲ ನಾವು ತೊಂದರೆ ಕೊಟ್ಟಂಗಾಗತ್ತೆ, ಅದು ಯಾರಿಗೂ ಸಂತೋಷ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ನಮ್ಗೆ ಇವಾಗ ಗೊತ್ತಾಗೋಗಿದೆ, ನಾವು ಭಗವಂತನ ಬಳಿಗೆ ಹೋಗುವಂತಹ ಮಾರ್ಗ ಗೊತ್ತಾಗಿದೆ. ನಾವ್ ಈ ಭೌತಿಕ ಪ್ರಪಂಚ ಅನ್ನೋದು ಜೈಲ್ ಅಂತ ನಮ್ಗೆ ಗೊತ್ತಾಗಿದೆ ಅಲ್ವಾ. ಈ ವಿಷಯವನ್ನ ನಾವೆಲ್ಲರಿಗೂ ನಾವು ಹಂಚ್ಬೇಕು, ಅಂದ್ರೆ ಕೃಷ್ಣ ಪ್ರಜ್ಞೆನ ನಾವೆಲ್ಲರಿಗೂ ಹಂಚ್ಬೇಕು. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಹೇಳ್ತಿದ್ರೆ ಎಲ್ಲ ಜೀವಿಗಳ ಮಿತ್ರ. ಆ ಒಂದು ಮನಸ್ಥಿತಿ ನಮ್ಗೆ ಬರ್ಲಿಲ್ಲ ಅಂತಂದ್ರೆ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಭಗವಂತ ನಮ್ಮನ್ನ ಒಪ್ಕೊಡೋದಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನೋಡಿ ಈ ಎಲ್ಲ ಗುಣಲಕ್ಷಣಗಳಿದ್ರೆ ಅಷ್ಟೇನೆ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಭಗವಂತನೇ ಬೇಕು ನಮ್ಗೆ. ಯಾವುದೇ ಒಂದು ಕ್ಷಣದಲ್ಲೂ ಸಹ ನಮ್ಗೆ ಭಗವಂತ ಬಿಟ್ಟು ಬೇರೆ ಏನಾದ್ರೂ ಆಸೆ ಇದೆ ಅಂದ್ರೆ ನಾವು ಇಲ್ಲೇ ಇರ್ಬೇಕಾಗತ್ತೆ. ಅದಕ್ಕೆ ನಮ್ಗೆ ಆಚಾರ್ಯರು ಏನನ್ನ ಹೇಳ್ತಾರೆ, ಇವಾಗ ಅಕಸ್ಮಾತ್ ನಾವು ಭಕ್ತಿಯನ್ನ ಮಾಡಿ ನಾವು ಭಗವಂತನ ಲೋಕಕ್ಕೆ ಹೋದಾಗ ನಮ್ಗೆ ವಿಮಾನದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ. ಈ ಭೌತಿಕ ಅಂದ್ರೆ ಭೂಮಿಯಿಂದ ನಮ್ಗೆ ಮೇಲ್ಗಡೆ ನಾವು ಹೋಗ್ತೀವಿ, ಅಂದ್ರೆ ಬ್ರಹ್ಮನ ಲೋಕ ಎಲ್ಲ ದಾಟ್ಕೊಂಡು ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ತೀವಿ. ಮೇಲೆ ಹೋಗ್ತಾ ಇದ್ದಾಗ ಸ್ವರ್ಗ ಬರುತ್ತೆ ಅನ್ಕೊಳ್ಳಿ. ಸ್ವರ್ಗ ಬಂದಾಗ ಆ ಒಂದು
ಸ್ವರ್ಗದ ಆ ಒಂದು ಸೌಂದರ್ಯವನ್ನ ನೋಡಿ ನಮ್ ನಿಬ್ಬೆರಗಾಗಿ ಅಬ್ಬಾ ಸ್ವರ್ಗ ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಒಂದು ಚಿಕ್ಕ ಆಸೆಯನ್ನ ನಾವು ಪಟ್ರು ಸಹ ನಮ್ಗೆ ಅಲ್ಲಿ ವಿಷ್ಣುದೂತರು ಅಲ್ಲೇ ನಮ್ಮನ್ನ ಇಳಿಸ್ಬಿಟ್ಟು ಅವ್ರು ಹೊರಟೋಗ್ತಾರಂತೆ. ಅಂದ್ರೆ ನಮ್ಗೆ ಕೃಷ್ಣ ಬಿಟ್ರೆ ಬೇರೆ ಏನು ಬೇಡ ಅಂತ ಅನ್ನೋ ಸ್ಥಿತಿ ತನಕ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಶ್ರೀ ನಡೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾಕಲ್ ಕೃಪೆ ಕೃಪಾ ಸಿಂಧು ದೇವಸ್ಯ ಭಕ್ತಿನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾನು ನಿಮಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ. ಈಗ ನೀವು ಇಲ್ಲಿ ಏನನ್ನ ನೋಡ್ತಾ ಇದ್ರೆ, ಇದು ವಿಶ್ವರೂಪ, ಇದು ಚತುರ್ಭುಜ ರೂಪ, ಇದು ಭಗವಂತನ ದ್ವಿಭುಜ ರೂಪ, ಭಗವಾನ್ ರೂಪ. ಸೊ ಈ ಮೂರು ರೂಪದಲ್ಲಿ ನಿಮ್ಗೆ ಅಕಸ್ಮಾತ್ ಭಗವಂತ ನಿಮ್ಗೆ ದರ್ಶನವನ್ನ ನಾನು ಕೊಡ್ತೀನಿ ಅಂದ್ರೆ ಯಾವ ರೂಪವನ್ನ ನೋಡ್ಬೇಕು ಅಂತ ಇಚ್ಛೆ ಪಡ್ತೀರಾ? ಒಂದೇ ರೂಪ ಹೇಳ್ಬೇಕು. ಯಾವ ರೂಪವನ್ನ ನೋಡ್ಬೇಕು ಅಂತ ನೀವು ಇಚ್ಛೆ ಪಡ್ತೀರಾ? ಕೃಷ್ಣನ ರೂಪ. ಒಬ್ಬೊಬ್ರು ಹೇಳಿ. ಹಾ? ಕೃಷ್ಣನ ರೂಪ. ಯಾಕೆ ಮಾತಾಜಿ ಕೃಷ್ಣನ ರೂಪ ನೋಡ್ಬೇಕಂತ ಅನ್ಸುತ್ತೆ? ಕೃಷ್ಣ ರೂಪದಲ್ಲಿ ಅವರು ಫ್ರೆಂಡ್ಲಿ ಆಗಿರ್ತಾರೆ. ಓಕೆ. ಕೃಷ್ಣನ ರೂಪದಲ್ಲಿ ಅವರು ಫ್ರೆಂಡ್ಲಿ ಆಗಿರ್ತಾರೆ. ಮತ್ತೆ ಬೇರೆಯವ್ರಿಗೆ ಅವರು ಪ್ರೀತಿನ ಹಂಚಲಿಕ್ಕೆ ಭೂಮಿ ಮೇಲೆ ಬಂದಿರುತ್ತಾರೆ. ಅವ್ರನ್ನ ಮಕ ನೋಡಿದ ತಕ್ಷಣ ನಮಗೆ ಏನೋ ಒಂಥರ ಖುಷಿ ಆಗತ್ತೆ. ಅವ್ರದ್ದು ಸ್ಟ್ಯಾಚ್ಯೂಗಳು ನೋಡಿದ ತಕ್ಷಣ ಮನ್ಸಿಗೆ ಉಲ್ಲಾಸ ಬರುತ್ತೆ. ಅವ್ರು ಸೌಮ್ಯ ರೂಪಿ ಇದ್ದಾರೆ ಮಾತಾಜಿ. ಹಾ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಹೇಳ್ತೀರಾ? ಸುಂದರವಾಗಿದ್ದಾರೆ ಮಾತಾಜಿ. ಹಾ ಅಲ್ವಾ, ಭಗವಾನ್ ರೂಪ ಬಂದು ಅದು ಪರಿಪೂರ್ಣ ರೂಪ ಅಲ್ವಾ. ಇವಾಗ ನನ್ನ ಹತ್ರ 100 ರೂಪಾಯಿ ಇದೆ ಅಂತಂದ್ರೆ ಏನ್ ಅರ್ಥ? ಸೊ ನನ್ನ ಹತ್ರ 50 ರೂಪಾಯಿನೂ ಇದೆ, 10 ರೂಪಾಯಿನೂ ಇದೆ ಅಂತ ಅರ್ಥ ಅಲ್ವಾ. ಸೊ ಇವಾಗ ಭಗವಾನ್ ರೂಪವನ್ನ ನಾವು ನೋಡಿದೀವಿ ಅಂತಂದ್ರೆ ನಮ್ಗೆ ವಿಶ್ವರೂಪದ ಅರಿವು ಇದೆ, ಪರಮಾತ್ಮ ರೂಪದ ಅರಿವು ಇದೆ ಅಂತ. ನಾವು ಪ್ರತ್ಯೇಕವಾಗಿ ವಿಶ್ವರೂಪವನ್ನು ಅಥವಾ ಪರಮಾತ್ಮ ರೂಪವನ್ನ ನೋಡೋ ಅಗತ್ಯ ಇಲ್ಲ. ಆ ಭಗವಾನ್ ರೂಪದಲ್ಲಿ ಎಲ್ಲವೂ ಸಹ ಇದೆ. ಅದು ಪರಿಪೂರ್ಣವಾಗಿರುವಂತಹ ಒಂದು ರೂಪ. ಪರಿಪೂರ್ಣವಾಗಿ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳೋದು ಅಂತಂದ್ರೆ ಆ ವ್ಯಕ್ತಿ ರೂಪದಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ನಾವು ಅದನ್ನ ನಾವು 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಅಂತ ಯಾರು ತಿಳ್ಕೊತಾರೆ ಪರಮ ಸತ್ಯನನ್ನ, ಅವರು ಪರಿಪೂರ್ಣವಾಗಿ ಪರಮ ಸತ್ಯನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಹರೇ ಕೃಷ್ಣ. ಸೊ ಇವತ್ತಿನ ದಿವಸದಲ್ಲಿ ನಾವು 55 ಶ್ಲೋಕಗಳು ಇರುವಂತಹ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗವನ್ನ ನಾವು ನೋಡಿದ್ವಿ. ಅರ್ಜುನ ವಿಶ್ವರೂಪವನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ವಿನಂತಿಯನ್ನ ಮಾಡ್ಕೋತಾನೆ. ಕೃಷ್ಣ ವಿಶ್ವರೂಪವನ್ನ ವಿವರಿಸ್ತಾನೆ. ಅದಾದ್ಮೇಲೆ ವಿಶ್ವರೂಪವನ್ನ ತೋರಿಸ್ತಾನೆ. ಅರ್ಜುನ ವಿಶ್ವರೂಪವನ್ನ ನೋಡ್ತಾರೆ. ಅದಾದ್ಮೇಲೆ ಏನ್ ಅನುಭವ ಆಯ್ತು ಅಂತ ಹೇಳ್ಬಿಟ್ಟು ಅವರು ಹೇಳ್ಕೊತಾರೆ. ಆಮೇಲೆ ಕಾಲರೂಪವನ್ನ ನೋಡಿದಾಗ ಯಾರು ನೀನು, ನಿನ್ನ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಅರ್ಜುನ ಪ್ರಶ್ನೆಯನ್ನ ಮಾಡ್ತಾನೆ. ಅದಕ್ಕೆ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ಅರ್ಜುನ ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ಕೃಷ್ಣ ಹೇಳ್ತಾರೆ, ನೀನೇನು ಈ ರೂಪವನ್ನ ನೋಡಿದ್ಯಲ್ಲ, ಇದನ್ನ ನೋಡ್ಬೇಕು ಅಂತಂದ್ರೆ ಶುದ್ಧ ಭಕ್ತಿ ಬೇಕು ಅಂತ ಹೇಳ್ಬಿಟ್ಟು ಅವರು ಕೇಳ್ತಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸೊ ಲೇಟ್ ಆಗೋಯ್ತು ಇವತ್ತು. ಮಾತಾಜಿ ಶ್ಲೋಕ ಹೇಳಿಸ್ತೀರಾ ಮಾತಾಜಿ? 2 ನಿಮಿಷ ಇದೆ. ಜ್ಯೋತಿ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ 10ನೇ ಅಧ್ಯಾಯ ಇದೆ, ರಿಪೀಟೆಡ್ ಶ್ಲೋಕ ಇದೆ. ಹಾ, ಹೇಳ್ಸದ ಟೈಮ್ ಆಗಿದೆ ಅಂದ್ರೆ ಕ್ವಶನ್ ಅಂಡ್ 2 ನಿಮಿಷ ಇದೆ ಮಾತಾಜಿ, ಅದ್ರಲ್ಲಿ ನೀವು ಮಾಡಿಸ್ತೀರಾ? 2 ನಿಮಿಷದಲ್ಲಿ ಹೇಳ್ಸಿ ಮಾತಾಜಿ. ಪ್ರಶ್ನೆ ಯಾರಿಗಾದ್ರೂ ಇದೆಯಾ? ಹರೇ ಕೃಷ್ಣ. ಮಾತಾಜಿ ಕೋ-ಹೋಸ್ಟ್ ಮಾಡಿ, ಸ್ಕ್ರೀನ್ ಶೇರ್ ಮಾಡ್ತೀನಿ. ನಾನು ನಿಮ್ ಕೋ-ಹೋಸ್ಟ್ ಮಾಡಿದೀನಿ ಮಾತಾಜಿ. 2 ರೂಪ ಬಂತಲ್ಲ ಮಾತಾಜಿ, 2 ರೂಪ ಬಂತಲ್ಲ ಮಾತಾಜಿಯಲ್ಲಿ ಸ್ಲೈಡ್ ಅಲ್ಲಿ, ಚಕ್ರ ಮತ್ತೆ ಗದೆ ಪದ್ಮ ಇಟ್ಕೊಂಡಿತ್ತು. ಅದು ಅರ್ಥ ಆಗಿಲ್ಲ ಏನು 2 ಮಾತಾಜಿ. ಅವರು ಅರ್ಜುನ ಏನ್ ಹೇಳ್ತಾರೆ, ಏನ್ ಕೇಳ್ಕೊತಾರೆ ಅಂದ್ರೆ ಅವ್ರು ವಿನಂತಿಯನ್ನ ಮಾಡ್ಕೋತಾರೆ. ಕೃಷ್ಣ, ನನಗೆ ನಿನ್ನ ಚತುರ್ಭುಜ ರೂಪವನ್ನ ತೋರಿಸು. ಅವ್ರು ಯೂಶಲಿ ತೋರ್ಸಲ್ವಲ್ಲ ಚತುರ್ಭುಜ ರೂಪವನ್ನ. ಈಗ ವಿಶ್ವರೂಪ ನೋಡಾಯ್ತು ಅರ್ಜುನ, ಈಗ ಅವ್ರಿಗೆ ಚತುರ್ಭುಜ ರೂಪನ ನೋಡ್ಬೇಕು ಅಂತಾನು ಅನ್ಸಿದೆ. ಅದಕ್ಕೆ ನೀನು ನನಗೆ ಫಸ್ಟ್ ಚತುರ್ಭುಜ ರೂಪ ತೋರಿಸು, ಅದಾದ್ಮೇಲೆ ನಿನ್ನ ಮೊದಲಿನ ರೂಪ ಅಂದ್ರೆ ಆ ದ್ವಿಭುಜ ರೂಪವನ್ನ ತೋರಿಸು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಮಾತಾಜಿ. ಅದಕ್ಕೆ 2 ತೋರಿಸ್ತಾ ಇದಾರೆ ಅವರು. ಅದೇ ಸ್ಲೈಡ್ ಅಲ್ಲಿ 2 ರೂಪ ತೋರಿಸ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹಲೋ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ವಾಯ್ಸ್? ಹಾ, ಕೇಳಿಸ್ತಾ ಇದೆ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ತಲೆ ಮೇಲೆ ನವಿಲ್ ಗರಿ ಇದೆಯಲ್ಲ ಮಾತಾಜಿ, ಅದು ಯಾವುದರ ಸಂಕೇತ? ಮಾತಾಜಿ ಅದಕ್ಕೆ ಕತೆ ಎಲ್ಲಾನು ಇದೆ ಮಾತಾಜಿ.
ಅಂದ್ರೆ ನವಿಲು ನವಿಲು ರಾಮನ ಅವತಾರದಲ್ಲಿ ಮಾತಾಜಿ ರಾಮನಿಗೆ ಸಹಾಯ ಮಾಡಿರೋದ್ರಿಂದ ಅದರ ಒಂದು ಕೃತಜ್ಞತೆಗೋಸ್ಕರ ಕೃಷ್ಣ ನವಿಲುಗೆರೆನ ಇಟ್ಕೊಂಡಿದ್ದಾರೆ ಅಂತ ಬಿಟ್ಟು ಹೇಳ್ತಾರೆ ಮಾತಾಜಿ. ಮಾತಾಜಿ ಅದು ಪೂರ್ತಿ ಕತೆ ಹೇಳಕ್ಕಾಗತ್ತಾ ಮಾತಾಜಿ? ಮಾತಾಜಿ ಅದೇ ಅವ್ರಿಗೆ ಒಂದ್ಸತಿ ಅದೇ ಬಾಯಾರಿಕೆ ಆಗಿರುತ್ತೆ. ಆ ನೀರು ಬೇಕು ಅಂತ ಹೇಳಿದಾಗ ಅದನ್ನ ತೋರಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಅದು ನೀರಿನ ಜಾಗಕ್ಕೆ ಹುಡ್ಕೊಂಡು ಹೋದಾಗ ನವಿಲು ಏನ್ ಮಾಡುತ್ತೆ, ತನ್ನ ಒಂದೊಂದೇ ಗರಿನ ಕೆಳಗಡೆ ಅದು ಬಿಸಾಕ್ತಾ ದಾರಿ ತೋರಿಸ್ಕೊಂಡು ಹೋಗುತ್ತೆ. ಸೊ ಕೊನೆಗೆ ಆ ನೀರಿರೋ ಜಾಗಕ್ಕೆ ಬರೋ ಅಷ್ಟೊತ್ತಿಗೆ ಎಲ್ಲಾ ತನ್ನ ಗರಿಗಳೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಮಾತಾಜಿ. ಸೊ ಅದಕ್ಕೋಸ್ಕರ ರಾಮ ಅವರು ಅಂದ್ರೆ ಕೃಷ್ಣನ ಅವತಾರದಲ್ಲಿ ನಾನು ನಿನಗೆ ಅಂದ್ರೆ ಈ ಒಂದು ನಿನ್ನ ಸೇವೆಗೆ ನಾನು ಕೃತಜ್ಞತೆಯನ್ನ ತೋರಿಸ್ಲಿಕ್ಕೋಸ್ಕರ ನಾನು ಯಾವಾಗ್ಲೂ ನಿನ್ನನ್ನ ಧರಿಸ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಾತಾಜಿ. ಮಾತಾಜಿ ಅದು ಪುಕ್ಕ ಕಿತ್ತಾಕೊಂಡು ಹೋಗೋದು, ನವಿಲ್ಗರಿಯನ್ನ ಕಿತ್ತಾಕೊಂಡು ಹೋಗೋದು. ಅದೇ ಮಾತಾಜಿ ದಾರಿ ತೋರಿಸ್ಲಿಕ್ಕೋಸ್ಕರ ಅಷ್ಟೇನೆ, ದಾರಿ ತೋರಿಸ್ಲಿಕ್ಕೆ ಮಾತಾಜಿ. ಹೌದು. ನವಿಲು ರಾಮನಿಗೆ ದಾರಿ ತೋರ್ಸೋದಕ್ಕೆ ಮಾತಾಜಿ. ಮಾತಾಜಿ ಸೀತೆಗೆ ನೀರಡಿಕೆ ಆಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ. ಸೀತೆಗೆ ಬಾಯಾರಿಕೆ ಆಗಿರುತ್ತೆ. ಅದನ್ನ ರಾಮ ಕಾಡಿನಲ್ಲಿ ಹುಡುಕೊಂತ ಹೋಗ್ಬೇಕಾದ್ರೆ ಒಂದ್ ನವಿಲ್ ಬಂದು ರಾಮನಿಗೆ ಸಹಾಯ ಮಾಡುತ್ತೆ. ಮೇಲೆ ಹಾಡ್ಕೊಂತ ಹೋಗುವಾಗ ಒಂದೊಂದೇ ಪುಕ್ಕ ಗರಿಗಳನ್ನ ಕೆಳಗಡೆ ಬೀಳ್ಸ್ಕೊಂತ ಹೋಗುತ್ತೆ. ಒಂದು ನದಿಯ ತಡದಲ್ಲಿ ರಾಮನ್ಗೆ ದಾರಿ ತೋರ್ಸತ್ತೆ. ಆಮೇಲೆ ಅದು ಅಲ್ಲೇ ಸತ್ತೋಗತ್ತೆ. ಸತ್ತೋಗಿದಕ್ಕೆ ರಾಮ ಅವನಿಗೆ ನವಿಲಿಗೆ ಹೇಳ್ತಾನೆ, ನಿನ್ನ ಋಣನ ಕೃಷ್ಣನ ಜನ್ಮದಲ್ಲಿ ಗರಿನ ನನ್ನ ತಲೆ ಮೇಲೆ ಇಟ್ಕೊಳ್ತೇನೆ ಅಂತ ಹೇಳ್ತೇನೆ ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಖುಷಿ ವಿಷಯ ಮಾತಾಜಿ, ಇಲ್ಲಿ ನಾವು ಬೆಂಗಳೂರಲ್ಲಿ ಇರೋದು ಮಾತಾಜಿ. ನಾವು ಬೆಂಗಳೂರಿಂದ ಮಾತಾಡೋದು. ನಾಳೆ ನಮ್ಗೆ ಇಸ್ಕಾನ್ ಟೆಂಪಲ್ ಅಲ್ಲಿ ವಿಷ್ಣು ಸಹಸ್ರನಾಮ ಶ್ಲೋಕ ಓದ್ಲಿಕ್ಕೆ ಕರೆದಿದ್ದಾರೆ ಮಾತಾಜಿ. ನಮ್ದೆಲ್ಲ ಒಂದು ಗ್ರೂಪ್ ಇದೆ. ನಮ್ ಗ್ರೂಪ್ ನ ಇಸ್ಕಾನ್ ಟೆಂಪಲ್ ಅಲ್ಲಿ ಖುಷಿ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಪ್ರಭುಜಿ. ಪ್ರಾರ್ಥನೆ ಮಾಡುವ ವಿಧಾನದಲ್ಲಿ ನಾಲ್ಕು ವಿಧಾನದ ಬಗ್ಗೆ ಮಾತಾಡಿದೆ ಅಂತ ತಿಳಿಸಿದ್ರಿ. ಕೇಳಿಸ್ತಾ ಇಲ್ಲ ಪ್ರಭುಜಿ, ಕೇಳಿಸ್ತಾ ಇಲ್ಲ ನಂಗೆ. ಹಲೋ. ಹೇಳಿ ಪ್ರಭುಜಿ. ಹಲೋ ಅಂತ ಮಾತ್ರ ಕೇಳಿಸ್ತಾ ಇದೆ, ನೀವೇನ್ ಮಾತಾಡ್ತಿದ್ದೀರಾ ನನಗೆ ಕೇಳಿಸ್ತಾ ಇಲ್ಲ. ಪ್ರಾರ್ಥನೆ ಮಾಡುವ ವಿಧಾನ ಪ್ರಭುಜಿ, ಫಸ್ಟ್ ನಾವು ಭಗವಂತನ ಸ್ತುತಿಯನ್ನ ಮಾಡ್ಬೇಕು. ಅಂದ್ರೆ ಅವರ ಗುಣಗಾನ ಮಾಡಿದ್ರೆ ಅದನ್ನ ಕ್ಷಮಿಸ್ಲಿಕ್ಕೆ ನಾವು ಬೇಡ್ಕೋಬೇಕು. ಆಮೇಲೆ ಏನಾದ್ರು ನಮ್ಗೆ ಏನಾದ್ರು ಬೇಡಿಕೆಗಳಿದ್ರೆ ನಾವು ವಿನಂತಿಯನ್ನ ಮಾಡ್ಕೋಬೇಕು. ನನಗೆ ಈ ಒಂದು ಬೇಡಿಕೆ ಇದೆ, ಇದನ್ನ ನೀನು ನೆರವೇರಿಸಿ ಕೊಡು ಕೃಷ್ಣ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೋಬೇಕು. ಇವಾಗ ಅರ್ಜುನ ಕೇಳ್ಕೊತಾನಲ್ವಾ, ನನಗೆ ಚತುರ್ಭುಜ ರೂಪವನ್ನ ತೋರಿಸು, ಆಮೇಲೆ ನಿನ್ನ ದ್ವಿಭುಜ ರೂಪವನ್ನು ತೋರಿಸು ಅಂತ ಬಿಟ್ಟು ಒಂದು ವಿನಂತಿಯನ್ನ ಕೇಳ್ಕೊತಾರೆ. ಅಂದ್ರೆ ಅವ್ರ ಬೇಡಿಕೆಯನ್ನ ವಿನಂತಿಸ್ಕೊತಾರೆ. ಅದೇ ತರನೇ ನಾವು ಸಹ ನಮ್ಗೆ ಏನಾದ್ರು ಆತರ ಬೇಕೇ ಬೇಕು ಅಂತಂದ್ರೆ ಆತರ ಬೇಡಿಕೆ ಇದ್ರೆ ನಾವು ಭಗವಂತನನ್ನ ನಾವು ಕೇಳ್ಕೋಬಹುದು. ಹರೇ ಕೃಷ್ಣ. ಸರಿ ಮಾತಾಜಿ, ನಾನು ಧನ್ಯವಾದಗಳು ಪ್ರಭುಜಿ. ಮಾತಾಜಿ ನಾನು ಎಂಡ್ ಮಾಡ್ಲಾ ಮಾತಾಜಿ? 8 o'clock ಆಗೋಯ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ನಂದಿನಿ ಮಾತಾಜಿ, ಧನ್ಯವಾದಗಳು ಉಷಾ ಮಾತಾಜಿ, ಧನ್ಯವಾದಗಳು ಜ್ಯೋತಿ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಭಕ್ತಿ ಯೋಗದ